हरे राम 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 हरे 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 कृष्ण 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 हरे हरे राम हरे कृष्ण 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 हरे 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 राम 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 हरे हरे ಹರೇ ಕೃಷ್ಣ ಮಾತಾಜಿಗಳೇ ಪ್ರಭುಜಿಗಳೆಲ್ಲರಿಗೂ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಕೋರ್ತಾ ಇದೀನಿ. ಈಗ ಒಂದು ನಾನು ಭಜನನ್ನ ಮಾಡ್ತೀನಿ. ಇದನ್ನ ಭಕ್ತಿವಿನೋದ ಠಾಕೂರ್ ಅವರು ಬರ್ದಿರೋದು. ಬೋಲ್ ಹರಿ ಬೋಲ್, ಬೋಲ್ ಹರಿ ಬೋಲ್, ಬೋಲ್ ಹರಿ ಬೋಲ್, ಬೋಲೋ ಹರಿ ಬೋಲ್, बोल हरि बोल, बोल हरि बोल, बोलो हरि बोल, मनेर आनंदे बाय बोल, बोल हरि बोल, मनेर आनंदे बाय बोल, बोल हरि बोल, बोल हरि बोल, बोल हरि बोल, बोलो हरि बोल, जन्म में सुखे बोल हरि बोल, मानव जन्म पे ये बाई बोल हरि बोल, बोल हरि बोल, बोल हरि बोल, बोलो हरि बोल, सुखे तको वने तको बोल हरि बोल, संपदे विपदे बाई बोल हरि बोल, बोल हरि बोल, बोल हरि बोल, बोलो हरि बोल, गृह तको वने तको बोल हरि बोल, कृष्णेरा संसारे ताकी बोल हरि बोल, बोल हरि बोल, बोल हरि बोल, बोल हरि बोल, असत्संग छाड़ी बाई बोल हरि बोल, वैष्णव चरण पोड़ी बोल हरि बोल, बोल हरि बोल, बोल हरि बोल, बोल हरि बोल, गौरा नित्यानंद बोलो गौरा नित्यानंद बोल, गौरा गदाधर बोलो गौरा गदाधर बोल, गौरा अद्वैत बोलो गौरा अद्वैत बोल, बोल हरि 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 बोल, बोलो हरि बोल, हरे कृष्ण 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 हरे हरे, हरे राम 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 हरे हरे, हरे कृष्ण 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 हरे हरे, हरे राम 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 हरे हरे, हरे कृष्ण 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 हरे हरे, हरे राम 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 हरे हरे, बोल हरि बोल, बोल हरि बोल, बोलो हरि बोल. ಹರೇ ಕೃಷ್ಣ. ಇವತ್ತಿನ ಕಾರ್ಯಕ್ರಮವನ್ನು ನಾನು ಶುರು ಮಾಡ್ತಾ ಇದ್ದೀನಿ. ಓಂ ನಮೋ ಭಗವತೆ ವಾಸುದೇವಾಯ, ಓಂ ನಮೋ ಭಗವತೆ ವಾಸುದೇವಾಯ, ಓಂ ನಮೋ ಭಗವತೆ ವಾಸುದೇವಾಯ. ಇಸ್ಕಾನ್ ಮಂಗಳೂರು ಶ್ರೀ ಶ್ರೀ ರಾಧಾ ಗೋವಿಂದ ದೇವಸ್ಥಾನದ ವತಿಯಿಂದ ನಡೆಸಿಕೊಡುತ್ತಿರುವ ಭಾನುವಾರದ ಭಕ್ತಿ ಸದಾಚಾರ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಸ್ವಾಗತವನ್ನ ಕೋರುತ್ತಾ ಇದ್ದೇನೆ. ಶ್ರೀ ಶ್ರೀ ರಾಧಾ ಗೋವಿಂದ ಅವರ ಚರಣಾರವಿಂದಗಳಲ್ಲಿ ನನ್ನ ನಮಸ್ಕಾರಗಳನ್ನು ಸಲ್ಲಿಸುತ್ತಾ, ಈ ಕೃಷ್ಣ ಪ್ರಜ್ಞೆಯನ್ನು ಪ್ರಪಂಚದಾದ್ಯಂತ ಹರಡಿರುವ ಎಸಿ ಭಕ್ತಿ ವೇದಾಂತ ಸ್ವಾಮಿ ಪ್ರಭುಪಾದ ಅವರಿಗೂ ನನ್ನ ನಮನಗಳನ್ನು ಸಲ್ಲಿಸುತ್ತಾ, ಈ ದೇವಸ್ಥಾನದ ಮುಖ್ಯಸ್ಥರು, ಈ ಕಾರ್ಯಕ್ರಮದ ಕಾರ್ಯಕರ್ತರುಗಳು ಮತ್ತು ನನ್ನ ಗುರುಗಳಾದ ಪೂಜ್ಯ ನಾಮನಿಷ್ ದಾಸ್ ಪ್ರಭುಜಿ ಅವರಿಗೂ ನನ್ನ ನಮಸ್ಕಾರಗಳನ್ನು ಸಲ್ಲಿಸುತ್ತಾ, ಗುರು ಪ್ರಾರ್ಥನೆಯೊಂದಿಗೆ ಈ ದಿನದ ಕಾರ್ಯಕ್ರಮವನ್ನ ಶುರು ಮಾಡುತ್ತಾ ಇದ್ದೇನೆ. ಓಂ ಅಜ್ಞಾನ ತಿಮಿರಾಂಧಸ್ಯ ಜ್ಞಾನಾಂಜನ ಶಲಾಕಯ ಚಕ್ಷುರ್ ಉನ್ಮೀಲಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ಶ್ರೀ ಚೈತನ್ಯ ಮನೋಭೀಷ್ಟಂ ಸ್ಥಾಪಿತಂ ಯೇನ ಭೂತಲೆ ಸ್ವಯಂ ರೂಪಃ ಕದಾ ಮಹ್ಯಂ ದದಾತಿ ಸ್ವಪದಾಂತಿಕಂ. ವಂದೇಹಂ ಶ್ರೀ ಗುರೋಃ ಶ್ರೀಯುತ ಪದಕಮಲಂ ಶ್ರೀ ಗುರೂನ್ ವೈಷ್ಣವಾಂಶ್ಚ ಶ್ರೀರೂಪಂ ಸಾಗ್ರಜಾತಂ ಸಹಗಣ ರಘುನಾಥಾನ್ವಿತಂ ತಂ ಸಜೀವಂ ಸಾದ್ವೈತಂ ಸಾವಧೂತಂ ಪರಿಜನ ಸಹಿತಂ ಕೃಷ್ಣ ಚೈತನ್ಯ ದೇವಂ ಶ್ರೀ ರಾಧಾ ಕೃಷ್ಣ ಪಾದಾನ್ ಸಹಗಣ ಲಲಿತಾ ಶ್ರೀ ವಿಶಾಖಾನ್ವಿತಾಂಶ್ಚ. ಹೇ ಕೃಷ್ಣ ಕರುಣಾ ಸಿಂಧೋ ದೀನಬಂಧೋ ಜಗತ್ಪತೆ ಗೋಪೇಶ ಗೋಪಿಕಾ ಕಾಂತ ರಾಧಾ ಕಾಂತ ನಮೋಸ್ತುತೆ. ತಪ್ತ ಕಾಂಚನ ಗೌರಾಂಗಿ ರಾಧೆ ವೃಂದಾವನೇಶ್ವರಿ ವೃಷಭಾನುಸುತೆ ದೇವಿ ಪ್ರಣಮಾಮಿ ಹರಿಪ್ರಿಯೆ. ವಾಂಚಾ ಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ನಮೋ ಓಂ ವಿಷ್ಣು ಪದಾಯ
कृष्णपृष्ठाय भूतले श्रीमते भक्तिवेदान्त स्वामिन् इति नामिने नमस्ते सरस्वते देवे गौरवाणी प्रचारिणे निर्विशेष शून्यवादी पाश्चात्य देशतारिणे जय श्री कृष्ण चैतन्य प्रभु नित्यानंद श्री अद्वैता गदाधर श्रीवासादि गौर भक्त वृंदा हरे कृष्णा कृष्ण कृष्ण हरे 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 रामा राम राम हरे 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 कृष्णा कृष्ण कृष्ण हरे 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 राम 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 हरे 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 कृष्णा कृष्ण कृष्ण हरे 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 राम 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 हरे हरे नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयम् उदीरयेत् नष्टप्रायेषु अभद्रेषु नित्यं भागवत सेवया भगवती उत्तमश्लोके भक्तिर्भवति नैष्टिकी कृष्णाय वासुदेवाय देवकी नन्दनाय च नन्दगोपकुमाराय गोविन्दाय नमो नमः नमः पङ्कजनाभाय नमः पङ्कजमालिने नमः पङ्कजनेत्राय नमस्ते पङ्कजाङ्ग्रये ಹರೇ ಕೃಷ್ಣ. ಮಾತಾಜಿಗಳೇ ಪ್ರಭುಜಿಗಳೇ ಎಲ್ಲರಿಗೂ ಮತ್ತೊಮ್ಮೆ ನಾನು ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ. ಸೊ ಯಾರ ಪ್ರಾರ್ಥನೆಗಳನ್ನ ನೀವು ತಿಳ್ಕೊತಾ ಇದ್ರಿ? ಹರೇ ಕೃಷ್ಣ. ಹರೇ ಕೃಷ್ಣ. ಹಿಂದಿನ ವಾರ ಯಾರ ಪ್ರಾರ್ಥನೆಗಳನ್ನ ತಿಳ್ಕೊಂಡ್ರಿ ನೀವು? ಯಾವ ಭಕ್ತರ ಪ್ರಾರ್ಥನೆಯ ತಿಳ್ಕೊಂಡ್ರಿ? ಇದಕ್ಕಿಂತ ಮುಂಚೆ ಯಾರ ಪ್ರಾರ್ಥನೆಗಳನ್ನ ನಾವು ತಿಳ್ಕೊಂಡ್ವಿ? ಶುಕಮುನಿ, ಶುಕದೇವ ಗೋಸ್ವಾಮಿಯವರ ಪ್ರಾರ್ಥನೆಗಳನ್ನ ನಾವು ತಿಳ್ಕೊಂಡ್ವಿ. ಈಗ ಕರ್ದಮ ಮುನಿಯವರ ಪ್ರಾರ್ಥನೆಗಳನ್ನ ನಾವು ತಿಳ್ಕೊತಾ ಇದ್ದೀವಿ ಅಲ್ವಾ? ಸೊ ನಮ್ಗೆ ಇವಾಗ ನಾವು ಗೊತ್ತಿರೋ ಹಾಗೆ ನಮ್ಗೆ ಶ್ರೀಮದ್ ಭಾಗವತದಲ್ಲಿ ಸೊ ಯಾರ ಮಧ್ಯೆ ಇಲ್ಲಿ ಅಂದ್ರೆ ಯಾರು ಬೋಧನೆಯನ್ನ ಮಾಡ್ತಾ ಇದಾರೆ, ಯಾರು ಆ ಬೋಧನೆಯನ್ನ ಕೇಳಿಸ್ಕೊತಾ ಇದ್ದಾರೆ? ಸೂತ ಗೋಸ್ವಾಮಿಗಳು ಶೌನಕಾದಿ ಋಷಿಗಳಿಗೆ ಅವರು ಶ್ರೀಮದ್ ಭಾಗವತವನ್ನ ಹೇಳ್ತಾ ಇದ್ದಾರೆ ಅಲ್ವಾ? ಆ ಪ್ರಸಂಗದಲ್ಲಿ ಅವರು ಏನನ್ನ ತಿಳ್ಕೊತಾ ಇದ್ದಾರೆ? ಸೊ ಶ್ರೀಮದ್ ಭಾಗವತವನ್ನ ಶುಕ ಮುನಿಗಳು ಪರೀಕ್ಷಿತ ಮಹಾರಾಜನಿಗೆ ತಿಳಿಸಿಕೊಡ್ತಾ ಇದ್ದಾರೆ ಅಲ್ವಾ? ಸೊ ಶುಕ ಮುನಿಗಳು ಪರೀಕ್ಷಿತ ಮಹಾರಾಜನಿಗೆ ತಿಳಿಸಿಕೊಡ್ಬೇಕಾದ್ರೆ ಯಾವ ಪ್ರಸಂಗ ಬರುತ್ತೆ? ವಿದುರ ಅವರು ಅರಮನೆಯನ್ನ ಬಿಟ್ಟು, ಹಸ್ತಿನಾಪುರದ ಅರಮನೆಯನ್ನ ಬಿಟ್ಟು ಅವರು ತೀರ್ಥಯಾತ್ರೆಗೆ ಹೋದಾಗ ಅವರು ಮೈತ್ರೇಯ ಋಷಿಯನ್ನ ಅವರು ಭೇಟಿ ಮಾಡ್ತಾರೆ. ಸೊ ಮೈತ್ರೇಯ ಋಷಿಯನ್ನ ಭೇಟಿ ಮಾಡಿದಾಗ ಅವರು ಈ ಸೃಷ್ಟಿಯ ಬಗ್ಗೆ ತಿಳ್ಕೋಬೇಕು ಅಂತ ಅವರು ಇಚ್ಛೆಯನ್ನ ಪಟ್ಟಾಗ ಸೊ ಇವಾಗ ಮೈತ್ರೇಯ ಮುನಿಯವರು ವಿದುರನಿಗೆ ಅವರು ಈ ಪ್ರಸಂಗವನ್ನ ಹೇಳ್ತಾ ಇದ್ದಾರೆ ಅಲ್ವಾ? ಸೊ ಈಗ ನಾವು ಕರ್ದಮ ಮುನಿಗಳ ಪ್ರಾರ್ಥನೆಯನ್ನ ಅವರು ಯಾರಿಗೆ ಮಾಡ್ತಾ ಇದ್ದಾರೆ? ಸೊ ಕರ್ದಮ ಮುನಿ ಅವರು ಕಪಿಲ ಮುನಿಗೆ ಅವರು ಮಾಡ್ತಾ ಇದ್ದಾರೆ. ಸೊ ಕಪಿಲ ಮುನಿ ಯಾರು? ಹರೇ ಕೃಷ್ಣ. ಯಾರಾದ್ರೂ ಹೇಳ್ತೀರಾ? ಕಪಿಲ ಮುನಿ ಯಾರು? ದೇವಹೂತಿಯ ಮಗ. ಕರ್ದಮ ಮತ್ತೆ ದೇವಹೂತಿಯವರ ಮಗ. ಅವರು ಬೇರೆ ಯಾರು ಅಲ್ಲ, ದೇವೋತ್ತಮ ಪರಮ ಪುರುಷ ಅಲ್ವಾ? ನೋಡಿ, ದೇವೋತ್ತಮ ಪರಮ ಪುರುಷನ ಅವರು ತನ್ನ ಮಗನಾಗಿ ಪಡೆದಿದ್ದಾರೆ. ಆ ದೇವೋತ್ತಮ ಪರಮ ಪುರುಷನಾದ ಕಪಿಲ ಮುನಿಗೆ ಅವ್ರು ಇವಾಗ ಪ್ರಾರ್ಥನೆಯನ್ನ ಅವರು ಸಲ್ಲಿಸ್ತಾ ಇದ್ದಾರೆ ಅಲ್ವಾ? ನಾವು ಅದಕ್ಕಿಂತ ಮುಂಚೆ ಒಂದ್ ಸ್ವಲ್ಪ ನಾವು ಕರ್ದಮ ಮುನಿ ಮತ್ತೆ ಯಾರು ದೇವಹೂತಿ ಯಾರು ಅಂತ ಹೇಳ್ಬಿಟ್ಟು ನಾವು ತಿಳ್ಕೊಂಡಂತೆ. ಸೊ ಇವಾಗ ಬ್ರಹ್ಮನ ಮಗ ಸ್ವಯಂಭೂ ಮನು ಅಲ್ವಾ? ನಮ್ಗೆ ಗೊತ್ತಿರೋ ಹಾಗೇನೆ ಬ್ರಹ್ಮನಿಗೆ ಅವ್ರಿಗೆ ಮೊದ್ಲು ಸನತ್ ಕುಮಾರರು ಮಾನಸ ಪುತ್ರರಾಗಿ ಅವರು ಹುಟ್ಟುತ್ತಾರೆ.
ಅವ್ರಿಗೆ ಈ ಸಂತಾನೋತ್ಪತ್ತಿ ಕಾರ್ಯವನ್ನ ಮಾಡಿ ನೀವು ಜನಸಂಖ್ಯೆಯನ್ನ ಹೆಚ್ಚು ಮಾಡಿ ಅಂತಂದ್ರೆ ಅವರು ಆ ಬ್ರಹ್ಮಚಾರಿಗಳಾಗಿ ಉಳಿತೀವಿ ನಾವು ಅಂತ ಹೇಳ್ಬಿಟ್ಟು ಹೇಳ್ತಾರೆ ಅಲ್ವಾ. ಸೊ ಅವಾಗ ಬ್ರಹ್ಮನಿಗೆ ತುಂಬಾ ಕೋಪ ಬರುತ್ತೆ. ಆಗ ಶಿವನ ಜನನ ಆಗತ್ತೆ. ಅದಾದ್ಮೇಲೆ ಮತ್ತೆ ಅವರು ತನ್ನ ಮಾತನ್ನ ನಡೆಸ್ಕೊಡ್ಬೇಕು ಅಂತ ಹೇಳ್ಬಿಟ್ಟು ಅವರು ಸ್ವಯಂಭೂ ಮನುವನ್ನ ಅವರು ಮತ್ತೆ ಮಾನಸ ಪುತ್ರರಾಗಿ ಅವರು ಪಡಿತಾರೆ. ಮತ್ತೆ ಅದೇ ತರ ಶತರೂಪ ಅವ್ರನ್ನು ಸಹ ಅವರು ಸಹ ಜನ್ಮ ಪಡಿತಾರೆ. ಸೊ ಅವಾಗ ಮತ್ತೆ ಸ್ವಯಂಭೂ ಮನು ಮತ್ತೆ ಶತರೂಪ ಅವರಿಬ್ರು ಸಹ ವಿವಾಹ ಆಗ್ತಾರೆ. ಅವ್ರಿಗೆ ಈ ಜನಸಂಖ್ಯೆಯನ್ನ ಅಭಿವೃದ್ಧಿ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಅವ್ರಿಗೆ ಒಂದು ಆಜ್ಞೆಯನ್ನ ಕೊಡ್ತಾರೆ ಬ್ರಹ್ಮ. ಸೊ ಅವ್ರಿಗೆ ಈಗ 3 ಜನ ಹೆಣ್ಮಕ್ಳು 2 ಗಂಡ್ಮಕ್ಳು ಹುಡ್ತಾರೆ ಅಲ್ವಾ. ಸೊ 3 ಜನ ಹೆಣ್ಮಕ್ಳು ಮತ್ತೆ 2 ಗಂಡ್ಮಕ್ಳ ಹೆಸರನ್ನ ಯಾರಾದ್ರೂ ಹೇಳ್ತೀರಾ? ಇಬ್ರು ಗಂಡ್ಮಕ್ಳು ಯಾರು? ಸ್ವಯಂಭೂ ಮನು ಮತ್ತೆ ಶತರೂಪ ಅವರ 2 ಗಂಡ್ಮಕ್ಳು ಯಾರು? ಧ್ರುವ ಮಹಾರಾಜ ಅವ್ರ ತಂದೆ ಯಾರು? ಉತ್ತಾನಪಾದ ಅಲ್ವಾ. ಸೊ ಉತ್ತಾನಪಾದ ಮತ್ತೆ ಪ್ರಿಯವ್ರತ ಅವರಿಬ್ರು ಸಹ 2 ಗಂಡ್ಮಕ್ಳು. ಮತ್ತೆ 3 ಜನ ಹೆಣ್ಮಕ್ಳು ಯಾರು ಸ್ವಯಂಭೂ ಮನುಗೆ ಅಂತಂದ್ರೆ ಆಕುತಿ, ಪ್ರಸೂತಿ ಮತ್ತೆ ದೇವಾಹುತಿ. ಓಕೆ. ಮತ್ತೆ ಆಕುತಿಯನ್ನ ರುಚಿ ಪ್ರಜಾಪತಿಗೆ ಅವರು ಕೊಟ್ಟು ವಿವಾಹ ಮಾಡ್ತಾರೆ. ಮತ್ತೆ ಪ್ರಸೂತಿಯನ್ನ ದಕ್ಷ ಪ್ರಜಾಪತಿಗೆ ಕೊಟ್ಟು ವಿವಾಹವನ್ನ ಮಾಡ್ತಾರೆ. ಮತ್ತೆ ದೇವಾಹುತಿಯನ್ನ ಅವರು ಕರ್ದಮ ಮುನಿಗೆ ಅವರು ಕೊಟ್ಟು ವಿವಾಹವನ್ನ ಮಾಡ್ತಾರೆ ಅಲ್ವಾ. ಕರ್ದಮ ಮುನಿ ಬೇರೆ ಯಾರು ಅಲ್ಲ, ಅವರು ಸಹ ಬ್ರಹ್ಮನ ಪುತ್ರ, ಅವರೂ ಸಹ ಒಬ್ಬ ಪ್ರಜಾಪತಿ. ಸೊ ನಾವು ಇಷ್ಟನ್ನ ನಾವು ತಿಳ್ಕೊಂಡಿದೀವಿ. ಸೊ ಈಗ ದೇವಾಹುತಿ ಮತ್ತೆ ಕರ್ದಮ ಮುನಿಗೆ ಅವ್ರಿಗೆ 9 ಜನ ಹೆಣ್ಮಕ್ಳು ಹುಡ್ತಾರೆ. ಅದಾದ್ಮೇಲೆ ದೇವಾಹುತಿ ಮತ್ತೆ ಕರ್ದಮ ಮುನಿಯವ್ರಿಗೆ ಒಂದು ಗಂಡು ಮಗು ಬೇಕು ಅಂತ ಆಸೆ ಇರುತ್ತೆ. ಅದಕ್ಕೋಸ್ಕರ ಅವ್ರು ಮತ್ತೆ ದೇವೋತ್ತಮ ಪರಮ ಪುರುಷನಲ್ಲಿ ಅವರು ಪ್ರಾರ್ಥನೆ ಮಾಡಿದಾಗ ಅವರೇ ಅವರಿಗೆ ಮಗನಾಗಿ ಅವರು ಬರ್ತಾರೆ. ಸೊ ಇವಾಗ ಕಪಿಲ ಮುನಿಯನ್ನ ಅವರು ಮಗನಾಗಿ ಅವರು ಪಡಿತಾರೆ. ಸೊ ಈಗ ಕಪಿಲ ಮುನಿಯನ್ನ ಮಗನಾಗಿ ಪಡೆದ್ಮೇಲೆ ಕರ್ದಮ ಮುನಿ ಇವಾಗ ಅವರು ಏನ್ ಮಾಡ್ತಾ ಇದಾರೆ, ಅವರು ವೈರಾಗ್ಯವನ್ನ ಪಡಿಬೇಕು ಅಂದ್ರೆ ಅವರು ಸನ್ಯಾಸತ್ವವನ್ನ ಪಡಿಲಿಕ್ಕೆ ಅವರು ಈಗ ಯೋಚನೆಯನ್ನ ಮಾಡ್ತಿದ್ದಾರೆ. ಅದಕ್ಕೋಸ್ಕರ ಅವರು ಕಪಿಲ ಮುನಿಯಲ್ಲಿ ಅವರು ಪ್ರಾರ್ಥನೆಯನ್ನ ಮಾಡ್ಕೋತಾ ಇದ್ದಾರೆ. ಮತ್ತೆ ಅವರ ಪರ್ಮಿಷನ್ ಅನ್ನ ಕೇಳ್ತಾ ಇದ್ದಾರೆ, ಅವರ ಒಪ್ಪಿಗೆನ ಕೇಳ್ತಾ ಇದ್ದಾರೆ. ನಾನು ಇವಾಗ ಅಂದ್ರೆ ನಿನ್ನಲ್ಲೇ ನನ್ನ ಮನಸ್ಸನ್ನ ನಾನು ನೆಲೆಸ್ಕೊಂಡು ನಾನು ಈ ಆತ್ಮ ಸಾಕ್ಷಾತ್ಕಾರದ ಮಾರ್ಗಕ್ಕೆ ನಾನು ಹೋಗ್ಬೇಕಾಗತ್ತೆ, ನನಗೆ ಅದನ್ನ ಅಪ್ಪಣೆನ ಕೊಡು, ಆಜ್ಞೆನ ಕೊಡು ಅಂತ ಹೇಳ್ಬಿಟ್ಟು ಅವ್ರಿವಾಗ ಕಪಿಲ ಮುನಿಯಲ್ಲಿ ಅವರು ಪ್ರಾರ್ಥನೆಯನ್ನ ಮಾಡ್ಕೋತಾ ಇದ್ದಾರೆ. ಸೊ ನಾವಿವಾಗ ನೋಡೋಣಂತೆ. ಇಲ್ಲಿ 28ರಿಂದ 33 ಶ್ಲೋಕಗಳು ಮಾತ್ರನೇ ಈ ಕಪಿಲ ಮುನಿಯ ಕರ್ದಮ ಮುನಿಯ ಪ್ರಾರ್ಥನೆಗಳು. ಸೊ ಈಗ ನಾವು ಈಗ ಶ್ಲೋಕಗಳನ್ನ ಮಾತ್ರ ತಿಳ್ಕೊಂತಾ ಹೋಗೋಣಂತೆ. ಹರೇ ಕೃಷ್ಣ. ಯಾರಾದ್ರೂ ಶ್ಲೋಕ 28ನ್ನ ಓದ್ತೀರಾ? ಗೀತಾ ಮಾತಾಜಿ ಓದಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಇದು ಪ್ರೀವಿಯಸ್ ವೀಕ್ ಶಶಿಕುಮಾರ್ ಪ್ರಭುಜಿ ಮಾಡಿದ್ದಾರೆ ಅಲ್ಲ. ಹೇಳಿ ಮಾತಾಡಿ. ಶ್ಲೋಕ 28. ಬಹುಜನ್ಮ ವಿಪಕ್ವೇನ ಸಮ್ಯಗ್ ಯೋಗ ಸಮಾಧಿನ ದ್ರಷ್ಟುಂ ಯತಂತೆ ಯತಯಃ ಶೂನ್ಯಗಾರೇಷು ಯತ್ಪದಂ. ಅನುವಾದ ಓದಿ ಮಾತಾಜಿ. ಅನುವಾದ. ಶೀಲಪ್ರಭುಪಾದರಿಗೆ ಜಯವಾಗಲಿ. ಅನೇಕ ಜನ್ಮಗಳ ತರುವಾಯ ಪರಿಪೂರ್ಣ ಯೋಗ ಸಮಾಧಿಯಿಂದ ಪರಿಪಕ್ವಗೊಂಡ ಯೋಗಿಗಳು ಏಕಾಂತ ಸ್ಥಳಗಳಲ್ಲಿ ದೇವೋತ್ತಮ ಪರಮ ಪುರುಷನ ಪಾದಕಮಲಗಳನ್ನು ನೋಡಲು ಪ್ರಯತ್ನಿಸುವರು ಅಲ್ವಾ. ನೋಡಿ ಇದು ಎಷ್ಟು ಚೆನ್ನಾಗಿದೆ ನೋಡಿ. ಇವಾಗ ಅಂದ್ರೆ ನಮ್ಗೆ ಗೊತ್ತಿರೋ ಹಾಗೇನೆ ಸತ್ಯಯೋಗದಲ್ಲಿ ಅವರೆಲ್ಲ ಏನ್ ಮಾಡ್ತಾ ಇದ್ರು, ಅವರ ಜೀವಾವಧಿಯ ಅವಧಿನೇ 1 ಲಕ್ಷ ವರ್ಷಗಳ ಕಾಲ ಅವರು ಬದುಕ್ತಾ ಇದ್ರು ಅಲ್ವಾ. ಅವಾಗ ಅವ್ರು ಏನ್ ಮಾಡ್ತಾ ಇದ್ರು, ಸಾವಿರಾರು ವರ್ಷಗಳ ಕಾಲ ಅವರು ತಪಸ್ಸನ್ನ ಮಾಡ್ತಾ ಇದ್ರು. ಸೊ ಯೋಗಿಗಳು ಅವಾಗೆಲ್ಲನೂ ಸಹ ಅಷ್ಟಾಂಗ ಯೋಗವನ್ನ ಅಭ್ಯಾಸ ಮಾಡ್ತಾ ಇದ್ರು. ಅವ್ರು ಅಷ್ಟಾಂಗ ಯೋಗವನ್ನ ಅಭ್ಯಾಸ ಮಾಡ್ಬೇಕಂದ್ರೆ ಅಂದ್ರೆ ಅವರು ನಗರದಲ್ಲಿ ವಾಸ ಮಾಡೋ ಹಾಗಿರ್ಲಿಲ್ಲ. ಅವ್ರು ಏಕಾಂತ ಸ್ಥಳಕ್ಕೆ ಹೋಗ್ಬೇಕಾಗುತ್ತೆ ಅಲ್ವಾ. ಕಾಡಿಗೋ ಹಿಮಾಲಯಕ್ಕೋ ಅಥವಾ ಅಡವಿ ಅಂದ್ರೆ ಏನ್ ಹೇಳ್ತಾರೆ, ಬೆಟ್ಟ ಗುಡ್ಡಗಳಲ್ಲಿ ಇರೋ ಗುಹೆ ಒಳಗೇನೋ ಎಲ್ಲಾದ್ರೂ ಏಕಾಂತ ಪ್ರದೇಶದಲ್ಲಿ ಅವರು ಹೋಗಿದ್ಕೊಂಡು ಅವರು ಅಷ್ಟಾಂಗ ಯೋಗವನ್ನ ಅಭ್ಯಾಸ ಮಾಡಿ ಅವರು ಭಗವಂತನ ದರ್ಶನವನ್ನ ಅವರು ಪಡಿಬೇಕಾಗಿರುತ್ತೆ ಅಲ್ವಾ. ಸೊ ಅದನ್ನೇ ಇಲ್ಲಿ ಹೇಳ್ತಾ ಇದ್ದಾರೆ. ಅನೇಕ ಜನ್ಮಗಳ ತರುವಾಯ ಪರಿಪೂರ್ಣ ಯೋಗ ಸಮಾಧಿಯಿಂದ ಅಂದ್ರೆ ಅವರು ಅಷ್ಟಾಂಗ ಯೋಗದಿಂದ ಅವರು ಮುಂದೆ ಭಕ್ತಿ ಯೋಗಕ್ಕೆ ಬರಬೇಕು. ಭಕ್ತಿ ಯೋಗಕ್ಕೆ ಬಂದ್ರೆ ಅಷ್ಟೇನೆ ಅವರು ಭಗವಂತನನ್ನ ಅವರು ಮುಖಾಮುಖಿಯಾಗಿ ಅವರು ನೋಡ್ಲಿಕ್ಕೆ ಸಾಧ್ಯ ಆಗುತ್ತೆ. ಅದಕ್ಕೆ ಇಲ್ಲಿ ಕರ್ದಮ ಮುನಿ ಹೇಳ್ತಾ ಇದ್ದಾರೆ, ಅನೇಕ ಜನ್ಮಗಳ ತರುವಾಯ ಪರಿಪೂರ್ಣ ಯೋಗ ಸಮಾಧಿಯಿಂದ ಪರಿಪಕ್ವಗೊಂಡ ಯೋಗಿಗಳು ಏಕಾಂತ ಸ್ಥಳಗಳಲ್ಲಿ ದೇವೋತ್ತಮ ಪರಮ ಪುರುಷನ ಪಾದ ಕಮಲಗಳನ್ನ ನೋಡಲು ಪ್ರಯತ್ನಿಸುವರು. ಅದು ನೋಡಿ ಇಷ್ಟು ಕಷ್ಟ ಪಡ್ಬೇಕಾಗಿತ್ತು. ಆದ್ರೆ ಕರ್ದಮ ಮುನಿಗೆ ಅವರು ಗೃಹಸ್ಥರಾಗಿದ್ದಾರೆ ಅಲ್ವಾ. ಅವ್ರು ನೋಡಿ ಅವರಿಗೆ 9 ಹೆಣ್ಣು ಮಕ್ಕಳಿದ್ದಾರೆ. ಅಂತಹ ಒಬ್ಬ ಗೃಹಸ್ಥನಿಗೆ ಈಗ ದೇವೋತ್ತಮ ಪರಮಪುರುಷ ಮಗನಾಗಿ ಜನ್ಮವನ್ನ ಪಡ್ತಿದ್ದಾರೆ ಅಲ್ವಾ. ಅದನ್ನೇ ಅವ್ರೀಗ ಹೇಳ್ತಾ ಇದ್ದಾರೆ ಮುಂದಿನ ಶ್ಲೋಕದಲ್ಲಿ
ನೋಡೋಣಂತೆ ಮುಂದಿನ ಶ್ಲೋಕದಲ್ಲಿ ಏನನ್ನ ಹೇಳ್ತಾ ಇದ್ದಾರೆ ಅಂತ. ಸ ಏವ ಭಗವಾನದ್ಯಾ ಹೇಲನಂ ನಗಣಯ್ಯನಃ ಗೃಹೇಶು ಜಾತೋ ಗ್ರಾಮ್ಯಾಣಾಂ ಯಸ್ವಾನಾಂ ಪಕ್ಷಪೋಷಣಃ. ಅನುವಾದ ಭಾವಾರ್ಥ ಶಿಲಪ್ರಭುಪಾದವರಿಗೆ ಜಯವಾಗಲಿ. ನಮ್ಮಂತಹ ಗೃಹಸ್ಥರ ಉಪೇಕ್ಷೆಯನ್ನು ಲಕ್ಷಿಸದೆ ಅದೇ ದೇವೋತ್ತಮ ಪರಮಪುರುಷನು ತನ್ನ ಭಕ್ತರನ್ನ ಪೋಷಿಸುವುದಕ್ಕಾಗಿ ನಮ್ಮ ಮನೆಗಳಲ್ಲಿ ಕಾಣಿಸುವನು. ನೋಡಿ, ಅದಕ್ಕೆ ಹೇಳ್ತಾ ಇದ್ದಾರೆ, ಎಷ್ಟು ಯೋಗಿಗಳೆಲ್ಲರೂ ಸಹ ಏಕಾಂತ ಪ್ರದೇಶಕ್ಕೆ ಹೋಗ್ಬೇಕು. ಅವರು ಎಷ್ಟು ಜನ್ಮಗಳಾದ್ಮೇಲೆ ಅವರು ಭಗವಂತನನ್ನ ಅವರು ಸಾಕ್ಷಾತ್ಕಾರ ಮಾಡ್ಕೋತಾರೆ. ಆದ್ರೆ ಇಲ್ಲಿ ಭಗವಂತ ನಾವು ಗೃಹಸ್ಥರಾಗಿದ್ದೀವಿ, ನಾವು ನಮ್ಮಂತವ್ರ ಮನೆಯಲ್ಲಿ ದೇವೋತ್ತಮ ಪರಮಪುರುಷ ಇವಾಗ ಕಾಣಿಸ್ಕೊಂಡಿದ್ದಾನೆ ಅಂತ ಹೇಳ್ಬಿಟ್ಟು ಇಲ್ಲಿ ಕರ್ದಮ ಮುನಿ ಹೇಳ್ತಾ ಇದ್ದಾರೆ. ಭಾವಾರ್ಥ ಶಿಲಪ್ರಭುಪಾದವರಿಗೆ ಜಯವಾಗಲಿ. ಭಕ್ತರು ದೇವೋತ್ತಮ ಪುರುಷನ ಸಂಬಂಧದಲ್ಲಿ ಅದೆಷ್ಟು ಪ್ರೀತಿಯುಳ್ಳವರೆಂದರೆ ಎಷ್ಟೋ ಜನ್ಮಗಳ ತನಕ ಏಕಾಂತದಲ್ಲಿ ಯೋಗ ಸಾಧನೆ ಮಾಡುತ್ತಿರುವವರ ಮುಂದೆ ಅವನು ಗೋಚರಿಸದಿದ್ದರೂ ಭೌತಿಕ ಯೋಗ ಸಾಧನೆ ಇಲ್ಲದ ಭಕ್ತರು ಭಕ್ತಿ ಸೇವಾ ನಿರತರಾಗಿ ಇರುವ ಗೃಹಸ್ಥನ ಮನೆಯಲ್ಲಿ ಕಾಣಿಸಿಕೊಳ್ಳಲು ಅವನು ಒಡಂಬಡುವನು ಅಲ್ವಾ. ಸೊ ಇವಾಗ ನಾವ್ ಇದಕ್ಕಿಂತ ಮುಂಚೆ ನಾವು ತಿಳ್ಕೊಂಡಿರೋ ಹಾಗೇನೆ ಭಗವಂತ ಯಾವ್ದಕ್ಕೆ ಒಲಿತಾರೆ ಅಂತ ನಾವು ತಿಳ್ಕೊಂಡಿದೀವಿ? ಭಕ್ತಿ ಸೇವೆಗೆ. ಭಕ್ತಿ ಸೇವೆಗೆ ಅಲ್ವಾ. ನಾವು ಎಷ್ಟೇ ಯಜ್ಞ ದಾನ ತಪಸ್ಸು ಅಲ್ವಾ, ಕಠಿಣವಾದ ತಪಸ್ಸು ಏನೆಲ್ಲ ಮಾಡಿದ್ರು ಸಹ ಭಗವಂತ ಅಂತವ್ರಿಗೆ ಒಲಿಯೋದಿಲ್ಲ. ಅವರು ಒಲಿಯೋದೇನೆ ಭಕ್ತಿಗೋಸ್ಕರ ಅಲ್ವಾ. ಶುದ್ಧ ಭಕ್ತಿ ಯಾರಲ್ಲಿ ಇರುತ್ತೋ ಅವ್ರಿಗೆ ಅವರು ಸುಲಭವಾಗಿ ಅವರು ಒಲಿತಾರೆ. ಅದನ್ನೇ ಇಲ್ಲಿ ಹೇಳ್ತಾ ಇದ್ದಾರೆ. ಯಾರು ಭಕ್ತಿ ಸೇವೆಯಲ್ಲಿ ನಿರತರಾಗಿರ್ತಾರೋ ಅವ್ರು ಗೃಹಸ್ಥನಾಗಿದ್ರು ಪರವಾಗಿಲ್ಲ, ಅವರಲ್ಲಿ ಅವ್ರ ಮನೆಯಲ್ಲಿ ಭಗವಂತ ಕಾಣಿಸ್ಕೊಳ್ಲಿಕ್ಕೆ ಅವನು ಒಡಂಬಡುವನು, ಅವನು ಒಪ್ಕೋತಾರೆ ಭಗವಂತ. ಬೇರೆ ಮಾತಿನಲ್ಲಿ ಹೇಳುವುದಾದರೆ ಭಗವದ್ಭಕ್ತಿಯ ಸೇವೆಯು ಅದೆಷ್ಟು ಸುಲಭವೆಂದರೆ ಒಬ್ಬ ಗೃಹಸ್ಥನು ಕೂಡ ದೇವೋತ್ತಮ ಪರಮಪುರುಷನನ್ನು ತನ್ನ ಕುಟುಂಬದ ಓರ್ವ ಸದಸ್ಯನ ಹಾಗೆ ಕರ್ದಮ ಮುನಿಗೆ ಅನುಭವವಾಗಿರುವಂತೆ ತನ್ನ ಮಗನಾಗಿ ಕಾಣಬಲ್ಲನು ಅಂತ ಹೇಳ್ತಾ ಇದ್ದಾರೆ ಅಲ್ವಾ. ನಮ್ಗೆ ಇವಾಗ ನಾವಿದು ಇಂದಿನ ಶ್ಲೋಕವನ್ನ ನೋಡಿದ್ರೆ ಅಪ್ಪ ಭಗವಂತನ ಸಾಕ್ಷಾತ್ಕಾರ ಮಾಡ್ಕೊಳ್ಲಿಕ್ಕೆ ಇಷ್ಟು ಕಷ್ಟನ, ಸಾವಿರಾರು ವರ್ಷಗಳ ಕಾಲ ಎಲ್ಲವನ್ನ ತ್ಯಜಿಸಿ, ಮನೆಯವರನ್ನೆಲ್ಲ ತ್ಯಜಿಸಿ, ನಗರವನ್ನ ತ್ಯಜಿಸಿ, ಏಕಾಂತ ಪ್ರದೇಶದಲ್ಲಿ ಏಕಾಂಗಿಯಾಗಿ ಅಲ್ಲೇನೋ ಗೆಡ್ಡೆ ಗೆಣಸುಗಳನ್ನ ತಿನ್ಕೊಂಡು ಅದು ಬಹು ಜನ್ಮಗಳಾದ್ಮೇಲೆ ಭಗವಂತನ ದರ್ಶನ ಸಿಗುತ್ತೆ ಅಂದ್ರೆ ಎಷ್ಟು ಕಷ್ಟನಪ್ಪ ಭಗವಂತನ ದರ್ಶನ ಅಂತ ನಮ್ಗೆ ಅನ್ಸುತ್ತೆ ಅಲ್ವಾ. ಆದ್ರೆ ನೋಡಿ, ಈ ಶ್ಲೋಕದಲ್ಲಿ ನಮ್ಗೆ ಎಷ್ಟು ಸುಲಭ ಇದೆ ಅಂತ ನಮ್ಗೆ ಗೊತ್ತಾಗ್ತಾ ಇದೆ ಅಲ್ವಾ. ನಮ್ಗೆ ಇದಕ್ಕಿಂತ ಮುಂಚೆ ನಮ್ಗೆ ಭಗವದ್ಗೀತೆಯಲ್ಲೂ ಸಹ ತಿಳ್ಕೊಂಡ್ರು ಹಾಗೇನೆ ಭಕ್ತಿ ಯೋಗ ಲಿಫ್ಟ್ ತರ ಅಲ್ವಾ. ಸೊ ಸುಲಭವಾಗಿ ಶೀಘ್ರವಾಗಿ ನೇರವಾಗಿ ಭಗವಂತನನ್ನ ತಲುಪಬಹುದಾದಂತ ಮಾರ್ಗ ಅಂತಂದ್ರೆ ಭಕ್ತಿ ಯೋಗ ಅಂತ ನಾವು ತಿಳ್ಕೊಂಡಿದೀವಿ. ಸೊ ಅದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಕರ್ದಮ ಮುನಿಯು ಯೋಗಿಯಾದರೂ ಗೃಹಸ್ಥನಾಗಿದ್ದನು, ಆದರೆ ಅವನಿಗೆ ದೇವೋತ್ತಮ ಪರಮಪುರುಷನ ಅವತಾರವಾದ ಕಪಿಲ ಮುನಿಯು ಮಗನಾಗಿದ್ದನು. ಭಕ್ತಿ ಸೇವೆಯು ಅದೆಷ್ಟು ಶಕ್ತಿಶಾಲಿಯಾದ ದಿವ್ಯ ವಿಧಾನವೆಂದರೆ ಅದು ದಿವ್ಯ ಸಾಕ್ಷಾತ್ಕಾರದ ಇತರ ಎಲ್ಲ ವಿಧಾನಗಳನ್ನ ಮೀರಿಸುವುದು ಅಲ್ವಾ. ಸೊ ಇವಾಗ ಕರ್ಮಯೋಗ, ಜ್ಞಾನ ಯೋಗ, ಅಷ್ಟಾಂಗ ಯೋಗ, ಈ ನಾವ್ ಯೋಗ ಲ್ಯಾಡರ್ ಅನ್ನ ನಾವು ನೋಡಿದ್ವಿ ಅಲ್ವಾ. ಆ ಯೋಗ ಅಂದ್ರೆ ಭಗವಂತನನ್ನ ಸೇರ್ಲಿಕ್ಕೆ ಆ ಏಣಿ ಏನಿದೆಯೋ ಆ ಏಣಿಯಲ್ಲಿ ಹಲವಾರು ಯೋಗ ಪದ್ಧತಿಗಳನ್ನ ನಾವು ನೋಡಿದ್ವಿ. ಎಲ್ಲಾ ಪದ್ಧತಿಗಳಿಗಿಂತ ದಿವ್ಯವಾದ ಪದ್ಧತಿ ಅಂತಂದ್ರೆ ಭಕ್ತಿ ಯೋಗ ಅಂತ ನಾವು ತಿಳ್ಕೊಂಡಿದೀವಿ. ಭಗವಂತನು ತಾನು ವೈಕುಂಠದಲ್ಲಾಗಲಿ ಯೋಗಿಯ ಹೃದಯದಲ್ಲಾಗಲಿ ವಾಸಿಸುವುದಿಲ್ಲ, ಆದರೆ ತನ್ನ ನಿರ್ಮಲ ಭಕ್ತರು ತನ್ನನ್ನು ಸದಾ ಕೀರ್ತಿಸುವಲ್ಲಿ ಮತ್ತು ತನ್ನ ಮಹಿಮೆಗಳನ್ನು ಕೊಂಡಾಡುವಲ್ಲಿ ವಾಸಿಸುವೆನು ಎಂದು ಹೇಳಿದ್ದಾನೆ ಅಲ್ವಾ. ಇವಾಗ ನಮಗೆ ಗೊತ್ತಿರೋ ಹಾಗೇನೆ ನಾರದರು ಮತ್ತೆ ವಿಷ್ಣು ಅವರಿಬ್ರು ಮಧ್ಯೆ ಸಂಭಾಷಣೆ ನಡೀತಾ ಇರುತ್ತೆ. ಸೊ ಸಂಭಾಷಣೆ ನಡಿಬೇಕಾದ್ರೆ ಆಗ ನಾರದರು ಕೇಳ್ತಾರೆ, ಅಂದ್ರೆ ನೀನು ಏನು ಎಲ್ಲಿ ನೀನು ವಾಸ ಮಾಡ್ತೀಯಾ ಅಂತ ಹೇಳ್ಬಿಟ್ಟು. ಆಗ ಎಸ್ಪೆಷಲಿ ಕಲಿಯುಗದಲ್ಲಿ ವೈಕುಂಠದಲ್ಲಿ ನಾನು ಇರೋದಿಲ್ಲ, ಎಲ್ಲೆಲ್ಲಿ ನನ್ನ ಭಗವದ್ ಭಕ್ತರು, ನನ್ನ ಶುದ್ಧ ಭಕ್ತರು ನನ್ನ ಗುಣಗಾನವನ್ನ ಮಾಡ್ತಾ ಇರ್ತಾರೆ, ನನ್ನ ನಾಮ ರೂಪ ಗುಣ ಲೀಲೆಗಳ ಬಗ್ಗೆ ಚರ್ಚೆಯನ್ನ ಮಾಡ್ತಾ ಇರ್ತಾರೆ, ಎಲ್ಲಿ ಶ್ರವಣ ಕೀರ್ತನೆ ನಡೀತಾ ಇರುತ್ತೆ ನನ್ನ ಬಗ್ಗೆ, ಅಲ್ಲಿ ನಾನು ವಾಸಿಸ್ತೀನಿ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಸೊ ಆ ಶ್ಲೋಕ ಇದೆ, ನೋಡ್ತೀನಿ ಆ ಶ್ಲೋಕ ಸಿಕ್ಕಿದ್ರೆ. ನಾಹಂ ವಸಾಮಿ ವೈಕುಂಠೆ ಯೋಗಿನಾಂ ಹೃದಯೇನ ಚ ಮದ್ಭಕ್ತ ಯತ್ರ ಗಾಯಂತಿ ತತ್ರ ತಿಷ್ಠಾಮಿ ನಾರದ. ನೋಡಿ, ಇಲ್ಲಿ ವಿಷ್ಣು ಹೇಳ್ತಾ ಇದ್ದಾರೆ, ನಾ ಅಹಂ ವಸಾಮಿ ವೈಕುಂಠೆ, ನಾನು ವೈಕುಂಠದಲ್ಲಿ ವಾಸವಾಗಿರೋದಿಲ್ಲ. ಯೋಗಿನಾಂ ಹೃದಯೇನ ಚ, ಯೋಗಿಗಳ ಹೃದಯದಲ್ಲೂ ಸಹ ನಾನು ವಾಸ ಮಾಡೋದಿಲ್ಲ. ಮದ್ಭಕ್ತ ಯತ್ರ ಗಾಯಂತಿ, ನನ್ನ ಶುದ್ಧ ಭಕ್ತರು ಯತ್ರ ಗಾಯಂತಿ, ಎಲ್ಲಿ ಅವರು ಕೀರ್ತನೆಯನ್ನ ಮಾಡ್ತಾರೆ, ತತ್ರ ತಿಷ್ಠಾಮಿ ನಾರದ, ನಾನು ಅಲ್ಲಿ ಇರ್ತೀನಿ ನಾರದ ಅಂತ ಹೇಳ್ಬಿಟ್ಟು ಅವರು ಹೇಳ್ತಾ ಇದ್ದಾರೆ.
ದೇವೋತ್ತಮ ಪರಮಪುರುಷನು ಭಕ್ತ ವತ್ಸಲನೆಂದು ಪ್ರಖ್ಯಾತನಾಗಿದ್ದಾನೆ ಅಲ್ವಾ. ನಮಗೆ ಗೊತ್ತಿರೋ ಹಾಗೇನೆ ಭಗವಂತನನ್ನ ಭಕ್ತ ವತ್ಸಲ ಅಂತ ನಾವು ಹೇಳ್ತೀವಿ ಹೊರತು ಅವರು ಏನು ಜ್ಞಾನಿ ವತ್ಸಲ, ಯೋಗಿ ವತ್ಸಲ ಅಂತ ನಾವು ಹೇಳೋದಿಲ್ಲ ಅಲ್ವಾ. ಅವರು ಭಕ್ತಿಗೆ ಮಾತ್ರನೇ ಅವರು ಒಲಿತಾರೆ. ನಾವು ನೋಡಿದ್ವಿ ವಿದುರನ ಕಥೆನ ನಾವು ನೋಡಿದ್ವಿ. ಒಂದ್ಸತಿ ಹಸ್ತಿನಾಪುರದಲ್ಲಿ ಅವರು ಏನು ವಿದುರನನ್ನ ಭೇಟಿ ಮಾಡ್ಲಿಕ್ಕೆ ಹೋದಾಗ, ವಿದುರನ ಮನೆಗೆ ಹೋದಾಗ ವಿದುರ ಇರೋದಿಲ್ಲ, ವಿದುರಾಣಿ ಮಾತ್ರ ಇರ್ತಾರೆ ಅಲ್ವಾ. ವಿದುರಾಣಿಗೆ ತುಂಬಾನೇ ಸಂತೋಷ ಆಗತ್ತೆ ಶ್ರೀಕೃಷ್ಣನನ್ನ ನೋಡಿ. ಅವ್ರನ್ನ ಹೇಗೆ ಅವರು ಆತಿಥ್ಯವನ್ನ ಮಾಡ್ತಾರೆ, ಅವ್ರಿಗೆ ಬಾಳೆಹಣ್ಣನ್ನ ಮನೇಲಿ ಏನೂ ಇರೋದಿಲ್ಲ, ಬಾಳೆಹಣ್ಣನ್ನ ಕೊಡ್ಲಿಕ್ಕೆ ಅವಳೇನೆ ಸುಲಿದು ಕೊಡೋಣ ಅಂತ ಹೇಳ್ಬಿಟ್ಟು ಕೃಷ್ಣನನ್ನ ಅವರು ಒಂದು ಆಸನದ ಮೇಲೆ ಕೂಡಿಸಿ ಅವ್ರೇನ್ ಮಾಡ್ತಾರೆ, ಬಾಳೆಹಣ್ಣನ್ನ ಬಿಚ್ಚಿ ಬಾಳೆಹಣ್ಣನ್ನ ತಿನ್ಲಿಕ್ಕೆ ಅವರು ಕೈಗೆ ಕೊಡೋ ಬದಲು ಅವ್ರೇನ್ ಮಾಡ್ತಾರೆ, ಚಿಪ್ಪೆಯನ್ನ ಕೊಡ್ತಾರೆ ಅಲ್ವಾ. ಚಿಪ್ಪೆಯನ್ನ ಕೊಟ್ಟರು ಸಹ ಭಗವಂತ ಅದನ್ನ ಸ್ವೀಕರಿಸ್ತಾರೆ ಅಲ್ವಾ. ವಿದುರ ಬಂದು ಹೇಳ್ತಾರೆ, ಏನ್ ಮಾಡ್ತಾ ಇದೀಯ ನೀನು ಅಂತ ಹೇಳ್ಬಿಟ್ಟು, ಇಲ್ಲಿ ಭಕ್ತ ಮತ್ತೆ ಏನು ಭಗವಂತನ ಮಧ್ಯೆ ಏನ್ ನಡೀತಾ ಇದೆ ಇಲ್ಲಿ ಅಂತ ಹೇಳ್ಬಿಟ್ಟು ಅವರು ಹೇಳ್ತಾರೆ ಅಲ್ವಾ. ಅಂದ್ರೆ ನೋಡಿ, ಭಗವಂತ ಆ ಭಕ್ತಿಗೆ ಅವರು ಒಲಿತಾರೆ. ಮತ್ತೆ ನಾವು ಶಬರಿಯನ್ನು ಸಹ ನಾವು ನೋಡಿದ್ವಿ ಅಲ್ವಾ. ಸೊ ಶಬರಿ ಕೊಟ್ಟಿರುವಂತಹ ಎಂಜಲಿನ ಹಣ್ಣುಗಳನ್ನ ಶ್ರೀರಾಮ ಅವರು ಅದನ್ನ ಸ್ವೀಕರಿಸ್ತಾರೆ. ಸೊ ಅದಕ್ಕೇನೆ ಇಲ್ಲಿ ದೇವೋತ್ತಮ ಪರಮಪುರುಷನ ಪರಮಪುರುಷನು ಭಕ್ತ ವತ್ಸಲನೆಂದು ಪ್ರಖ್ಯಾತನಾಗಿದ್ದಾನೆ. ಜ್ಞಾನಿ ವತ್ಸಲನೆಂದು ಅಥವಾ ಯೋಗಿ ವತ್ಸಲನೆಂದು ಅವನು ಎಂದೂ ವರ್ಣಿತನಾಗಿಲ್ಲ. ಯಾವಾಗಲೂ ಭಕ್ತ ವತ್ಸಲನೆಂದೇ ಅವನನ್ನು ವರ್ಣಿಸಲಾಗಿದೆ. ಏಕೆಂದರೆ ಅವನು ಇತರ ದಿವ್ಯವಾದಿಗಳಿಗಿಂತ ಹೆಚ್ಚಾಗಿ ತನ್ನ ಭಕ್ತರಲ್ಲಿ ಒಲವುಳ್ಳವನು. ಭಕ್ತನು ಮಾತ್ರ ಭಗವಂತನ ನಿಜ ಸ್ವರೂಪವನ್ನ ತಿಳಿಯಬಲ್ಲನೆಂದು ಭಗವದ್ಗೀತೆಯಲ್ಲಿ ದೃಢಪಡಿಸಲಾಗಿದೆ ಅಲ್ವಾ. ಸೊ ನಮ್ಗೆ ಭಗವದ್ಗೀತೆಯಲ್ಲೂ ಸಹ ಅದನ್ನೇ ಹೇಳಿದ್ದಾರೆ, ಭಕ್ತ್ಯಾಮಾಂ ಅಭಿಜಾನಾಂತಿ ಅಲ್ವಾ. ಅಂದ್ರೆ ನನ್ನ ಭಕ್ತರು ಮಾತ್ರನೇ ನನ್ನನ್ನ ಅರ್ಥ ಮಾಡ್ಕೋತಾರೆ ಅಂತ ಹೇಳಿದ್ದಾರೆ. 10ನೇ ಅಧ್ಯಾಯದಲ್ಲೂ ಸಹ ಕೃಷ್ಣ ಏನ್ ಹೇಳ್ತಾರೆ, ನನ್ನನ್ನು ಯಾರು ಅರ್ಥ ಮಾಡ್ಕೊಳ್ಲಿಕ್ಕೆ ಸಾಧ್ಯ ಇಲ್ಲ. ಈವನ್ ದೇವಾದಿ ದೇವತೆಗಳು, ಬ್ರಹ್ಮನೇ ಆಗ್ಲಿ, ಋಷಿ ಮುನಿಗಳೇ ಆಗ್ಲಿ, ಅವರು ನನ್ನನ್ನ ಅರ್ಥ ಮಾಡ್ಕೊಳ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಅವರೆಲ್ಲರೂ ಸಹ ನನ್ನಿಂದ ಬಂದಿದ್ದಾರೆ ಅಂತ ಹೇಳ್ತಾರೆ ಅಲ್ವಾ. ಭಕ್ತಿಯಿಂದ ಮಾತ್ರನೇ ನೀವು ನನ್ನ ಏನು ರಹಸ್ಯಗಳನ್ನ ನೀವು ಪ್ರವೇಶಿಸ್ಲಿಕ್ಕೆ ಸಾಧ್ಯ ಅಂತ ಹೇಳ್ಬಿಟ್ಟು ಕೃಷ್ಣ ಹೇಳಿದ್ದಾರೆ. ಜೀವಿಯು ನನ್ನನ್ನು ಭಕ್ತಿ ಸೇವೆಯಿಂದ ಮಾತ್ರವೇ ತಿಳಿಯಬಲ್ಲನು, ಬೇರೆ ರೀತಿಯಿಂದಲ್ಲ. ಈ ತಿಳಿವಳಿಕೆಯೊಂದೇ ನಿಜವಾದದ್ದು. ಏಕೆಂದರೆ ಜ್ಞಾನಿಗಳು ಅಥವಾ ಊಹಾತ್ಮಕ ಚಿಂತನೆ ಮಾಡುವವರು ದೇವೋತ್ತಮ ಪರಮಪುರುಷನ ಜ್ಯೋತಿಯನ್ನು ಅಥವಾ ಶರೀರ ಕಾಂತಿಯನ್ನು ಮಾತ್ರ ಸಾಕ್ಷಾತ್ಕರಿಸಿಕೊಳ್ಳಬಹುದಾದರೂ, ಯೋಗಿಗಳು ದೇವೋತ್ತಮ ಪರಮಪುರುಷನ ಆಂಶಿಕ ಪ್ರಾತಿನಿಧ್ಯವನ್ನು ಸಾಕ್ಷಾತ್ಕರಿಸಿಕೊಳ್ಳಬಹುದಾದರೂ, ಒಬ್ಬ ಭಕ್ತನು ಸ್ಪಷ್ಟ ರೂಪವನ್ನು ಸಾಕ್ಷಾತ್ಕರಿಸಿಕೊಳ್ಳುವುದಲ್ಲದೆ ದೇವೋತ್ತಮ ಪರಮಪುರುಷನ ಸಾಕ್ಷಾತ್ ಸಹವಾಸವನ್ನು ಮಾಡುವನು ಅಲ್ವಾ. ನಾವು ಭಗವಂತನನ್ನ ನಾವು ಎಷ್ಟು ಹಂತಗಳಲ್ಲಿ ನಾವು ಸಾಕ್ಷಾತ್ಕರಿಸಿಕೊಳ್ಳಬಹುದು? ಹರೇ ಕೃಷ್ಣ. 9 ಹಂತದಲ್ಲಿ 3 ಹಂತಗಳಲ್ಲಿ ನಾವು ಸಾಕ್ಷಾತ್ಕರಿಸ್ಕೋಬಹುದು ಅಲ್ವಾ. ಬ್ರಹ್ಮನ್, ಪರಮಾತ್ಮ ಮತ್ತೆ ಭಗವಾನ್ ಅಲ್ವಾ. ಜ್ಞಾನಿಗಳು ಬರೇ ಭಗವಂತನ ಆ ದೇಹದಿಂದ ಬರ್ತಾ ಇರುವಂತಹ ಬ್ರಹ್ಮ ಜ್ಯೋತಿಯಲ್ಲಿ ಅವರು ಹೋಗ್ಬೋದು ಅಷ್ಟೇ ಅಲ್ವಾ. ಅಲ್ಲಿ ಭಗವಂತನ ಸೇವೆ ಅವಕಾಶ ಇರೋದಿಲ್ಲ. ನಾವು ಸೇವೆ ಮಾಡ್ಲಿಕ್ಕೆ ಆಗಿಲ್ಲ ಅಂದ್ರೆ ನಾವು ಅಲ್ಲಿ ಹೆಚ್ಚು ದಿನ ಇರ್ಲಿಕ್ಕೆ ಆಗೋದಿಲ್ಲ. ಹೌದು, ಅಲ್ಲಿ ನಮ್ಗೆ ಏನೂ ತೊಂದರೆ ಇಲ್ಲ. ಜನ್ಮ, ಮೃತ್ಯು, ಜರಾ, ವ್ಯಾಧಿ ಮತ್ತೆ ಈ 3 ಕ್ಲೇಶಗಳೇನಿದೆ ಅವ್ ಯಾವ್ದು ಸಹ ಅಲ್ಲಿ ಇರೋದಿಲ್ಲ. ಆದ್ರೆ ನಾವಲ್ಲಿ ಹೆಚ್ಚು ದಿವಸ ಭಗವಂತನ ಆ ಬ್ರಹ್ಮ ಜ್ಯೋತಿ ಇರುವಂತಹ ಆವರಣದಲ್ಲಿ ನಾವು ಹೆಚ್ಚು ದಿನ ಇರ್ಲಿಕ್ಕೆ ಸಾಧ್ಯ ಇಲ್ಲ ಅಲ್ವಾ. ಅದು ನಾವು ಇಷ್ಟೆಲ್ಲ ಜ್ಞಾನವನ್ನ ಬೆಳೆಸ್ಕೊಂಡ್ರು ಸಹ ನಾವು ಭಗವಂತನನ್ನ ನಾವು ಪರಿಪೂರ್ಣವಾಗಿ ಪಡ್ಕೊಳ್ಲಿಕ್ಕೆ, ಸಾಕ್ಷಾತ್ಕಾರ ಮಾಡ್ಕೊಳ್ಲಿಕ್ಕೆ ಸಾಧ್ಯ ಇಲ್ಲ ಅಲ್ವಾ. ಯೋಗಿಗಳಿಗೆ ಯಾವ ಸಾಕ್ಷಾತ್ಕಾರ ಆಗತ್ತೆ? ಅವ್ರಿಗೆ ಬರೇ ತಮ್ಮ ಹೃದಯದಲ್ಲಿರುವಂತಹ ಭಗವಂತನ ಆ ಪರಮಾತ್ಮ ರೂಪಿಯಾದ ಭಗವಂತನ ಆಂಶಿಕ ಅಂದ್ರೆ ಪ್ರಾತಿನಿಧ್ಯವನ್ನ ವಹಿಸುವಂತಹ ಆ ಪರಮಾತ್ಮನ ಸಾಕ್ಷಾತ್ಕಾರ ಆಗುತ್ತೆ ಅಷ್ಟೇ ಅಲ್ವಾ. ಆದ್ರೆ ಭಕ್ತರಿಗೆ ಮಾತ್ರನೇ ಭಗವಂತನ ಪರಿಪೂರ್ಣ ಸಾಕ್ಷಾತ್ಕಾರ ಆಗುತ್ತೆ. ಆ ವ್ಯಕ್ತಿ ಅಂತ ನಾವೇನ್ ತಿಳ್ಕೊಂಡಿದೀವಿ, ಭಗವಾನ್ ಆ ಸುಂದರ ಶ್ಯಾಮ ಸುಂದರ ರೂಪ ಇದೆಯಲ್ಲ, ಅವರು ದೇಹದ ಬಣ್ಣ ಈಗ ತಾನೇ ಮೋಡ ಬಂದ್ರೆ ಯಾವ ಏನು ನೀಲಿ ಮಿಶ್ರಿತ ಕಪ್ಪು ಬಣ್ಣ ಇದೆ. ಮತ್ತೆ ಅವರು ಪೀತಾಂಬರವನ್ನ ಧರಿಸಿರ್ತಾರೆ, ಕೈಯಲ್ಲಿ ಕೊಳಲನ್ನ ಇಟ್ಕೊಂಡಿರ್ತಾರೆ, ತಲೆ ಮೇಲೆ ಅವರು ನವಿಲಿಗೆರೆಯನ್ನ ಸಿಗಿಸ್ಕೊಂಡಿರ್ತಾರೆ. ಅಂತಹ ಸುಂದರ ರೂಪದಲ್ಲಿ ನಾವು ಅವರನ್ನ ಮುಖತಃ ನಾವು ಭೇಟಿ ಆಗಬಹುದು ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಭಕ್ತರಿಗೆ ಮಾತ್ರನೇ ಆ ಪರಿಪೂರ್ಣ ಸಾಕ್ಷಾತ್ಕಾರ ಆಗ್ಲಿಕ್ಕೆ ಸಾಧ್ಯ ಆಗತ್ತೆ. ಜ್ಞಾನಿಗಳಿಗೆ ಆಗ್ಲಿ ಅಥವಾ ಯೋಗಿಗಳಿಗೆ ಆಗ್ಲಿ ಬರೇ ಆಂಶಿಕ ಸಾಕ್ಷಾತ್ಕಾರ ಆಗತ್ತೆ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಶ್ಲೋಕ 30. ಸ್ವೀಯಂ ವಾಕ್ಯಂ ಅಮೃತಂ ಕರ್ತುಮವ ಅತೀರ್ಣೋ ಅಸಿ ಮೇ ಗೃಹೆ ಚಿಕೀರ್ಷು ಭಗವಾನ್ ಜ್ಞಾನಂ ಭಕ್ತಾನಾಂ ಮಾನವರ್ಧನಃ. ಸ್ವೀಯಂ ನಿನ್ನ ಸ್ವಂತ, ವಾಕ್ಯಂ ಮಾತುಗಳನ್ನು, ಋತಂ ನಿಜ, ಕರ್ತುಂ ಮಾಡಲು, ಅವತೀರ್ಣಃ ಅವತರಿಸಿ, ಅಸಿ ಇದ್ದೀಯೇ, ಮೇ ಗೃಹೆ ನನ್ನ ಮನೆಯಲ್ಲಿ, ಚಿಕೀರ್ಷುಹು ಪ್ರಸಾರ ಮಾಡಲು, ಅಪೇಕ್ಷಿಸಿ, ಭಗವಾನ್ ದೇವೋತ್ತಮ ಪುರುಷನು, ಜ್ಞಾನಂ ಜ್ಞಾನವನ್ನು, ಭಕ್ತಾನಾಂ ಭಕ್ತರ, ಮಾನ ಗೌರವವನ್ನು, ವರ್ಧನಃ ಹೆಚ್ಚಿಸುವ. ಅನುವಾದ ಮತ್ತು ಭಾವಾರ್ಥ ಶ್ರೀಲ ಪ್ರಭುಪಾದ ಅವರಿಂದ. ಶ್ರೀಲ ಪ್ರಭುಪಾದ ಅವರಿಗೆ ಜಯವಾಗಲಿ. ಕರ್ದಮ ಮುನಿ ಹೀಗೆಂದನು, ಪ್ರಿಯ ಪ್ರಭುವೆ,
ತನ್ನ ಭಕ್ತರ ಗೌರವವನ್ನು ವೃದ್ಧಿ ಮಾಡುವ ನೀನು ನನ್ನ ಮನೆಯಲ್ಲಿ ಅವತರಿಸಿರುವೆ. ನಿನ್ನ ಮಾತನ್ನು ಸತ್ಯವಾಗಿಸಲು ಮತ್ತು ನಿಜವಾದ ಜ್ಞಾನದ ವಿಧಾನವನ್ನು ಹರಡಲು ನೀನು ಹೀಗೆ ಮಾಡಿರುವೆ ಅಂತ ಹೇಳ್ತಾ ಇದ್ದಾರೆ. ಸೊ ಇವಾಗ ಕರ್ದಮ ಮುನಿ ಕಪಿಲ ಮುನಿಗೆ ಏನ್ ಹೇಳ್ತಾ ಇದ್ದಾರೆ, ಏನಕ್ಕೋಸ್ಕರ ಅವ್ರು ಇವಾಗ ಅವರು ಭಕ್ತನ ಮನೆಯಲ್ಲಿ ಅವರು ಕಾಣಿಸ್ಕೊತಾ ಇದ್ದಾರೆ? ಇಲ್ಲಿ 2 ಕಾರಣಗಳನ್ನ ಹೇಳ್ತಾ ಇದ್ದಾರೆ. ಏನೆರಡು ಕಾರಣಗಳನ್ನ ಹೇಳ್ತಾ ಇದ್ದಾರೆ? ಭಗವಂತ ಹೇಳಿರ್ತಾರೆ ಕರ್ದಮ ಮುನಿಗೆ ಅಲ್ವಾ, ಅಂದ್ರೆ ನಾನು ನಿನ್ನ ಮಗನಾಗಿ ಬರ್ತೀನಿ ಅಂತ. ಸೊ ಅವ್ರು ಕೊಟ್ಟಿರೋ ಮಾತನ್ನ ಉಳಿಸ್ಕೊಳ್ಲಿಕ್ಕೆ ಅವ್ರು ಇವಾಗ ಬರ್ತಾ ಇದ್ದಾರೆ. ಕೊಟ್ಟಿರೋ ಮಾತನ್ನ ಉಳಿಸ್ಕೊಂಡಾಗ ಅವ್ರು ಇನ್ನೂ ಒಂದ್ ಏನನ್ನ ಮಾಡ್ತಾರೆ, ಅವ್ರು ಭೌತಿಕ ಪ್ರಪಂಚಕ್ಕೆ ಬಂದಾಗ ಅವ್ರು ಯಾವಾಗಲೂ ಸಹ ಜ್ಞಾನ ಬೋಧನೆಯನ್ನ ಮಾಡ್ತಾರೆ ಅಲ್ವಾ. ಯಾಕಂದ್ರೆ ಭಗವಂತ ಈ ಭೌತಿಕ ಪ್ರಪಂಚವನ್ನ ಸೃಷ್ಟಿ ಮಾಡಿರೋದೇ ಇಲ್ಲಿರುವಂತಹ ಬದ್ಧಾತ್ಮರೆಲ್ಲರನ್ನೂ ಸಹ ಬೇಗ ಅವರು ತನ್ನ ಲೋಕಕ್ಕೆ ಬರ್ಲಿ ಅನ್ನೋದೇ ಭಗವಂತನ ಉದ್ದೇಶ ಆಗಿರುತ್ತೆ ಅಲ್ವಾ. ಅದಕ್ಕೆ ಅವರು ಭಗವಂತ ಯಾವುದೇ ಒಂದು ರೂಪದಲ್ಲಿ ಬಂದಾಗ್ಲೂ ಅವರು ಜ್ಞಾನ ಬೋಧನೆಯನ್ನ ಮಾಡ್ತಾರೆ. ಅವರು ಚೈತನ್ಯ ಮಹಾಪ್ರಭುವಾಗಿ ಬಂದಾಗ ನೋಡಿ, ಈಗ ನಮ್ಗೆಲ್ಲರಿಗೂ ಹರೇ ಕೃಷ್ಣ ಮಹಾಮಂತ್ರವನ್ನ ಅವರು ಕೊಟ್ಟಿದ್ದಾರೆ, ಸಂಕೀರ್ತನ ಯಜ್ಞವನ್ನ ನಮ್ಗೆ ಮಾಡಿ ಅಂತ ಹೇಳಿದ್ದಾರೆ. ಅದೇ ತರ ಅವರು ಕೃಷ್ಣನಾಗಿ ಅವರು ದ್ವಾಪರ ಯುಗದಲ್ಲಿ ಬಂದಾಗ ಅರ್ಜುನನಿಗೆ ಭಗವದ್ಗೀತೆಯನ್ನ ಅವರು ಉಪದೇಶ ಮಾಡಿದ್ದಾರೆ ಅಲ್ವಾ. ಈಗ ನೋಡಿ ಅವರು ಕಪಿಲ ಮುನಿಯಾಗಿ ಅವರು ಬಂದಿದ್ದಾರೆ. ಬಂದಾಗ ಅವ್ರು ಇವಾಗ ತನ್ನ ತಾಯಿಗೆ ದೇವಹುತಿಗೆ ಅವರು ಸಾಂಖ್ಯ ಯೋಗವನ್ನ, ಅಂದ್ರೆ ಅದು ಭಕ್ತಿ ಯೋಗ, ಸಾಂಖ್ಯ ಯೋಗವನ್ನ ಅವ್ರು ಇವಾಗ ಉಪದೇಶ ಮಾಡ್ತಾರೆ ಅಲ್ವಾ. ಸೊ ಇವಾಗ ತನ್ನ ಮಾತನ್ನ ಅವರು ಉಳಿಸ್ಕೊಳ್ಲಿಕ್ಕೆ ಬರ್ತಾ ಇದ್ದಾರೆ. ಮತ್ತೆ ಅವರು ಜ್ಞಾನ ವಿಧಾನವನ್ನ, ನಿಜವಾದ ಜ್ಞಾನ ವಿಧಾನವನ್ನ ಅವರು ಪ್ರಚಾರ ಮಾಡ್ಲಿಕ್ಕೆ ಅವರು ಬರ್ತಾ ಇದ್ದಾರೆ ಅಲ್ವಾ. ನಾವು ಭಗವದ್ಗೀತೆಯಲ್ಲಿ ನಾವು 4ನೇ ಅಧ್ಯಾಯದಲ್ಲಿ ನಾವೇನನ್ನ ತಿಳ್ಕೊಂಡಿದೀವಿ, ಭಗವಂತ ಯಾವ ಉದ್ದೇಶಕ್ಕೋಸ್ಕರ ಈ ಭೌತಿಕ ಪ್ರಪಂಚದಲ್ಲಿ ಕಾಣಿಸ್ಕೋತಾರೆ ಅಂತ ನಾವು ತಿಳ್ಕೊಂಡಿದೀವಿ. ಹರೇ ಕೃಷ್ಣ, ಯಾರಾದ್ರೂ ಹೇಳ್ತೀರಾ? ಹರೇ ಕೃಷ್ಣ. 4ನೇ ಅಧ್ಯಾಯದಲ್ಲಿ 7-8 ಶ್ಲೋಕ. ಮೂರು ಕಾರಣಗಳಿಗೋಸ್ಕರ ಬರ್ತಾರೆ ಅಲ್ವಾ ಭಗವಂತ. ಯಾವ ಕಾರಣಗಳಿಗೋಸ್ಕರ ಬರ್ತಾರೆ? ದುಷ್ಟರ ಸಂಹಾರ ಮಾಡಿ, ಹಾ ಶಿಕ್ಷರನ್ನು ಕಾಪಾಡಿ, ಧರ್ಮ ಹಾ. ಸಂಸ್ಥಾಪವನ್ನ ಹಾ. ಸ್ಥಾಪಿಸಲು ಬರ್ತಾರೆ. ಈ ಮೂರಲ್ಲಿ ಯಾವ್ದು ತುಂಬಾ ಮುಖ್ಯವಾದ ಉದ್ದೇಶ ಇರುತ್ತೆ ಭಗವಂತಂದು? ದುಷ್ಟರನ್ನ ಸಂಹಾರ ಮಾಡ್ಲಿಕ್ಕ, ಅಥವಾ ಧರ್ಮವನ್ನ ಸ್ಥಾಪನೆ ಮಾಡ್ಲಿಕ್ಕ, ಅಥವಾ ಭಕ್ತರ ಸಂತೋಷಕ್ಕೆ, ಅಥವಾ ಭಕ್ತರನ್ನ ರಕ್ಷಣೆ ಮಾಡೋದು, ಯಾವ್ದು ತುಂಬಾ ಅವ್ರದ್ದು ಮುಖ್ಯ ಉದ್ದೇಶ ಇರುತ್ತೆ ಈ ಮೂರಲ್ಲಿ? ಭಕ್ತರ ಸಂರಕ್ಷಣೆ. ಅಲ್ವಾ. ಯಾಕೆ ಅಂತಂದ್ರೆ ದುಷ್ಟರನ್ನ ನಾಶ ಮಾಡ್ಲಿಕ್ಕೆ ಅವರೇ ಬರೋದ್ ಬೇಕಾಗಿಲ್ಲ ಅಲ್ವಾ. ಒಂದು ಸುನಾಮಿ ಸಾಕು, ಒಂದು ಭೂಕಂಪ ಸಾಕು ಅಲ್ವಾ, ಎಲ್ಲರನ್ನ ಅದು ಆಪೋಷಣೆ ತಗೊಳುತ್ತೆ. ಅದೇ ಧರ್ಮವನ್ನ ಸಂಸ್ಥಾಪನೆ ಮಾಡ್ಲಿಕ್ಕೂ ಅಷ್ಟೇ ಅವರೇ ಬರೋದ್ ಬೇಕಾಗಿಲ್ಲ. ಅವರು ತಮ್ಮ ದೂತರನ್ನ ಅವರು ಕಳಿಸಬಹುದು ಅಲ್ವಾ, ತಮ್ಮ ಪ್ರತಿನಿಧಿಗಳನ್ನ ಅವರು ಕಳಿಸಬಹುದು. ಆದ್ರೆ ಭಕ್ತರಿಗೆ ಭಗವಂತನ ಒಡನಾಟ ಬೇಕು. ಅವ್ರು ಯಾವಾಗ್ಲೂ ಅನವರತ ಭಗವಂತನ ಸ್ಮರಣೆಯನ್ನ ಮಾಡ್ತಿರ್ತಾರೆ ಅಲ್ವಾ. ಅದಕ್ಕೋಸ್ಕರ ಅವ್ರು ಏನ್ ಮಾಡ್ಬೇಕು, ಭಗವಂತನೇ ಸ್ವತಃ ಬರ್ಬೇಕಾಗತ್ತೆ ಅಲ್ವಾ. ಸೊ ಭಗವಂತನ ಮುಖ್ಯ ಉದ್ದೇಶ ಏನಿರುತ್ತೆ, ತನ್ನ ಭಕ್ತರನ್ನ ರಕ್ಷಣೆ ಮಾಡ್ಲಿಕ್ಕೆ ಮತ್ತೆ ಭಕ್ತರಿಗೆ ಸಂತೋಷವನ್ನ ಕೊಡ್ಲಿಕ್ಕೋಸ್ಕರ ಅವರು ಬರ್ತಾರೆ. ಸೊ ಅದಕ್ಕೆ ಇಲ್ಲಿ ಅವ್ರು ಹೇಳ್ತಾ ಇದಾರೆ, ನಿನ್ನ ಮಾತನ್ನ ಸತ್ಯವಾಗಿಸಲು ಮತ್ತು ನಿಜವಾದ ಜ್ಞಾನ ವಿಧಾನವನ್ನ ಹರಡಲು ನೀನು ಈಗ ನನ್ನ ಮನೆಯಲ್ಲಿ ಕಾಣಿಸ್ಕೊಂಡಿದೀಯ ಮಗನಾಗಿ ಅಂತ ಹೇಳ್ತಾ ಇದಾರೆ ಅಲ್ವಾ. ಇವಾಗ ನಮಗ್ ಗೊತ್ತಿರೋ ಹಾಗೇನೆ ಕೃಷ್ಣ ಅವ್ರು ಇವಾಗ ಋಷಿ ವಂಶದಲ್ಲಿ ಅವ್ರು ಕಾಣಿಸ್ಕೊಂಡಿರೋದಕ್ಕೆ ಇವಾಗ ಋಷಿ ವಂಶ ಎಷ್ಟು ಅದು ಹೆಸರುವಾಸಿ ಆಯ್ತು ಅಲ್ವಾ. ಅದೇ ತರನೇ ಈಗ ದೇವೋತ್ತಮ ಪರಮಪುರುಷ ಯಾವುದೇ ವಂಶದಲ್ಲಿ ಅವ್ರು ಕಾಣಿಸ್ಕೊಂಡ್ರು ಆ ವಂಶ ತುಂಬಾ ಪ್ರಸಿದ್ಧಿಯನ್ನ ಪಡೆಯುತ್ತೆ ಅಲ್ವಾ. ಇವಾಗ ಹೇಗೆ ನಮ್ಗೆ ಆ ಮಲೆಯ ಪರ್ವತಗಳಲ್ಲಿ ಈಗ ಯಾವುದು ಗಂಧ ಅನ್ನೋದು ಮಲೆಯ ಪರ್ವತಗಳಲ್ಲಿ ಅದು ಬೆಳೆಯುತ್ತೆ. ಗಂಧ ಮಲೆಯ ಪರ್ವತದಲ್ಲಿ ಬೆಳೆಯೋದ್ರಿಂದ ಆ ಮಲೆಯ ಪರ್ವತವೇ ಹೆಸರುವಾಸಿಯಾಗಿದೆ ಅಲ್ವಾ. ಅದೇ ತರ ಭಗವಂತ ಎಲ್ಲಿ ಅವರು ಏನು ಆವಿರ್ಭವಿಸ್ತಾರೆ ಆ ವಂಶ ತುಂಬಾ ಹೆಸರನ್ನ ಪಡೆಯುತ್ತೆ. ಅದನ್ನ ಇಲ್ಲಿ ಹೇಳ್ತಾರೆ, ತನ್ನ ಭಕ್ತರ ಗೌರವವನ್ನ ವೃದ್ಧಿ ಮಾಡುವ ನೀನು ನನ್ನ ಮನೆಯಲ್ಲಿ ಅವತರಿಸಿರುವೆ ಅಂತ ಹೇಳ್ತಾ ಇದ್ದಾರೆ. ಭಾವಾರ್ಥ ಶಿಲಪ್ರಭುಪಾದ ಅವರಿಗೆ ಜಯವಾಗಲಿ. ಕರ್ದಮ ಮುನಿಯ ಪರಿಪಕ್ವ ಯೋಗಾಭ್ಯಾಸ ನಂತರ ಅವನಿಗೆ ಭಗವಂತನು ಪ್ರತ್ಯಕ್ಷನಾದಾಗ ತಾನು ಕರ್ದಮನ ಮಗನಾಗುವನೆಂದು ಮಾತು ಕೊಟ್ಟಿದ್ದನು. ನೋಡಿ, ಕರ್ದಮ ಮುನಿಗೆ ಬ್ರಹ್ಮ ಹೇಳ್ತಾರೆ, ನೀನು ಈ ಸಂತಾನೋತ್ಪತ್ತಿಯನ್ನ ನೀನ್ ಮಾಡ್ಬೇಕು, ಈ ಜನಸಂಖ್ಯೆನ ನೀನು ಹೆಚ್ಚು ಮಾಡ್ಬೇಕು ಅಂತ ಹೇಳ್ಬಿಟ್ಟು ಹೇಳ್ತಾರೆ ಅಲ್ವಾ. ಸೊ ಅವಾಗ ಕರ್ದಮ ಮುನಿ ಏನ್ ಮಾಡ್ತಾರೆ, ಅವ್ರು ತಪಸ್ಸನ್ನ ಮಾಡಿ ಭಗವಂತನನ್ನ ಸಾಕ್ಷಾತ್ಕಾರ ಮಾಡ್ಕೊಂಡು, ಸೊ ಭಗವಂತನಿಗೆ ಅವರು ನನಗೆ ಅಂದ್ರೆ ಅನುರೂಪಳಾದ ಒಂದು ವರಳು ಬೇಕು ಅಂತ ಹೇಳ್ಬಿಟ್ಟು, ವಧು ಬೇಕು ಅಂತ ಹೇಳ್ಬಿಟ್ಟು ಅವ್ರು ಕೇಳ್ತಾರೆ ಅವರು. ಆಗ ಕರ್ದಮ ಮುನಿ ಏನ್ ಮಾಡ್ತಾರೆ, ನಿನ್ಗೆ ದೇವಹೂತಿ ಅನ್ನೋ ಒಂದು ಅನುರೂಪಳಾದ ಹೆಂಡತಿ ಸಿಗ್ತಾಳೆ, ಅದಾದ್ಮೇಲೆ ನಿನಗೆ 9 ಜನ ಹೆಣ್ಮಕ್ಳು ಹುಡ್ತಾರೆ, ಅದಾದ್ಮೇಲೆ ನಾನು ಸಹ ನಿನ್ನ ಮಗನಾಗಿ ಬರ್ತೀನಿ ಅಂತ ಹೇಳ್ಬಿಟ್ಟು ಅವರು ಹೇಳಿರ್ತಾರೆ. ಸೊ ಅದಕ್ಕೇನೆ ಇಲ್ಲಿ ತಾನು ಕೊಟ್ಟಿರುವಂತಹ ಮಾತನ್ನ ಉಳಿಸ್ಕೊಳ್ಲಿಕ್ಕೆ ಈಗ ಭಗವಂತ ಕಪಿಲ ಮುನಿಯಾಗಿ ಅವರೀಗ ಬಂದಿದ್ದಾರೆ. ಕೊಟ್ಟ ಮಾತನ್ನು ಸಲ್ಲಿಸುವುದಕ್ಕಾಗಿ ಅವನು ಕರ್ದಮ ಮುನಿಯ ಮಗನಾಗಿ ಅವತರಿಸಿದನು. ಅವನ ಅವತಾರದ ಇನ್ನೊಂದು ಉದ್ದೇಶವು
ಚಿಕೀರ್ಷು ಭಗವಾನ್ ಜ್ಞಾನಂ ಅರ್ಥಾತ್ ಜ್ಞಾನ ಪ್ರಸಾರವಾಗಿರುತ್ತದೆ. ಆದುದರಿಂದ ಅವನನ್ನು ಭಕ್ತಾನಾಂ ಮಾನವರ್ಧನಃ ತನ್ನ ಭಕ್ತರ ಗೌರವವನ್ನು ವೃದ್ಧಿ ಮಾಡುವವನು ಎಂದು ಕರೆಯಲಾಗಿದೆ ಅಲ್ವಾ. ಸೊ ಭಗವಂತನ ಇನ್ನ ಮುಖ್ಯವಾದ ಉದ್ದೇಶ ಏನಿರುತ್ತೆ, ಜ್ಞಾನ ಪ್ರಸಾರವನ್ನ ಅವರು ಮಾಡೋದು. ಸೊ ಭಗವಂತ ಯಾವುದೇ ಒಂದು ಕುಲದಲ್ಲಿ ಕಾಣಿಸ್ಕೊಂಡ್ರು ಅಲ್ಲಿ ಆ ಕುಲಕ್ಕೆ ತುಂಬಾ ಗೌರವ ಸಿಗುತ್ತೆ, ಮತ್ತೆ ಪ್ರಸಿದ್ಧಿ ಖ್ಯಾತಿ ಎಲ್ಲವೂ ಸಹ ಸಿಗುತ್ತೆ. ಸಾಂಖ್ಯ ದರ್ಶನದ ಪ್ರಸಾರದಿಂದ ಅವನು ಭಕ್ತರ ಗೌರವವನ್ನ ಹೆಚ್ಚಿಸುವನು. ಆದುದರಿಂದ ಸಾಂಖ್ಯ ದರ್ಶನವೆಂಬುದು ಒಣಕಲಾದ ಮಾನಸಿಕ ಕಲ್ಪನೆಯಲ್ಲ ಅಲ್ವಾ. ನಾವಿಲ್ಲಿ ಏನನ್ನ ಅರ್ಥ ಮಾಡ್ಕೋಬೇಕು, ಭಗವಂತ ಯಾವುದೇ ಒಂದು ಏನು ಯುಗದಲ್ಲಿ ಯಾವುದೇ ಒಂದು ರೂಪದಲ್ಲಿ ಬಂದಾಗ್ಲೂ ಅವರು ಭಕ್ತಿ ಯೋಗಕ್ಕೆ ಅವರು ಹೆಚ್ಚು ಒತ್ತನ್ನ ಕೊಡೋದು ಅಲ್ವಾ. ಸೊ ಇವಾಗ ಅದೇ ತರನೇ ಇಲ್ಲಿ ಸಾಂಖ್ಯ ಯೋಗವನ್ನ ಅವರು ಹೇಳ್ತಾ ಇದ್ದಾರೆ. ಸೊ ಇಲ್ಲಿ ಸಾಂಖ್ಯ ಯೋಗ ಅದು ಬೇರೆ ಏನೂ ಅಲ್ಲ. ಸಾಂಖ್ಯ ಯೋಗದಲ್ಲಿ ಬೇರೆ ಅಂದ್ರೆ ಅಲ್ಲಿ ಏನ್ ಹೇಳ್ತಾರೆ, ನಮ್ಮ ಈ ಆತ್ಮ ಮತ್ತೆ ಈ ಪ್ರಕೃತಿ ಇದರೆಲ್ಲ ವಿಶ್ಲೇಷಣೆ ಇದ್ರೂ ಸಹ ಮುಖ್ಯವಾಗಿ ಅದು ಭಕ್ತಿ ಮಾರ್ಗದ ಕಡೆಗೆ ಅದು ಒಬ್ಬರನ್ನ ಕರ್ಕೊಂಡು ಹೋಗುತ್ತೆ. ಸೊ ಅದಕ್ಕೆ ಇಲ್ಲಿ ಸಾಂಖ್ಯ ಯೋಗ ಅದು ಬರೇ ಮಾನಸಿಕ ಊಹಾಪೋಹ ಅಲ್ಲ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದಾರೆ. ಅದನ್ನು ಸಹ ಭಕ್ತಿ ಮಾರ್ಗನೇ. ನಮ್ಗೆ ಗೊತ್ತಿರೋ ಹಾಗೆ ಇನ್ನೊಬ್ಬ ಕಪಿಲ ಇದ್ದಾರೆ ಅಲ್ವಾ, ಆ ಕಪಿಲನ್ನು ಸಹ ಸಾಂಖ್ಯ ಯೋಗವನ್ನ ಕೊಟ್ಟಿದ್ದಾರೆ. ಆದ್ರೆ ಆ ಸಾಂಖ್ಯ ಯೋಗಕ್ಕೂ ಈ ಸಾಂಖ್ಯ ಯೋಗಕ್ಕೂ ತುಂಬಾ ವ್ಯತ್ಯಾಸ ಇದೆ. ಇಲ್ಲಿ ಭಗವಂತ ಕಪಿಲ ಮುನಿ ಯಾವ ಸಾಂಖ್ಯ ಯೋಗವನ್ನ ಕೊಡ್ತಾ ಇದ್ದಾರೆ ಅದು ಭಕ್ತಿ ಯೋಗನೇ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಅದು ಬರೇ ಒಣಕಲಾದ ಮಾನಸಿಕ ಕಲ್ಪನೆಯಲ್ಲ. ಸಾಂಖ್ಯ ದರ್ಶನವೆಂದರೆ ನಿಜವಾದ ಭಕ್ತಿ ಸೇವೆ ಅಂತ ಹೇಳ್ತಾರೆ. ಯಾಕಂದ್ರೆ ಭಗವಂತ ಬೇರೆ ಯಾವುದಕ್ಕೂ ಒಲಿಯೋದಿಲ್ಲ ಅಲ್ವಾ. ಜ್ಞಾನಿ ಎಷ್ಟೇ ಜ್ಞಾನಿಗಳಾದ್ರೂ ಅವರು ಒಲಿಯೋದಿಲ್ಲ, ಎಷ್ಟೇ ಯೋಗ ಮಾಡಿದ್ರು ಸಹ ಅವರು ಒಲಿಯೋದಿಲ್ಲ. ಅವ್ರು ಒಲಿಯೋದೇ ಭಕ್ತಿಗೆ. ಅದಕ್ಕೋಸ್ಕರ ಈ ಸಾಂಖ್ಯ ಯೋಗನು ಸಹ ಭಕ್ತಿ ಸೇವೆನೆ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಸಾಂಖ್ಯವು ಭಕ್ತಿ ಸೇವೆಗಾಗಿ ಉದ್ದೇಶಗೊಳ್ಳದಿದ್ದರೆ ಭಕ್ತರ ಗೌರವವು ಹೇಗೆ ತಾನೇ ವೃದ್ಧಿಯಾದೀತು ಅಲ್ವಾ. ಸೊ ಇವಾಗ ನಾವು ಜ್ಞಾನವನ್ನ ಕೊಟ್ಟಾಗ ಅದು ಉತ್ತಮೋತ್ತಮವಾದ ಜ್ಞಾನ ಇರ್ಬೇಕು, ಅದಕ್ಕಿನ್ನ ಮಿಗಿಲಾದದ್ದು ಏನು ಇರ್ಕೂಡ್ದು, ಅವಾಗಷ್ಟೇ ಗೌರವ ಜಾಸ್ತಿ ಆಗತ್ತೆ. ಇವಾಗ ಸಾಂಖ್ಯ ಯೋಗವನ್ನ ಕಪಿಲ ಮುನಿ ಕೊಟ್ಟಿರೋದ್ರಿಂದನೇ ಈಗ ಆ ಕರ್ದಮ ಮುನಿಯ ಆ ಕುಲ ಆ ವಂಶ ಏನಿದೆ ಅದು ತುಂಬಾ ಪ್ರವೃದ್ಧಮಾನಕ್ಕೆ ಅದು ಬಂದಿರೋದು. ಅದಕ್ಕೆ ಇಲ್ಲಿ ಹೇಳ್ತಾ ಇದ್ರೆ ಸಾಂಖ್ಯ ಯೋಗ ಭಕ್ತಿ ಸೇವೆ ಇಲ್ದಲೇ ಇದ್ದಿದ್ರೆ ಅಲ್ಲಿ ಭಕ್ತರ ಗೌರವ ಹೆಚ್ಚಾಗ್ತಿರ್ಲಿಲ್ಲ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ಭಕ್ತರು ಊಹಾತ್ಮಕ ಜ್ಞಾನದಲ್ಲಿ ಆಸಕ್ತರಾಗಿರುವುದಿಲ್ಲ. ಆದುದರಿಂದ ಕಪಿಲ ಮುನಿಯು ಪ್ರತಿಪಾದಿಸಿರತಕ್ಕ ಸಾಂಖ್ಯವು ವ್ಯಕ್ತಿಯನ್ನು ಭಕ್ತಿ ಸೇವೆಯಲ್ಲಿ ದೃಢವಾಗಿ ನೆಲೆ ನಿಲ್ಲಿಸುವ ಉದ್ದೇಶದಿಂದ ಕೂಡಿರುತ್ತದೆ. ನೋಡಿ ಇಲ್ಲಿ ಭಕ್ತರಿಗೆ ಯಾವುದೇ ಒಂದು ಊಹಾಪೋಹ ಕಲ್ಪನೆ ಅದು ಯಾವುದನ್ನು ಸಹ ಅವರಿಗೆ ಇಷ್ಟ ಆಗೋದಿಲ್ಲ. ಭಗವಂತ ಏನ್ ಹೇಳಿದಾರೋ ಅದು ಅವ್ರು ಅದನ್ನ ಒಪ್ಕೋತಾರೆ. ಅವರು ಚಾಚು ತಪ್ಪದಲ್ಲಿ ಅದನ್ನ ಒಪ್ಕೋತಾರೆ, ಪರಿಪಾಲಿಸ್ತಾರೆ, ಮತ್ತೆ ಅದರಲ್ಲಿ ಅವರು ಯಶಸ್ಸನ್ನ ಪಡಿತಾರೆ, ಅವರು ಗುರಿಯನ್ನ ಅವರು ಮುಟ್ತಾರೆ. ಅದಕ್ಕೆ ಇಲ್ಲಿ ಹೇಳ್ತಾ ಇದಾರೆ, ಈಗ ಕಪಿಲ ಮುನಿ ಯಾವುದು ಪ್ರತಿಪಾದಿಸಿದರೆ ಅದು ಪ್ರತಿಪಾದಿಸಿರುವಂತಹ ಆ ಸಾಂಖ್ಯ ಯೋಗವು ಅದು ಭಕ್ತಿ ಸೇವೆ, ಅದು ವ್ಯಕ್ತಿಯನ್ನ ಭಕ್ತಿ ಸೇವೆಯಲ್ಲಿ ದೃಢವಾಗಿ ನಿಲ್ಲಿಸ್ಲಿಕ್ಕೆ ಅದು ಸಹಾಯ ಮಾಡುತ್ತೆ. ಸೊ ಆ ಸಾಂಖ್ಯ ಯೋಗದ ಉದ್ದೇಶ ಏನಿದೆ ಅಂತಂದ್ರೆ ಅದು ಭಕ್ತಿ ಸೇವೆ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ದೇವೋತ್ತಮ ಪರಮಪುರುಷನಿಗೆ ಶರಣಾಗುವುದು ಮತ್ತು ಭಕ್ತಿ ಸೇವೆಯಲ್ಲಿ ನಿರತನಾಗುವುದು ಇವೆರಡೂ ನಿಜವಾದ ಜ್ಞಾನ ಮತ್ತು ನಿಜವಾದ ಮುಕ್ತಿ ಎನಿಸುತ್ತದೆ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಇವಾಗ ನಮ್ಗೆ ಭಕ್ತಿ ಸೇವೆಯಲ್ಲಿ ನಾವು ಏನನ್ನ ಮಾಡ್ಬೇಕು, ನಾವು ಪರಿಪೂರ್ಣವಾಗಿ ಭಗವಂತನಿಗೆ ಶರಣಾಗ್ಬೇಕು ಅಲ್ವಾ. ಇವಾಗ ನೋಡಿ ಮಕ್ಕಳೆಲ್ಲ ಎಷ್ಟು ಆರಾಮಾಗಿರ್ತಾರೆ, ಅವ್ರಿಗೆ ಏನು ಯೋಚನೆ ಇರೋದಿಲ್ಲ. ಯಾಕಂದ್ರೆ ಎಲ್ಲಾನು ತಂದೆ ತಾಯಿಗಳೇ ನೋಡ್ಕೋತಾ ಇರ್ತಾರೆ. ಅವ್ರು ಎಲ್ಲ ತಮ್ಮ ಜೀವನದ ಎಲ್ಲ ಭಾರವನ್ನ ತಂದೆ ತಾಯಿಗಳ ಮೇಲೆ ಹಾಕಿರ್ತಾರೆ. ಅದಕ್ಕೆ ಅವರು ಸಂತೋಷವಾಗಿ ಅವ್ರು ಇರ್ತಾರೆ. ನಮ್ಗೆ ಇವಾಗ ಭಗವಂತ ಅದನ್ನೇ ಹೇಳ್ತಾ ಇರೋದು, ನೀವು ಬೇರೆ ಏನನ್ನೂ ಮಾಡ್ಬೇಡಿ, ನನ್ನ ಮೇಲೆ ನೀವು ಪರಿಪೂರ್ಣವಾಗಿ ನೀವು ಅವಲಂಬಿತರಾಗಿರಿ, ನನಗೆ ಶರಣಾಗಿ ನೀವು ಅಂತ ಹೇಳ್ತಿದ್ರೆ. ನಾವಿವಾಗ ಏನ್ ಮಾಡ್ತಿದೀವಿ, ಎಲ್ಲ ನಮ್ಮ ತಲೆ ಮೇಲೆ ನಾವು ಭಾರವನ್ನ ಹೊತ್ಕೊಂಡಿದೀವಿ. ಅಯ್ಯೋ ನಾನಿದನ್ನ ಮಾಡ್ಬೇಕು, ಅಯ್ಯೋ ನಾನಿದನ್ನ ಮಾಡ್ಬೇಕು, ನನಗಿದು ಬೇಕು ಅದು ಬೇಕು ಅಂತ ಹೇಳ್ಬಿಟ್ಟು ಎಲ್ಲವನ್ನ ನಾವು ನಮ್ಮ ತಲೆ ಮೇಲೆ ನಾವು ಹಾಕೊಂಡಿದೀವಿ. ಅದಕ್ಕೆ ನಾವು ಇಷ್ಟು ಕಷ್ಟವನ್ನ ನಾವು ಪಡ್ತಾ ಇರೋದು. ಎಷ್ಟು ಸುಲಭವಾದದನ್ನ ಭಗವಂತ ಹೇಳ್ತಾ ಇದ್ದಾರೆ, ನನಗೆ ಶರಣಾಗಿ ಅಂತ. ಇವಾಗ ಹೇಗೆ ಮಕ್ಕಳು ತಂದೆ ತಾಯಿಗಳಿಗೆ ಶರಣಾಗಿರ್ತಾರೆ, ಅವ್ರ ಮೇಲೆನೆ ಅವಲಂಬಿತರಾಗಿರ್ತಾರೆ, ಆತರ ನಾವು ಭಗವಂತನಿಗೆ ನಾವು ಶರಣಾಗ್ಬೇಕು. ಸೊ ಅದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಪರಮ ಪುರುಷನಿಗೆ ಶರಣಾಗುವುದು ಮತ್ತೆ ಭಕ್ತಿ ಸೇವೆಯಲ್ಲಿ ನಿರತನಾಗಿರುವುದು. ನಮ್ಗೆ ಗೊತ್ತಿರೋ ಹಾಗೇನೆ ನವವಿಧ ಭಕ್ತಿ, ನಮ್ಗೆ ಯಾವ್ದು ಇಷ್ಟ ಆಗತ್ತೆ ಒಂದನ್ನಾದ್ರೂ ಮಾಡ್ಬೋದು ಅಥವಾ ಎಲ್ಲವನ್ನೂ ಮಾಡ್ಬೋದು. ನಾವು ನೋಡಿದೀವಿ ಅಲ್ವಾ, ಯಾರ್ಯಾರು ಯಾವ ಭಕ್ತಿ ಸೇವೆಯನ್ನ ಮಾಡಿ ಅವರು ಭಗವಂತನ ಆತ್ಮ ಸಾಕ್ಷಾತ್ಕಾರವನ್ನ ಪಡ್ಕೊಂಡಿದ್ದಾರೆ ಅಂತ ನಾವು ತಿಳ್ಕೊಂಡಿದೀವಿ. ಅದೇ ತರ ಇಲ್ಲಿ ಭಗವಂತನಿಗೆ ಶರಣಾಗೋದು ಭಕ್ತಿ ಸೇವೆಯಲ್ಲಿ ನಿರತನಾಗೋದನ್ನ ಈ ಸಾಂಖ್ಯ ಯೋಗದಲ್ಲಿ ತಿಳಿಸಿಕೊಡ್ತಾ ಇದ್ದಾರೆ. ಇವೆರಡೂನು ನಿಜವಾದ ಜ್ಞಾನ ಮತ್ತು ನಿಜವಾದ ಮುಕ್ತಿ ಎನಿಸಿಕೊಳ್ಳುತ್ತದೆ ಅಂತ ಹೇಳ್ತಾ ಇದ್ದಾರೆ. ಸೊ ಇವಾಗ ನಮ್ಗೆ ಮುಕ್ತಿ ಅಂತಂದ್ರೆ ಏನು, ಸೊ ನಮ್ಗೆ 5 ತರದ ಮುಕ್ತಿ ಇದೆ ಅಲ್ವಾ. ಸೊ ಈ 5 ತರದ ಮುಕ್ತಿಗಳಲ್ಲಿ ಒಬ್ಬ ಶುದ್ಧ ಭಕ್ತ ಯಾವ ಮುಕ್ತಿಯನ್ನ ಅವರು ಬಯಸ್ತಾರೆ ಅಂತ ನಾವು ತಿಳ್ಕೊಂಡಿದೀವಿ. ಹರೇ ಕೃಷ್ಣ. ಭಕ್ತಿ ಸೇವೆನೆ ಮಾತಾಜಿ. 5 ಮುಕ್ತಿಗಳು ಹೆಸರುಗಳನ್ನ ಹೇಳಿ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ. ಹೇಳಿ ಮಾತಾಜಿ. ಸಾಯುಜ್ಯ, ಸಾರೋಪ್ಯ, ಸಾಲೋಕ್ಯ, ಹ್ಮ್ ಸಾಮೀಪ್ಯ, ಶಾಸ್ತಿ.
ಸಾಷ್ಟಿ ಸಾಹಿತ್ಯ, ಅಲ್ವಾ? ಸಾಹಿತ್ಯ, ಸಾಲೋಕ್ಯ, ಸಾರೂಪ, ಸಾಷ್ಟಿ. ಈ 5 ಮುಕ್ತಿಗಳಲ್ಲಿ ಈಗ ಶುದ್ಧ ಭಕ್ತನಿಗೆ ನಿನ್ಗೆ ಯಾವ್ದಪ್ಪ ಬೇಕು ಮುಕ್ತಿ ಅಂತಂದ್ರೆ ಯಾವ್ದನ್ನ ಅವರು ಆರಿಸ್ಕೋತಾರೆ? ಯಾವುದು ಇಲ್ಲ, ಭಕ್ತಿ ಸೇವೆ. ಅವ್ರಿಗೆ ಯಾವ್ದು ಬೇಡ ಅಂತ ಹೇಳ್ತಾರೆ ಅಲ್ವಾ? ಸೊ ಅವ್ರಿಗೆ ಭಕ್ತಿ ಸೇವೆನೇ ಬೇಕು ಅಂತ ಹೇಳ್ತಾರೆ. ಸೊ ಅವ್ರು ಯಾವುದೇ ಒಂದು ಭಗವಂತ. ಸ್ಥಳದಲ್ಲಿ ಇರ್ಲಿ, ಅವ್ರು ನರಕದಲ್ಲೇ ಇರ್ಲಿ, ಭೂಮಿ ಮೇಲೆ ಇರ್ಲಿ, ಅಥವಾ ಯಾವುದೇ ಈ ಭಗವಂತನ ಸೃಷ್ಟಿಯಲ್ಲಿ ಎಲ್ಲೇ ಯಾವುದೇ ಒಂದು ಜಾಗದಲ್ಲಿ ಇದ್ರು ಅವ್ರು ಕೇಳ್ಕೊಳೋದೇನೆ ಭಕ್ತಿ ಸೇವೆ ಅಲ್ವಾ? ಸೊ ನಿಜವಾದ ಮುಕ್ತಿ ಅಂತಂದ್ರೆ ನಾವು ಭಕ್ತಿ ಸೇವೆಯನ್ನ ಮಾಡೋದು. ಸೊ ನಾವು ಭಕ್ತಿ ಸೇವೆಯನ್ನ ಮಾಡಿದಾಗ ಇವೆಲ್ಲನೂ ಸಹ ನಮ್ಗೆ ಬೈ ಪ್ರಾಡಕ್ಟ್ಸ್ ತರ ಬಂದೇ ಬರುತ್ತೆ ಅಲ್ವಾ? ಇವಾಗ ನೋಡಿ, ಒಬ್ರು ಯಾರಾದ್ರೂ ಒಂದು ಉನ್ನತ ಹುದ್ದೆಯನ್ನ ಪಡೆದಾಗ ಅವ್ರಿಗೆ ಹಣನೂ ಬರುತ್ತೆ, ಅವ್ರಿಗೆ ಅಧಿಕಾರನೂ ಸಿಕ್ಕಿರುತ್ತೆ, ಮತ್ತೆ ಅವ್ರಿಗೆ ಖ್ಯಾತಿ ಅಂತ ನಾವೇನ್ ಹೇಳ್ತೀವಿ ಅದನ್ನು ಸಹ ಸಿಕ್ಕಿರುತ್ತೆ. ಅವೆಲ್ಲನೂ ಸಹ ಬೈ ಪ್ರಾಡಕ್ಟ್ಸ್. ಅದು ಅದಕ್ಕೆ ಅಂತ ಹೇಳ್ಬಿಟ್ಟು ಅವ್ರು ಹೆಚ್ಚಾಗಿ ಅವ್ರು ಏನೋ ಒಂದು ಬೇರೆ ಒಂದು ಪ್ರಯತ್ನವನ್ನ ಪಡೋದ್ ಬೇಕಾಗಿಲ್ಲ. ಇಲ್ಲಿ ಭಕ್ತಿ ಸೇವೆನ ಮಾಡಿದ್ರೆ ಇವೆಲ್ಲನೂ ಸಹ ತಾನೇ ಬರುತ್ತೆ. ಮುಕ್ತಿ ಅಂದ್ರೆ ನಾವು ಈ ದೇಹದಿಂದ ನಾವು ಮುಕ್ತಿಯನ್ನ ಪಡ್ಕೋತೀವಿ, ಮತ್ತೆ ನಾವು ಈ ಭೌತಿಕ ಶರೀರವನ್ನ ಪಡೆಯೋ ಒಂದು ಅಗತ್ಯ ಇರೋದಿಲ್ಲ ಅಲ್ವಾ? ಅದನ್ನೇ ಇಲ್ಲಿ ಹೇಳ್ತಿದ್ದಾರೆ. ಅದು ನಿಜವಾದ ಜ್ಞಾನ ಅಲ್ವಾ? ನಾವು ಭಕ್ತಿ ಸೇವೆಯನ್ನ ಮಾಡ್ಬೇಕು ಭಗವಂತನಿಗೆ, ಯಾಕಂದ್ರೆ ನಮ್ಮ ಸ್ಥಾನ ಏನು, ನಾವು ಭಗವಂತನ ಶಾಶ್ವತ ಸೇವಕರು ಅಂತ ನಾವು ಆ ಜ್ಞಾನವನ್ನ ನಾವು ಅರ್ಥ ಮಾಡ್ಕೋಬೇಕು ಅಲ್ವಾ? ಅದನ್ನ ನಾವು ನಿಜವಾದ ಜ್ಞಾನವನ್ನ ನಾವು ಪಡ್ಕೊಂಡು ನಾವು ಆ ನಿಜವಾದ ಮುಕ್ತಿ ಅಂತಂದ್ರೆ ಭಗವಂತನ ಭಕ್ತಿ ಸೇವೆಯನ್ನ ಮಾಡುವಂತಹ ಒಂದು ಅವಕಾಶವನ್ನ ನಾವು ಪಡ್ಕೋಬೇಕು ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ ಪ್ರಭುಪಾದರು. 31ನೇ ಶ್ಲೋಕ. ತಾನ್ಯೇವತೆ ಅಭಿರೂಪಾಣಿ ರೂಪಾಣಿ ಭಗವಂಸ್ತವ ಯಾನಿ ಯಾನಿ ಚ ರೋಚಂತೆ ಸ್ವಜನಾನಾಮ ರೂಪಿಣಃ. ತಾನಿ ಅವು, ಏವ ನಿಜವಾಗಿಯೂ, ತೇ ನಿನಗೆ, ಅಭಿರೂಪಾಣಿ ಯೋಗ್ಯವಾದ, ರೂಪಾಣಿ ರೂಪಗಳು, ಭಗವನ್ ಪ್ರಭುವೆ, ತವ ನಿನ್ನ, ಯಾನಿ ಯಾನಿ ಯಾವುದೆಲ್ಲ, ಚ ಮತ್ತು, ರೋಚಂತೆ ಸಂತೋಷವನ್ನ ಉಂಟು ಮಾಡುತ್ತವೆಯೋ, ಸ್ವಜನನಾಂ ನಿನ್ನ ಭಕ್ತರಿಗೆ, ಅರೂಪಿಣಃ ಭೌತಿಕ ರೂಪವಿಲ್ಲದ. ಅನುವಾದ ಶಿಲಪ್ರಭುಪಾದವರಿಂದ. ಶಿಲಪ್ರಭುಪಾದವರಿಗೆ ಜಯವಾಗಲಿ. ನನ್ನ ಪ್ರಿಯ ಪ್ರಭುವೆ, ನಿನ್ನಗೆ ಭೌತಿಕ ರೂಪವಿಲ್ಲದಿದ್ದರೂ ನಿನಗೆ ನಿನ್ನದೇ ಆದ ಅಸಂಖ್ಯಾತ ರೂಪಗಳಿವೆ. ನಿಜವಾಗಿ ಅವು ನಿನ್ನ ದಿವ್ಯ ರೂಪಗಳಾಗಿವೆ. ಅವು ನಿನ್ನ ಭಕ್ತರಿಗೆ ಸಂತೋಷ ಕೊಡುವಂತಹವು ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಇಲ್ಲಿ ಭಗವಂತನ ರೂಪದ ಬಗ್ಗೆ ಮಾತಾಡ್ತಾ ಇದ್ದಾರೆ ಅಲ್ವಾ? ಯಾಕಂದ್ರೆ ನಮಗ್ ಗೊತ್ತಿರೋ ಹಾಗೇನೆ ಈಗ ಮಾಯಾವಾದಿಗಳು ಮತ್ ನಿರಾಕಾರವಾದಿಗಳು ಅವರೆಲ್ಲರೂ ಭಗವಂತನಿಗೆ ರೂಪವೇ ಇಲ್ಲ ಅಂತ ಅವರು ವಾದ ಮಾಡ್ತಾರೆ ಅಲ್ವಾ? ಆದ್ರೆ ಇಲ್ಲಿ ನಾವು ತಿಳ್ಕೊಂಡ್ರ ಹಾಗೇನೆ ಭಗವಂತನಿಗೆ ಒಂದಲ್ಲ ಎರಡಲ್ಲ ಅಸಂಖ್ಯಾತ ರೂಪಗಳಿದೆ ಅಲ್ವಾ? ಅವ್ರಿಗೆ ಭೌತಿಕ ರೂಪ ಇಲ್ಲ, ಆದ್ರೆ ಅವ್ರಿಗೆ ಅಸಂಖ್ಯಾತ ಆಧ್ಯಾತ್ಮಿಕ ರೂಪಗಳಿದೆ. ಅದನ್ನ ಇಲ್ಲಿ ಹೇಳ್ತಾರೆ, ನಿನಗೆ ಭೌತಿಕ ರೂಪವಿಲ್ಲ, ಆದ್ರೆ ನಿನಗೆ ಅಸಂಖ್ಯಾತ ರೂಪಗಳಿವೆ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ನಿಜವಾಗಿ ಅವು ನಿನ್ನ ದಿವ್ಯ ರೂಪಗಳಾಗಿದೆ, ನಿನ್ನ ಭಕ್ತರಿಗೆ ಸಂತೋಷ ಕೊಡುವಂತಹದ್ದು ಅಲ್ವಾ? ಇವಾಗ ಒಬ್ಬೊಬ್ಬ ಭಕ್ತರಿಗೆ ಒಂದೊಂದು ರೂಪ ತುಂಬಾ ಇಷ್ಟ. ಈಗ ಪ್ರಹ್ಲಾದ ಮಹಾರಾಜನಿಗೆ ಅವ್ರಿಗೆ ನರಸಿಂಹ ರೂಪ ಅಂದ್ರೆ ಅವ್ರಿಗೆ ತುಂಬಾ ಇಷ್ಟ. ಅದೇ ತರ ಈಗ ಹನುಮಾನ್ಗೆ ಆ ರಾಮನ ರೂಪ ಅಂತಂದ್ರೆ ಅವ್ರಿಗೆ ತುಂಬಾ ಇಷ್ಟ. ನಾವು ನೋಡಿದೀವಿ ಅಲ್ವಾ? ಇವಾಗ ಅವರು ಚೈತನ್ಯ ಮಹಾಪ್ರಭು ಸಮಯದಲ್ಲಿ ಅವರು ಮುರಾರಿ ಗುಪ್ತರಾಗಿ ಅವರು ಬರ್ತಾರೆ. ಮುರಾರಿ ಗುಪ್ತರಾಗಿ ಬಂದಾಗ ಅವರು ಚೈತನ್ಯ ಮಹಾಪ್ರಭು ಹೇಳ್ತಾರೆ ಹರೇ ಕೃಷ್ಣ ಮಹಾಮಂತ್ರ ಹೇಳ್ಕೊ ಅಂತ. ಆದ್ರೆ ಹನುಮಾನ್ಗೆ ಹೇಳ್ಕೊಳ್ಲಿಕ್ಕೆನೆ ಕಷ್ಟ ಆಗೋಗುತ್ತೆ ಅಲ್ವಾ? ಅವರು ಮತ್ತೆ ಅವರು ತನ್ನ ಏನು ತೊಳಲಾಟವನ್ನ ಅವ್ರು ಭಗವಂತನಿಗೆ ತಿಳಿಸ್ತಾರೆ. ಆಗ ಭಗವಂತ ಅವ್ರಿಗೆ ರಾಮನಾಗಿ ಅವರು ದರ್ಶನವನ್ನ ಕೊಡ್ತಾರೆ ಅಲ್ವಾ? ಅಂದ್ರೆ ನೋಡಿ, ಇವಾಗ ಹನುಮಂತನಿಗೆ ಗೊತ್ತಿದೆ ಅಲ್ವಾ, ಚೈತನ್ಯ ಮಹಾಪ್ರಭು ಬೇರೆ ಯಾರಲ್ಲ, ಅವರು ದೇವೋತ್ತಮ ಪರಮಪುರುಷ ಅಂತ ಗೊತ್ತು, ನನ್ನ ರಾಮನೇ ಅಂತ ಗೊತ್ತು. ಆದ್ರೆ ಒಬ್ಬೊಬ್ಬ ಭಕ್ತರಿಗೆ ಒಂದೊಂದು ರೂಪ ತುಂಬಾ ಅದು ಪ್ರಿಯ ಅನ್ಸುತ್ತೆ ಅಲ್ವಾ? ಅದಕ್ಕೆ ಇಲ್ಲಿ ಹೇಳ್ತಾ ಇದ್ದಾರೆ, ನಿನ್ನ ಭಕ್ತರಿಗೆ ಸಂತೋಷ ಕೊಡುವಂತಹದ್ದು ಅಲ್ವಾ? ಒಬ್ಬೊಬ್ಬ ಭಕ್ತರಿಗೆ ಒಂದೊಂದು ರೂಪ ಸಂತೋಷವನ್ನ ಕೊಡುತ್ತೆ ಅಂತ ಹೇಳ್ಬಿಟ್ಟು ಇಲ್ಲಿ ಕರ್ದಮ ಮುನಿ ಹೇಳ್ತಾ ಇದ್ದಾರೆ. ಭಾವಾರ್ಥ ಶಿಲಪ್ರಭುಪಾದವರಿಂದ. ಶಿಲಪ್ರಭುಪಾದವರಿಗೆ ಜಯವಾಗಲಿ. ಬ್ರಹ್ಮ ಸಂಹಿತೆಯಲ್ಲಿ ಭಗವಂತನು ಏಕೈಕ ಪರಮ ಸ್ವರೂಪನೆಂದು, ಆದರೆ ಅವನಿಗೆ ಅನಂತ ಅಥವಾ ಅಸಂಖ್ಯ ರೂಪಗಳಿವೆ ಎಂದು ಹೇಳಲಾಗಿದೆ ಅಲ್ವಾ? ಸೊ ಅವರು ಹೌದು, ಇವಾಗ ಎಷ್ಟೊಂದು ಕ್ಯಾಂಡಲ್ಸ್ ಇದ್ರೂ ಸಹ ಒಂದು ಮೂಲ ಕ್ಯಾಂಡಲ್ ಯಾವ್ದಾದ್ರು ಒಂದ್ ಇರ್ಬೇಕು ಅಲ್ವಾ? ಅದೇ ತರನೇ ಮೂಲ ಸ್ವರೂಪ ಶ್ಯಾಮಸುಂದರ ಸ್ವರೂಪ ಅಲ್ವಾ? ಆದ್ರೆ ಅವರು ತಮ್ಮನ್ನ ತಾವು ಹಲವಾರು ರೂಪಗಳಲ್ಲಿ ಅವರು ವಿಸ್ತರಿಸ್ಕೋತಾರೆ ಅಲ್ವಾ? ಇವಾಗ ಬ್ರಹ್ಮ ಸಂಹಿತೆಯಲ್ಲಿ ಏನ್ ಹೇಳ್ತಾ ಇದಾರೆ, ಅದ್ವೈತಂ ಅಚ್ಯುತಂ ಅನಾದಿಂ ಅನಂತ ರೂಪಂ ಅಂತ ಹೇಳ್ಬಿಟ್ಟು ಅವರು ಹೇಳ್ತಾ ಇದ್ದಾರೆ. ಸೊ ಇವಾಗ ಭಗವಂತನಿಗೆ ಅಸಂಖ್ಯ ರೂಪಗಳಿದೆ, ಅನಂತ, ನಾವ್ ಎಣಿಸ್ಲಿಕ್ಕೇನೆ ಸಾಧ್ಯ ಇಲ್ಲ. ಮತ್ತೆ ಅವರು ಆ ರೂಪ ಯಾವುದನ್ನು ಸಹ ಅದು ನಾಶ ಆಗೋದಿಲ್ಲ ಅಲ್ವಾ? ಮತ್ತೆ ಅದು ಅನಾದಿ ಕಾಲದಿಂದನೂ ಅದು ಇರುವಂತಹ ರೂಪಗಳು ಅಲ್ವಾ? ಇವಾಗ ಶ್ರೀರಾಮನ ರೂಪ ಅದು ಈ ಯಾವುದು ತ್ರೇತಾಯುಗದಲ್ಲಿ ಮಾತ್ರನೇ ಕಾಣಿಸ್ಕೊಂಡಿದೆ ಅಂತ ಅಲ್ಲ, ಅದು ಆಧ್ಯಾತ್ಮಿಕ ಲೋಕದಲ್ಲಿ ಇದೆ. ಆಧ್ಯಾತ್ಮಿಕ ಲೋಕದಲ್ಲಿ ಸಾಕೇತ ಧಾಮ ಇದೆ. ಸಾಕೇತ ಧಾಮದಲ್ಲಿ ಅವರು ಶ್ರೀರಾಮ ಅಲ್ಲಿದ್ದಾರೆ ಅಲ್ವಾ? ಅವರು ಅಲ್ಲಿರೋ ಶ್ರೀರಾಮನೇ ಅವರು ಈ ತ್ರೇತಾಯುಗದಲ್ಲಿ ಅವರು ತಮ್ಮ ಲೀಲೆಯನ್ನ ಮಾಡ್ಬೇಕಾದಾಗ ಅವರು ಬರ್ತಾರೆ. ಅದನ್ನ ಇಲ್ಲಿ ಹೇಳ್ತಾ ಇದ್ರೆ, ಭಗವಂತನು ಆದಿರೂಪನಾಗಿರ್ತಾನೆ, ಆದರೂ ಅವನಿಗೆ ಬಹು ವಿಧದ ರೂಪಗಳಿರುತ್ತವೆ. ಈ ಬಹು ರೂಪಗಳು ಅವನ ಬಹು ಭಕ್ತರ ಅಭಿರುಚಿಗಳಿಗೆ ಅನುಸಾರವಾಗಿ
ಅವನಿಂದಲೇ ದಿವ್ಯವಾಗಿ ಅಭಿವ್ಯಕ್ತವಾಗಿದೆ. ನೋಡಿ, ಭಗವಂತ ತನ್ನ ಭಕ್ತರಿಗೆ ಸಂತೋಷ ಕೊಡ್ಲಿಕ್ಕೆ ಅವರು ನೋಡಿ ಎಷ್ಟು ಹಲವಾರು ರೂಪಗಳಲ್ಲಿ ಅವರು ಬರ್ತಾರೆ ಅಲ್ವಾ. ಸೊ ಇವಾಗ ನಾವ್ ಇದಕ್ಕಿಂತ ಮುಂಚೆ ತಿಳ್ಕೊಂಡ್ರ ಹಾಗೇನೆ ನರಸಿಂಹನಾಗಿ ಬರ್ತಾರೆ, ರಾಮನಾಗಿ ಅವರು ಬಂದಿದ್ದಾರೆ, ಮತ್ಸ್ಯ ಕೂರ್ಮ ಅವತಾರದಲ್ಲಿ ಬಂದಿದ್ದಾರೆ, ಪರಶುರಾಮನಾಗಿ ಅವರು ಬಂದಿದ್ದಾರೆ, ಕೃಷ್ಣ ಬಲರಾಮರಾಗಿ ಅವರು ಬಂದಿದ್ದಾರೆ. ಇದೊಂದು ತಿಳಿದಿರುವ ಸಂಗತಿಯಾಗಿದೆ. ಭಗವಾನ್ ಶ್ರೀ ರಾಮಚಂದ್ರನ ಭಕ್ತನಾದ ಹನುಮಂತನು ಒಮ್ಮೆ ಹೀಗೆಂದಿರುವನು: ತನಗೆ ಗೊತ್ತಿರುವಂತೆ ಲಕ್ಷ್ಮೀಪತಿಯಾದ ನಾರಾಯಣ ಮತ್ತು ಸೀತಾಪತಿಯಾದ ರಾಮ ಇವರಿಬ್ಬರು ಅಭಿನ್ನರು ಮತ್ತು ಸಮಾನರು ಅಲ್ವಾ. ಹನುಮಂತನಿಗೆ ಗೊತ್ತಿದೆ ಅಲ್ವಾ, ಲಕ್ಷ್ಮೀಪತಿಯಾದ ನಾರಾಯಣ ಮತ್ತೆ ಸೀತಾಪತಿಯಾದ ರಾಮ ಇವರಿಬ್ರು ಒಂದೇ, ಅವ್ರಿಗೇನು ಭೇದ ಭಾವ ಇಲ್ಲ ಅಂತ ಅವ್ರಿಗೆ ಗೊತ್ತಿದೆ. ಹಾಗೆಯೇ ಲಕ್ಷ್ಮಿ ಮತ್ತೆ ಸೀತೆಯರೊಳಗೆ ಏನೂ ವ್ಯತ್ಯಾಸವಿಲ್ಲ. ಆದರೆ ತನ್ನ ಮಟ್ಟಿಗೆ ಹೇಳುವುದಾದ್ರೆ ತಾನು ಭಗವಾನ್ ರಾಮನ ರೂಪವನ್ನೇ ಮೆಚ್ಚಿದವನು. ನೋಡಿ, ಅದನ್ನ ಹನುಮಂತನೇ ಅವ್ರು ಹೇಳ್ತಾ ಇದಾರೆ. ಹೌದು, ನನಗೆ ಗೊತ್ತು, ಅವರಿಬ್ರು ಒಂದೇ, ನಾರಾಯಣ ಮತ್ತೆ ರಾಮ ಇಬ್ರು ಒಂದೇ, ಆದ್ರೆ ನನಗೆ ರಾಮನ ರೂಪನೇ ನನಗೆ ತುಂಬಾ ಪ್ರಿಯವಾದ ರೂಪ ಅಂತ ಹೇಳ್ಬಿಟ್ಟು ಇಲ್ಲಿ ಹನುಮಾನ್ ಹೇಳ್ತಾ ಇದ್ದಾರೆ. ಅದೇ ರೀತಿಯಲ್ಲಿ ಕೆಲವರು ಭಕ್ತರು ಕೃಷ್ಣನ ಆದಿ ರೂಪವನ್ನ ಪೂಜಿಸುವರು. ನಾವು ಕೃಷ್ಣ ಎನ್ನುವಾಗ ಕೃಷ್ಣನೊಬ್ಬನನ್ನು ಮಾತ್ರವಲ್ಲ, ರಾಮ, ನರಸಿಂಹ, ವರಾಹ, ನಾರಾಯಣ ಇತ್ಯಾದಿ ಭಗವಂತನ ಸಕಲ ಸ್ವರೂಪಗಳನ್ನು ಕುರಿತಾಗಿ ಹೇಳುತ್ತೇವೆ. ಏಕಕಾಲಿಕವಾಗಿ ದಿವ್ಯ ರೂಪಗಳ ನಾನಾ ಪ್ರಕಾರಗಳು ಅದರಲ್ಲಿ ಇರುತ್ತವೆ. ಅದನ್ನು ಕೂಡ ಬ್ರಹ್ಮ ಸಮಿತಿಯಲ್ಲಿ ರಾಮಾದಿ ಮೂರ್ತಿಷು ನಾನಾವತಾರಂ ಎಂದು ಹೇಳಲಾಗಿದೆ. ಈ ಶ್ಲೋಕ ಯಾರಿಗಾದ್ರೂ ಗೊತ್ತಿದ್ಯಾ? ರಾಮಾದಿ ಮೂರ್ತಿಷು ಸಕಲೇಶು ತಿಷ್ಟಂ. ಹರೇ ಕೃಷ್ಣ ಮಾತಾಜಿ. ಗೊತ್ತಿದೆ ಮಾತಾಜಿ, ಒಂದ್ ಸ್ವಲ್ಪ ಬರ್ತಾ ಇಲ್ಲ ಅದು. ಹಾ, ರಾಮಾದಿಮೂರ್ತಿಷು ಕಲಾ ನೇಮೇನ ತಿಷ್ಟನ್ ನಾನಾವತಾರಂ ಅಕರೋದ್ಭುವನೇಷು ಕಿಂತು ಕೃಷ್ಣ ಸ್ವಯಂ ಸಮಭವತ್ ಪರಂ ಪುಮಾನ್ಯೋ ಗೋವಿಂದಮಾದಿ ಪುರುಷಂ ತಮಹಂ ಭಜಾಮಿ. ಭಜಾಮಿ. ಧನ್ಯವಾದಗಳು ಮಾತಾಜಿ. ಅಲ್ವಾ, ನೋಡಿ ಇಲ್ಲಿ ಅದನ್ನೇ ಹೇಳ್ತಾ ಇದ್ದಾರೆ. ನಾವು ಕೃಷ್ಣ ಅಂತ ನಾವು ಒಂದು ಹೆಸರು ಹೇಳಿದ್ರೆ ಅದರಲ್ಲಿ ಎಲ್ಲ ಭಗವಂತನ ಬೇರೆಲ್ಲ ರೂಪಗಳು ಸಹ ಅದರಲ್ಲಿ ಇರುತ್ತೆ. ದಿವ್ಯ ರೂಪಗಳ ನಾನಾ ಪ್ರಕಾರಗಳು ಆ ಒಂದು ಹೆಸರಲ್ಲಿ ಇರುತ್ತೆ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಅವನು ಮೊದಲಿಂದಲೇ ಬಹು ರೂಪಗಳಲ್ಲಿ ಇರುತ್ತಾನೆ, ಆದರೆ ಆ ಯಾವ ರೂಪಗಳು ಭೌತಿಕವಲ್ಲ. ಇದು ತುಂಬಾ ಮುಖ್ಯವಾದದ್ದು ಅಲ್ವಾ. ಭಗವಂತ ಯಾವುದೇ ರೂಪದಲ್ಲಿ ಬರ್ಲಿ, ಅದು ಭೌತಿಕವಾದ ರೂಪ ಅಲ್ಲ. ಇವಾಗ ನಮ್ಗಾದ್ರೆ ನಮ್ ಆತ್ಮಕ್ಕೆ ಎಷ್ಟು ಹೊದಿಕೆಗಳಿದೆ, ಎಷ್ಟು ಲೇಯರ್ಸ್ ಇದೆ ಆ ಆತ್ಮಕ್ಕೆ? ನಮ್ಗೆ ಎಷ್ಟು ಶರೀರಗಳಿದೆ? ಸೂಕ್ಷ್ಮ ಶರೀರ ಮತ್ತೆ ಸ್ಥೂಲ ಶರೀರ ಅಲ್ವಾ. ಮನಸ್ಸು, ಬುದ್ಧಿ, ಅಹಂಕಾರದಿಂದ ಮಾಡಿರುವಂತಹ ಸೂಕ್ಷ್ಮ ಶರೀರ ಇದೆ, ಮತ್ತೆ ಅದರ ಸುತ್ತಲೂ ಈ ಪಂಚಭೂತಗಳಿಂದ ಮಾಡಿರುವಂತಹ ಹರೇ ಕೃಷ್ಣ ಮಾತಾಜಿ ಸ್ಥೂಲ ಶರೀರ ಇದೆ ಅಲ್ವಾ. ಸೊ 2 ಶರೀರಗಳಿದೆ. ಆದ್ರೆ ಭಗವಂತಂದು ಆತರ ಅಲ್ಲ. ಅವರು ಒಳಗಿಂದ ಹೊರಗಡೆ ತರ ತನಕನೂ ಅವರು ಒಂದೇ ಆಧ್ಯಾತ್ಮಿಕ ಸ್ವರೂಪ ಅವ್ರದ್ದು. ಸತ್ ಚಿತ್ ಆನಂದ ಸ್ವರೂಪದಲ್ಲಿ ಅವರು ಇರ್ತಾರೆ, ಯಾವುದೇ ಒಂದು ರೂಪ ತಗೊಂಡ್ರು ಅಂತ ಇಲ್ಲಿ ಹೇಳ್ತಾ ಇದಾರೆ. ಆದ್ರೆ ಈ ಯಾವ ರೂಪಗಳು ಭೌತಿಕವಲ್ಲ. ಶ್ರೀಧರ ಸ್ವಾಮಿಗಳು ಅರೂಪಿಣಃ, ರೂಪವಿಲ್ಲದ ಎಂದರೆ ಭೌತಿಕ ರೂಪವಿಲ್ಲದ ಎಂದು ವ್ಯಾಖ್ಯಾನಿಸಿರುತ್ತಾರೆ ಅಲ್ವಾ. ಅರೂಪಿಣಃ ಅಂತಂದ್ರೆ ಇವಾಗ ಮಾಯಾವಾದಿಗಳು, ನಿರಾಕಾರವಾದಿಗಳು ಈ ಪದವನ್ನೇ ನೋಡಿ ಅವ್ರು ಏನ್ ಹೇಳ್ತಾರೆ ನೋಡಿ, ಇಲ್ಲಿ ಭಾಗವತಮಲ್ಲೇ ಹೇಳ್ತಾ ಇದ್ದಾರೆ ಅರೂಪಿಣಃ, ಭಗವಂತನಿಗೆ ರೂಪ ಇಲ್ಲ ಅಂತ ಹೇಳ್ತಿದ್ದಾರೆ ಅಂತ ಅಲ್ವಾ. ಆದ್ರೆ ನಾವಿಲ್ಲಿ ಏನನ್ನ ಅರ್ಥ ಮಾಡ್ಕೋಬೇಕು, ಭಗವಂತನಿಗೆ ನಮ್ ತರ ಭೌತಿಕ ರೂಪ ಇಲ್ಲ ಅಲ್ವಾ. ಆತ್ಮದ ಸುತ್ತಲೂ ಸೂಕ್ಷ್ಮ ಶರೀರ, ಸೂಕ್ಷ್ಮ ಶರೀರ ಸುತ್ತಲೂ ಸ್ಥೂಲ ಶರೀರ ಇರುವಂತಹ ಈ ಭೌತಿಕ ರೂಪ ಇಲ್ಲ. ಅವ್ರಿಗಿರೋದು ಆಧ್ಯಾತ್ಮಿಕ ರೂಪ. ಅದಕ್ಕೋಸ್ಕರನೇ ಅವ್ರನ್ನ ಅರೂಪಿಣಃ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ಇದನ್ನ ಶ್ರೀಧರ ಸ್ವಾಮಿಗಳು ಹೇಳ್ತಾ ಇದ್ದಾರೆ. ರೂಪವಿಲ್ಲದ ಎಂದರೆ ಭೌತಿಕ ರೂಪವಿಲ್ಲದ ಎಂದು ವ್ಯಾಖ್ಯಾನಿಸಿರುತ್ತಾರೆ. ಭಗವಂತನಿಗೆ ರೂಪವಿದೆ, ಅದಿಲ್ಲವಾದರೆ ಅದನ್ನಿಲ್ಲಿ ಹೇಳಲು ಹೇಗೆ ಸಾಧ್ಯವಾದೀತು? ತಾನಿ ಏವ ತೇ ಅಭಿರೂಪಾಣಿ ರೂಪಾಣಿ ಭಗವಂಸ್ತವ. ನಿನಗೆ ನಿನ್ನವೇ ರೂಪಗಳಿವೆ, ಆದರೆ ಅವು ಭೌತಿಕಗಳಲ್ಲ. ಭೌತಿಕವಾಗಿ ನಿನಗೆ ರೂಪವಿಲ್ಲ, ಆದರೆ ಆಧ್ಯಾತ್ಮಿಕವಾಗಿ ದಿವ್ಯವಾಗಿ ನಿನಗೆ ಬಹು ರೂಪಗಳಿವೆ. ಭಗವಂತನ ಈ ದಿವ್ಯ ರೂಪಗಳನ್ನು ಮಾಯಾವಾದಿಗಳಾದ ದಾರ್ಶನಿಕರು ತಿಳಿಯಲಾರರು ಅಲ್ವಾ. ಸೊ ಭಗವಂತನ ಆ ದಿವ್ಯ ಸ್ವರೂಪವನ್ನ ಮಾಯಾವಾದಿಗಳು ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಈಗ ಯೋಗಿಗಳಿಗೆ, ಜ್ಞಾನಿಗಳಿಗೆ ಅರ್ಥ ಆಗೋದಿಲ್ಲ, ದೇವತೆಗಳಿಗೆ ಅರ್ಥ ಆಗೋದಿಲ್ಲ, ಋಷಿ ಮುನಿಗಳಿಗೆ ಅರ್ಥ ಆಗೋದಿಲ್ಲ ಅಂತ ಕೃಷ್ಣನೇ ಹೇಳಿದ್ದಾರೆ ಅಲ್ವಾ. ಇನ್ನ ಮಾಯಾವಾದಿಗಳಿಗೆ, ನಿರಾಕಾರವಾದಿಗಳಿಗೆ ಭಗವಂತನ ಆ ದಿವ್ಯ ರೂಪ ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯನಾ? ಆದರೆ ಅವರು ಹತಾಶರಾಗಿ ಪರಮ ಪ್ರಭು ನಿರಾಕಾರಿ ಎಂದು ಹೇಳುವರು. ಆದರೆ ಅದು ಸತ್ಯವಲ್ಲ. ರೂಪವಿದ್ದಾಗ ಅಲ್ಲೊಬ್ಬ ವ್ಯಕ್ತಿ ಇರುತ್ತಾನೆ. ವೇದ ಸಾಹಿತ್ಯಗಳಲ್ಲಿ ಅನೇಕ ಬಾರಿ ಭಗವಂತನನ್ನ ಪುರುಷ ಎಂದು ವರ್ಣಿಸಲಾಗಿದೆ ಅಲ್ವಾ. ಸೊ ಇವಾಗ ವೇದಗಳಲ್ಲಿ ಭಗವಂತನ ಪುರುಷ ಅಂತ ಹೇಳಿದ್ದಾರೆ. ಸೊ ಪುರುಷ ಅಂತ ಹೇಳಿದ್ರೆ ಅವರೊಬ್ಬ ವ್ಯಕ್ತಿ ಅಂತ ಹೇಳಿದ್ಮೇಲೆ ಅವ್ರಿಗೊಂದು ರೂಪ ಇರುತ್ತೆ ಅಲ್ವಾ. ಆದ್ರೆ ಇದನ್ನ ಆ ನಿರಾಕಾರವಾದಿಗಳು, ಮಾಯಾವಾದಿಗಳು ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಆದಿ ಸ್ವರೂಪ, ಆದಿ ಭೋಕ್ತಾರ ಎಂದು ಇದು ಅರ್ಥ ಕೊಡುತ್ತದೆ. ಸೊ ಪುರುಷ ಅಂತಂದ್ರೆ
ಏನ್ ಅರ್ಥ ಕೊಡುತ್ತೆ ಅಂತಂದ್ರೆ ಆದಿ ಸ್ವರೂಪ, ಅವ್ರಿಗೆ ಮೂಲ ಒಂದು ಸ್ವರೂಪ ಇದೆ. ಮತ್ತೆ ಆದಿ ಭೋಕ್ತಾರ ಅಂದ್ರೆ ಎಲ್ಲವನ್ನ ಅವರು ಅನುಭವಿಸ್ತಾರೆ. ಎಲ್ಲವನ್ನ ಅನುಭವಿಸ್ಬೇಕಂದ್ರೆ ಒಂದು ಬೆಳಕಿಗೋ ಒಂದು ಶಕ್ತಿಗೋ ಅನುಭವಿಸ್ಲಿಕ್ಕೆ ಸಾಧ್ಯ ಇಲ್ಲ. ಒಬ್ಬ ವ್ಯಕ್ತಿಗೆ ಮಾತ್ರನೇ ಎಲ್ಲವನ್ನ ಭೋಗಿಸ್ಲಿಕ್ಕೆ ಸಾಧ್ಯ ಆಗತ್ತೆ. ಅಂತಿಮ ನಿರ್ಣಯವೇನೆಂದರೆ ಭಗವಂತನಿಗೆ ಭೌತಿಕ ರೂಪವಿಲ್ಲ, ಆದರೂ ಭಕ್ತರ ವಿವಿಧ ವರ್ಗಗಳ ಇಷ್ಟಕ್ಕೆ ಅನುಸಾರವಾಗಿ ಅವನು ಏಕಕಾಲದಲ್ಲಿ ರಾಮ, ನೃಸಿಂಹ, ವರಾಹ, ನಾರಾಯಣ ಮತ್ತು ಮುಕುಂದ ಎಂಬಂತಹ ಬಹು ರೂಪಗಳಲ್ಲಿ ಇರುತ್ತಾನೆ. ಎಷ್ಟೋ ಸಾವಿರಗಟ್ಟಲೆಯ ರೂಪಗಳಿರುತ್ತವೆ, ಆದರೆ ಅವೆಲ್ಲವೂ ವಿಷ್ಣು ತತ್ವ ಕೃಷ್ಣ ಆಗಿವೆ ಅಂತ ಹೇಳ್ತಾ ಇದ್ದಾರೆ. ಸೊ ನೋಡಿ, ಭಗವಂತನಿಗೆ ಭೌತಿಕ ರೂಪ ಇಲ್ಲ, ಆದ್ರೂ ಅವರು ಈ ಭೌತಿಕ ಪ್ರಪಂಚಕ್ಕೆ ಬರ್ತಾರೆ. ಭೌತಿಕ ಪ್ರಪಂಚಕ್ಕೆ ಬಂದಾಗ ಅವರು ಒಂದು ವ್ಯಕ್ತಿ ರೂಪದಲ್ಲೇ ಬರ್ತಾರೆ. ವ್ಯಕ್ತಿ ರೂಪದಲ್ಲಿ ಬಂದಾಗ ಅವರು ನಮ್ಗೆ ನೋಡ್ಲಿಕ್ಕೆ ಒಬ್ಬ ಮಾನವ ರೂಪದಲ್ಲಿ ಇದಾರೇನೋ ಅಂತ ಅನ್ಸುತ್ತೆ, ಆದ್ರೆ ಅವರು ಯಾವಾಗ್ಲೂ ಆಧ್ಯಾತ್ಮಿಕ ರೂಪದಲ್ಲೇನೆ ಅವರು ಇರ್ತಾರೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಶ್ಲೋಕ 32. ತ್ವಾಂ ಸೂರಿಭಿಸ್ತತ್ವ ಬುಭುತ್ಸಯದ್ಧ ಸದಾ ವಿವಾದಾರ್ಹಣ ಪಾದಪೀಠಂ ಐಶ್ವರ್ಯ ವೈರಾಗ್ಯ ಯಶೋ ಬೋಧವೀರ್ಯ ಶ್ರಿಯಾ ಪೂರ್ತಾಮಹಂ ಪ್ರಪದ್ಯೆ. ತ್ವಾಂ ನಿನಗೆ, ಸೂರಿಭಿಹಿ ಮಹರ್ಷಿಗಳಿಂದ, ತತ್ವ ಪರಮ ಸತ್ಯವನ್ನು, ಬುಭುತ್ಸಯ ಅರಿಯುವ ಅಪೇಕ್ಷೆಯಿಂದ, ಅದ್ಧ ಖಂಡಿತವಾಗಿಯೂ, ಸದಾ ಯಾವಾಗಲೂ, ಅಭಿವಾದ ಅರ್ಚನಾ ಪೂರ್ಣ ಗೌರವಗಳ, ಅರ್ಹಣ ಅರ್ಹವಾದ, ಪಾದಗಳ, ಪೀಠಂ ಪೀಠವಾದ, ಐಶ್ವರ್ಯ ಸಂಪತ್ತು, ವೈರಾಗ್ಯ ವಿರಾಗ, ಯಶಃ ಯಶಸ್ಸು, ಅವಬೋಧ ಜ್ಞಾನವು, ವೀರ್ಯ ಬಲ, ಶ್ರೀಯ ಸೌಂದರ್ಯದಿಂದ, ಪೂರ್ತಂ ಪೂರ್ಣವಾದ, ಅಹಂ ನಾನು, ಪ್ರಪದ್ಯೆ ಶರಣಾಗುತ್ತೇನೆ. ನೋಡಿ ಇಲ್ಲಿ ಏನು ಮಾಡ್ತಾ ಇದ್ರೆ, ಇಲ್ಲಿ ಶರಣಾಗತಿನ ತಗೋತಿದ್ರೆ. ನಾವು ನೋಡಿದ್ವಿ ಅಲ್ವಾ ಭಗವದ್ಗೀತೆಯಲ್ಲೂ ಸಹ 2ನೇ ಅಧ್ಯಾಯದ 7ನೇ ಶ್ಲೋಕದಲ್ಲಿ ಅರ್ಜುನ ಕೃಷ್ಣನಿಗೆ ಶರಣಾಗ್ತಾನೆ ಅಲ್ವಾ. ಇಲ್ಲೂ ಸಹ ಶರಣಾಗ್ತಾ ಇದ್ದಾರೆ. ತನ್ನ ಮಗನಿಗೆನೆ ಕರ್ದಮ ಮುನಿಗಳು ಶರಣಾಗ್ತಿದ್ದಾರೆ. ಯಾಕಂದ್ರೆ ಅವ್ರಿಗೆ ಗೊತ್ತಿದೆ, ಕಪಿಲ ಮುನಿ ಬೇರೆ ಯಾರು ಅಲ್ಲ, ದೇವೋತ್ತಮ ಪರಮಪುರುಷ. ಅವರು ಷಡ್ ಐಶ್ವರ್ಯಗಳನ್ನ ಅವ್ರು ಹೊಂದಿದ್ದಾರೆ. ಈ ಸೃಷ್ಟಿ ಸ್ಥಿತಿ ಲಯ ಎಲ್ಲವನ್ನೂ ಅವರೇ ಮಾಡ್ತಾ ಇರೋದು ಅಂತ ಹೇಳ್ಬಿಟ್ಟು ಅವ್ರಿಗೆ ತನ್ನ ಮಗನ ಆ ಸ್ಥಾನ ಏನು ಅನ್ನೋದು ಆ ಕರ್ದಮ ಮುನಿಗೆ ಅರಿವಿರುತ್ತೆ. ಅದಕ್ಕೆ ಅವ್ರು ಇವಾಗ ಶರಣಾಗ್ತಾ ಇದ್ದಾರೆ. ಅನುವಾದ ಮತ್ತು ಭಾವಾರ್ಥ ಶಿಲ ಪ್ರಭುಪಾದ ಅವರಿಗೆ ಜಯವಾಗಲಿ. ನನ್ನ ಪ್ರಿಯ ಪ್ರಭುವೆ, ನಿನ್ನ ಪಾದ ಕಮಲಗಳು ಪರಮ ಸತ್ಯದ ಜಿಜ್ಞಾಸುಗಳಾಗಿರುವ ಮಹರ್ಷಿಗಳಿಂದ ಪೂಜೆಗೊಳ್ಳಲು ಅರ್ಹವಾದ ಭಂಡಾರವಾಗಿದೆ. ನೀನು ಐಶ್ವರ್ಯ, ವೈರಾಗ್ಯ, ದಿವ್ಯ ಕೀರ್ತಿ, ಜ್ಞಾನ, ಶಕ್ತಿ, ಸೌಂದರ್ಯಗಳಿಂದ ತುಂಬಿಕೊಂಡಿರುವವನು. ಆದ್ದರಿಂದ ನಾನು ನಿನ್ನ ಪಾದ ಕಮಲಗಳಿಗೆ ಶರಣಾಗುವೆನು ಅಲ್ವಾ. ಈ ಷಡ್ಐಶ್ವರ್ಯಗಳನ್ನ ಹೊಂದಿರೋರ್ನ ಏನಂತ ಕರೀತಾರೆ? ಪರಾಶರ ಮುನಿಗಳು ಏನ್ ಹೇಳಿದ್ದಾರೆ? ಐಶ್ವರ್ಯಸ್ಯ ಸಮಗ್ರಸ್ಯ ವೀರ್ಯಸ್ಯ ಯಶಸ್ಶ್ರಿಯ ಜ್ಞಾನ ವೈರಾಗ್ಯೋಶ್ಚೈವ ಸನ್ನಂ ಭಗ ಇತಿಂಗನ ಅಂತ ಹೇಳ್ತಾರಲ್ಲ, ಅವ್ರನ್ನ ಯಾರಂತ ಕರೀತಾರೆ? ಈ ಷಡ್ಐಶ್ವರ್ಯಗಳನ್ನ ಅಪಾರವಾಗಿ ಪರಿಪೂರ್ಣವಾಗಿ ಹೊಂದಿರೋರನ್ನ ಭಗವಾನ್ ಅಂತ ಕರೀತಾ ಇದ್ದಾರೆ. ಈಗ ಯಾರಿಗೆ ಗೊತ್ತಾಗಿದೆ ಭಗವಾನ್ ಅಂತ ಹೇಳ್ಬಿಟ್ಟು? ಯಾರು ಭಗವಾನ್ ಅಂತ ಯಾರಿಗೆ ಗೊತ್ತಾಗಿದೆ? ಕಪಿಲ ಮುನಿ ತಂದೆಗೆ, ಕರ್ದಮ ಮುನಿಗೆ ಕಪಿಲ ಮುನಿ ಭಗವಾನ್ ಅಂತ ಗೊತ್ತಾಗಿದೆ. ಅವರು ಷಡ್ಐಶ್ವರ್ಯಗಳನ್ನ ಹೊಂದಿದ್ದಾರೆ. ಮತ್ತೆ ಆ ಭಗವಂತನ ಈ ಷಡ್ಐಶ್ವರ್ಯಗಳನ್ನ ಹೊಂದಿರುವಂತಹ ಭಗವಂತನ ಪಾದ ಕಮಲಗಳನ್ನ ಆಶ್ರಯ ಪಡಿಲಿಕ್ಕೆ ಯೋಗಿಗಳು ಸದಾ ಕಾತರಿಸ್ತಾ ಇರ್ತಾರೆ ಅಲ್ವಾ. ಅಂತಹ ದೇವೋತ್ತಮ ಪರಮ ಪುರುಷನಿಗೆ ಈಗ ಕರ್ದಮ ಮುನಿ ಶರಣಾಗ್ತಾ ಇದ್ದಾರೆ. ಭಾವಾರ್ಥ: ಪರಮ ಸತ್ಯವನ್ನ ಶೋಧನೆ ಮಾಡುವವರು ದೇವೋತ್ತಮ ಪರಮ ಪುರುಷನ ಪಾದ ಕಮಲಗಳ ಆಶ್ರಯವನ್ನ ಪಡೆಯಬೇಕು ಮತ್ತು ಅವನನ್ನ ಪೂಜಿಸಬೇಕು ಅಂತ ಹೇಳ್ತಾ ಇದ್ದಾರೆ. ಸೊ ಇವಾಗ ನಾವು ಸತ್ಯ ಏನು, ಪರಮ ಸತ್ಯ ಏನು ಅಂತ ನಾವು ತಿಳ್ಕೊಬೇಕು ಅಂತಂದ್ರೆ ಯಾರಿಗೆ ನಾವು ಶರಣಾಗ್ಬೇಕು, ಯಾರ ಆಶ್ರಯವನ್ನ ಪಡಿಬೇಕು ಅಂತಂದ್ರೆ ದೇವೋತ್ತಮ ಪರಮ ಪುರುಷನ ಪಾದಗಳ ಆಶ್ರಯವನ್ನ ಪಡಿಬೇಕು ಅಲ್ವಾ. ನಾವೇನನ್ನ ತಿಳ್ಕೊಂಡಿದೀವಿ? ಚೈತನ್ಯ ಮಹಾಪ್ರಭುಗಳು ಆ ಶಿಕ್ಷಾಷ್ಟಕದಲ್ಲಿ ಏನನ್ನ ಹೇಳಿದ್ದಾರೆ? ಅವ್ರು ಏನು ಇಚ್ಛೆಯನ್ನ ವ್ಯಕ್ತಪಡಿಸಿದ್ದಾರೆ? ಹರೇ ಕೃಷ್ಣ. ಅವ್ರು ಏನಾಗ್ಬೇಕು ಅಂತ ಇಚ್ಛೆಯನ್ನ ಪಡ್ತಾ ಇದ್ದಾರೆ, ಅವ್ರು ಬೇಡ್ಕೋತಾ ಇದ್ದಾರೆ. ಕೃಷ್ಣನ ಪಾದ ಕಮಲಗಳಲ್ಲಿ ಅವ್ರು ಏನಾಗ್ಬೇಕು ಅಂತ ಇಚ್ಛೆ ಪಡ್ತಾ ಇದ್ದಾರೆ? ಪಾದ ಧೂಳಿ ಅಂತ ಮಾತಾಜಿ. ಧೂಳಿ, ಒಂದು ಕಣ ಅಲ್ವಾ. ಒಂದೇ ಒಂದು ಕಣ ಆಗಿ ನಿನ್ನ ಪಾದದ ಕಮಲಗಳಲ್ಲಿ ನನ್ನ ಇಟ್ಕೋ ಅಂತ ಅವ್ರು ಕೇಳ್ಕೊತಾ ಇದ್ದಾರೆ ಅಲ್ವಾ. ಇಲ್ಲಿ ಪಾದ ಕಮಲಗಳ ಆಶ್ರಯವನ್ನ ನಾವು ಪಡಿಬೇಕು. ನಮ್ಮ ಜೀವನದ ಪರಮ ಗತಿ ಅಂತಂದ್ರೆ ಭಗವಂತನ ಪಾದ ಕಮಲಗಳಲ್ಲಿ ಒಂದು ಧೂಳಿನ ಕಣವಾಗಿ ನಾವು ಇರ್ಬೇಕು ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಭಗವದ್ಗೀತೆಯಲ್ಲಿ ಭಗವಾನ್ ಕೃಷ್ಣನು ಅರ್ಜುನನಿಗೆ ತನಗೆ ಶರಣಾಗುವಂತೆ ಅನೇಕ ಬಾರಿ ಬೋಧಿಸಿರುತ್ತಾನೆ. ಮುಖ್ಯವಾಗಿ 9ನೆಯ ಅಧ್ಯಾಯದ ಕೊನೆಯಲ್ಲಿ ಹೀಗೆಂದಿದ್ದಾನೆ: ಮನ್ಮನಾಭವ ಮದ್ಭಕ್ತೋ ಮದ್ಯಾಜಿ ಮಾಂ ನಮಸ್ಕುರು ಓಕೆ ಸಾರಿ ನಂಗೆ ಬರ್ತಾ ಇಲ್ಲ, ಯಾರಾದ್ರೂ ಹೇಳ್ತೀರಾ? ಮನ್ಮನಾಭವ ಮದ್ಭಕ್ತೋ ಮದ್ಯಾಜಿ ಮಾಂ ನಮಸ್ಕುರು ಮಾಮೇ ವಶ್ಯಸಿ ಆತ್ಮೈವ ಮತ್ಪರಾಯಣಃ
ಅಲ್ವಾ? ಸೊ ಇವಾಗ ನೀನು ದೋಷ ಮುಕ್ತನಾಗಲು ಬಯಸುವುದಾದರೆ ಯಾವಾಗ್ಲೂ ನನ್ನ ಚಿಂತನೆ ಮಾಡುತ್ತಿರು, ನನ್ನ ಭಕ್ತನಾಗು, ನನ್ನನ್ನು ಪೂಜಿಸು, ನನಗೆ ನಮಸ್ಕಾರಗಳನ್ನು ಸಲ್ಲಿಸು ಅಂತ ಹೇಳ್ಬಿಟ್ಟು 4 ಹೇಳಿದ್ದಾರೆ ಅಲ್ವಾ? ಸೊ ನನ್ನ ಚಿಂತನೆ ಮಾಡ್ತಾ ಇರು, ನನಗೆ ಭಕ್ತನಾಗು, ನನ್ನನ್ನ ಪೂಜೆ ಮಾಡು, ನನಗೆ ನಮಸ್ಕಾರಗಳನ್ನ ಸಲ್ಲಿಸು ಅಂತ ಹೇಳ್ಬಿಟ್ಟು ಈ 4 ಮಾಡ್ಬೇಕು ಅಂತ ಹೇಳಿದ್ದಾರೆ. ಈ ರೀತಿಯಿಂದ ನೀನು ದೇವೋತ್ತಮ ಪುರುಷನಾದ ನನ್ನನ್ನು ಅರಿತುಕೊಳ್ಳುವೆ ಮತ್ತು ಕೊನೆಗೆ ನೀನು ಭಗವದ್ಧಾಮಕ್ಕೆ ನನ್ನಲ್ಲಿಗೆ ಹಿಂತಿರುಗಿ ಬರುವೆ ಅಂತ ಹೇಳ್ತಾ ಇದ್ದಾರೆ ಅಲ್ವಾ? ಸೊ ಇದನ್ನ 2 ಸತಿ ಹೇಳಿದ್ದಾರೆ ಕೃಷ್ಣ ಈ ಶ್ಲೋಕವನ್ನ. 9ನೇ ಅಧ್ಯಾಯದಲ್ಲಿ ಹೇಳಿದ್ದಾರೆ, ಮತ್ತೆ ನಮ್ಗೆ 18ನೇ ಅಧ್ಯಾಯದಲ್ಲೂ ಸಹ ಈ ಶ್ಲೋಕವನ್ನ ಹೇಳಿದ್ದಾರೆ. ಅದು ಹಾಗೇಕೆ ಈ ಸಂದರ್ಭದಲ್ಲಿ ಹೇಳಿದಂತೆ ಭಗವಂತನು ಐಶ್ವರ್ಯ, ವೈರಾಗ್ಯ, ಕೀರ್ತಿ, ಜ್ಞಾನ, ಶಕ್ತಿ ಮತ್ತು ಸೌಂದರ್ಯ ಎಂಬ ಷಡ್ ಐಶ್ವರ್ಯಗಳಿಂದ ಯಾವಾಗಲೂ ತುಂಬಿರುತ್ತಾನೆ ಅಲ್ವಾ? ಇವಾಗ ನಾವು ಈ ಭೌತಿಕ ಪ್ರಪಂಚದಲ್ಲೂ ಅಷ್ಟೇ ಯಾರಿಗೆ ಶರಣಾಗ್ತೀವಿ? ಯಾರು ಬಲಶಾಲಿಗಳಾಗಿರ್ತಾರೆ, ಯಾರು ಹೆಚ್ಚು ಹಣವನ್ನ ಹೊಂದಿರ್ತಾರೆ ಅಲ್ವಾ, ಅವರಲ್ಲಿ ಯಾವ್ದಾದ್ರು ಒಂದು ಶ್ರೇಷ್ಠವಾದ ಒಂದು ಗುಣ ಇದ್ರೆ ನಾವು ಅವ್ರಿಗೆ ಶರಣಾಗ್ತೀವಿ. ಇಲ್ಲಿ ಭಗವಂತನಿಗೆ ಒಂದಲ್ಲ ಎರಡಲ್ಲ, ಏನೆಲ್ಲ ಒಬ್ಬ ವ್ಯಕ್ತಿಗೆ ಇರ್ಬೇಕು ಅವೆಲ್ಲವೂ ಸಹ ಅವರಲ್ಲಿ ಪರಿಪೂರ್ಣವಾಗಿದೆ ಅಲ್ವಾ? ಪರಿಪೂರ್ಣವಾಗಿದ್ದಾಗ ನಾವು ಆ ಭಗವಂತನ ಆ ಸರ್ವೋಚ್ಚ ಸ್ಥಾನವನ್ನ ಅರ್ಥ ಮಾಡ್ಕೊಂಡು ನಾವು ಅವ್ರಿಗೆ ಶರಣಾಗ್ಬೇಕಾಗತ್ತೆ. ಪೂರ್ತಂ ಎಂಬ ಶಬ್ದಕ್ಕೆ ತುಂಬಿರುವುದು ಎಂದರ್ಥ. ಯಾರೇ ಆಗಿರಲಿ ಎಲ್ಲ ಐಶ್ವರ್ಯವು ತನಗೆ ಸೇರಿರುವುದೆಂದು ಪ್ರತಿಪಾದಿಸಲು ಸಾಧ್ಯವಿಲ್ಲ. ಆದರೆ ಕೃಷ್ಣನು ತನ್ನಲ್ಲಿ ಪೂರ್ಣ ಐಶ್ವರ್ಯವಿರುವುದರಿಂದ ಹಾಗೆ ಪ್ರತಿಪಾದಿಸಬಲ್ಲನು ಅಲ್ವಾ? ಈಗ ನಾವ್ಯಾರು ಹೇಳ್ಕೊಳಿಕ್ಕೆ ಸಾಧ್ಯ ಇಲ್ಲ ಅಲ್ವಾ? ನನಗೆ ಅಪಾರವಾದ ಐಶ್ವರ್ಯ ಇದೆ ಅಂತ ಹೇಳ್ಕೊಳಿಕ್ಕೆ ಆಗೋದಿಲ್ಲ. ಯಾಕಂದ್ರೆ ನಮ್ಮನ್ನ ಮೀರ್ಸೋರು ಇನ್ನೊಬ್ರು ಯಾರಾದ್ರೂ ಈ ಭೌತಿಕ ಪ್ರಪಂಚದಲ್ಲಿ ಇದ್ದೇ ಇರ್ತಾರೆ. ಆದ್ರೆ ಕೃಷ್ಣ ಆತರ ಹೇಳ್ಕೋಬಹುದು ಅಲ್ವಾ? ಅವ್ರೇನ್ ಹೇಳ್ತಾರೆ, ಮತ್ತ ಪರತರಂ ನಾಣ್ಯ ಕಿಂಚಿದಸ್ತಿ ಧನಂಜಯ ಅಂತ ಹೇಳ್ತಾರೆ ಅಲ್ವಾ? ನನ್ನನ್ನ ಮೀರ್ಸೋರು ಯಾರು ಇಲ್ಲ, ನಾನೇನೇ ಎಲ್ಲರಿಗಿನ ಪರಮ ಅಂತ ಹೇಳ್ತಾರೆ ಅಲ್ವಾ? ಅಸಮೌರ್ಧ್ವ ಅಂತ ಹೇಳ್ಬಿಟ್ಟು ಅವ್ರು ಹೇಳ್ತಾರೆ. ಆತರ ನಾವ್ಯಾರು ಹೇಳ್ಕೊಳ್ಲಿಕ್ಕೆ ಸಾಧ್ಯ ಇಲ್ಲ. ಕೃಷ್ಣ ದೇವೋತ್ತಮ ಪರಮ ಪುರುಷ ಅವರೊಬ್ರು ಮಾತ್ರನೇ ಈ ತರ ಹೇಳ್ಕೊಳ್ಲಿಕ್ಕೆ ಸಾಧ್ಯ ಆಗತ್ತೆ. ಅದೇ ರೀತಿಯಲ್ಲಿ ಅವನು ಜ್ಞಾನ, ವೈರಾಗ್ಯ, ಶಕ್ತಿ ಮತ್ತು ಸೌಂದರ್ಯಗಳಿಂದ ಪರಿಪೂರ್ಣನಾಗಿರುತ್ತಾನೆ. ಅವನು ಪ್ರತಿಯೊಂದರಲ್ಲಿಯೂ ಪರಿಪೂರ್ಣನು ಮತ್ತು ಯಾವನೂ ಅವನನ್ನು ಮೀರಿಸಲು ಸಾಧ್ಯವಿಲ್ಲ ಅಲ್ವಾ? ಭಗವಂತನಿಗೆ ಸರಿಸಮನರಾಗಿ ಬರ್ಲಿಕ್ಕೂ ಯಾರಿಗೂ ಸಾಧ್ಯ ಇಲ್ಲ, ಅವರನ್ನ ಮೀರಿಸ್ಲಿಕ್ಕೂ ಸಹ ಯಾರಿಗೂ ಸಾಧ್ಯ ಇಲ್ಲ. ಈ ಷಡ್ ಐಶ್ವರ್ಯಗಳನ್ನ ಅವರು ಪರಿಪೂರ್ಣವಾಗಿ ಅವರು ಹೊಂದಿರ್ತಾರೆ. ಸೊ ನಾವಿವಾಗ ಏನು ಈಶೋಪನಿಷತ್ತಲ್ಲಿ ತಿಳ್ಕೊಂಡ್ರು ಹಾಗೇನೆ, ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣ ಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾ ವಶಿಷ್ಯತೆ ಅಲ್ವಾ? ಅವರು ಪರಿಪೂರ್ಣವಾಗಿರ್ತಾರೆ. ಅವರಿಂದ ಯಾವುದೇ ಹೊರಗಡೆ ಬಂದ್ರೂ ಸಹ ಅದೂ ಸಹ ಪರಿಪೂರ್ಣವಾಗಿರುತ್ತೆ. ಪರಿಪೂರ್ಣವಾದದ್ದು ತನ್ನಿಂದ ಹೊರಗಡೆ ಬಂದ್ಮೇಲೂ ಸಹ ಅವರು ಪರಿಪೂರ್ಣರಾಗೇ ಉಳಿತಾರೆ ಅಂತ ನಾವು ತಿಳ್ಕೊಂಡಿದೀವಿ. ಪ್ರತಿಯೊಂದರಲ್ಲಿಯೂ ಪರಿಪೂರ್ಣನು ಮತ್ತು ಯಾವನೂ ಅವನನ್ನು ಮೀರಿಸಲು ಸಾಧ್ಯವಿಲ್ಲ. ಕೃಷ್ಣನ ಹೆಸರುಗಳಲ್ಲಿ ಇನ್ನೊಂದು ಅಸಮೌರ್ಧ್ವ, ಅವನಿಗೆ ಸಮಾನನು ಅಥವಾ ಅವನಿಗಿಂತ ಶ್ರೇಷ್ಠನು ಯಾವನೂ ಅಲ್ಲವೆಂದು ಅದರ ಅರ್ಥವಾಗಿರುತ್ತದೆ ಅಂತ ಹೇಳ್ಬಿಟ್ಟು ಇಲ್ಲಿ ಪ್ರಭುಪಾದರು ನಮ್ಗೆ ತಿಳಿಸ್ತಾ ಇದ್ದಾರೆ. ಸೊ ಇದು ಕೊನೆಯ ಶ್ಲೋಕ. ಪರಂ ಪ್ರಧಾನಂ ಪುರುಷಂ ಮಹಾಂತಂ ಕಾಲಂ ಕವಿಂ ತ್ರಿವೃತಂ ಲೋಕಪಾಲಂ ಆತ್ಮಾನುಭೂತ್ಯಾನುಗತ ಪ್ರಪಂಚಂ ಸ್ವಚ್ಛಂದ ಶಕ್ತಿಂ ಕಪಿಲಂ ಪ್ರಪದ್ಯೆ. ಪರಂ ದಿವ್ಯನು, ಪ್ರಧಾನಂ ಪರಮನು, ಪುರುಷನು ಮಹಾಂತಂ ಭೌತಿಕ ವಿಶ್ವದ ಮೂಲನು, ಕಾಲಂ ಕಾಲಪುರುಷನು, ಕವಿಂ ಪೂರ್ಣ ಜ್ಞಾನಿಯು, ತ್ರಿವೃತಂ 3 ಪ್ರಕೃತಿ ಗುಣಗಳು, ಲೋಕಪಾಲಂ ಸಕಲ ವಿಶ್ವಗಳ ಪಾಲಕನು, ಆತ್ಮ ತನ್ನ ಅನುಭೂತ್ಯ ಅಂತರಂಗ ಶಕ್ತಿಯಿಂದ ಅನುಗತ ಲಯವಾದ, ಪ್ರಪಂಚಂ ಭೌತಿಕ ಅಭಿವ್ಯಕ್ತಿಗಳುಳ್ಳವನು, ಸ್ವಚ್ಛಂದ ಸ್ವತಂತ್ರವಾದ, ಶಕ್ತಿಂ ಶಕ್ತಿಯುಳ್ಳವನು, ಕಪಿಲಂ ಅಂತಹ ಪ್ರಭು ಕಪಿಲನಿಗೆ ಪ್ರಪದ್ಯೆ ಶರಣಾಗುತ್ತೇನೆ. ಅನುವಾದ ಮತ್ತು ಭಾವಾರ್ಥ ಶಿಲ ಪ್ರಭುಪಾದ ಅವರಿಗೆ ಜಯವಾಗಲಿ. ಕಪಿಲ ಮುನಿಯ ರೂಪದಲ್ಲಿ ಅವತಾರ ತಾಳಿರುವ ದೇವೋತ್ತಮ ಪರಮ ಪುರುಷನಿಗೆ ನಾನು ಶರಣಾಗುವೆನು. ಅವನು ಸ್ವತಂತ್ರವಾಗಿ ಶಕ್ತಿಶಾಲಿ ಮತ್ತು ದಿವ್ಯನು, ಪರಮ ಪುರುಷನು ಮತ್ತು ಸಕಲ ಜಡ ವಸ್ತುಗಳ ಹಾಗೂ ಕಾಲದ ಪ್ರಭು, ಭೌತ ಪ್ರಕೃತಿಯ ತ್ರಿಗುಣಗಳ ಅಧೀನದ ಸಕಲ ವಿಶ್ವಗಳ ಸಂಪೂರ್ಣ ಅರಿವುಳ್ಳ ಪರಿಪಾಲಕನು ಮತ್ತು ಭೌತಿಕ ಅಭಿವ್ಯಕ್ತಿಗಳೆಲ್ಲವೂ ಪ್ರಳಯಗೊಂಡಾಗ ಅವನ್ನು ತನ್ನಲ್ಲಿ ಲೀನಗೊಳಿಸುವವನು ಆಗಿರುತ್ತಾನೆ. ನೋಡಿ, ಇವಾಗ ಕಪಿಲ ಮುನಿ ಏನ್ ಹೇಳ್ತಿದ್ರೆ, ಭಗವಂತನ ಆ ಶಕ್ತಿಯನ್ನ ಅವರು ವರ್ಣನೆ ಮಾಡ್ತಾ ಇದ್ದಾರೆ. ನೋಡಿ, ಎಂತಹ ದೇವೋತ್ತಮ ಪರಮ ಪುರುಷನಿಗೆ ನಾನು ಶರಣಾಗ್ತಾ ಇದೀನಿ ಅಂತಂದ್ರೆ ಅವನು ಸ್ವತಂತ್ರವಾಗಿ ಶಕ್ತಿಶಾಲಿ ಅಲ್ವಾ? ಇವಾಗ ನಾವು ಭೌತಿಕ ಪ್ರಪಂಚದಲ್ಲಿ ಯಾರಾದ್ರೂ ತುಂಬಾ ಶಕ್ತಿಶಾಲಿ ಅಂತ ಹೇಳ್ಕೊಂಡ್ರು ಸಹ ಅವನು ಸ್ವತಂತ್ರವಾಗಿ ನಾನು ತನ್ನ ಶಕ್ತಿಶಾಲಿ ಅಂತ ಹೇಳ್ಕೊಳ್ಲಿಕ್ಕೆ ಆಗೋದಿಲ್ಲ ಅಲ್ವಾ? ಅವನು ಯಾರ ಮೇಲೇನಾದ್ರೂ ಅವನು ಅವಲಂಬಿಸಿರ್ತಾನೆ. ಆದ್ರೆ ಭಗವಂತ ಅವನು ಸ್ವರಾಟ್ ಅಲ್ವಾ? ಯಾರ ಮೇಲೇನೂ ಸಹ ಅವರು ಅವಲಂಬಿಸಿಲ್ಲ. ಪರಮ ಪುರುಷನು ಮತ್ತು ಸಕಲ ಜಡ ವಸ್ತುಗಳ ಹಾಗೂ ಕಾಲದ ಪರಮ ಪ್ರಭು ಅಲ್ವಾ? ಅವರು ಎಲ್ಲರ ಪರಮ ಪ್ರಭು ಅವರು. ಈ ಭೌತಿಕ ಪ್ರಪಂಚದಲ್ಲಿ ಜಡ ವಸ್ತುಗಳೇ ಆಗ್ಲಿ ಮತ್ತೆ ಈ ಕಾಲ ಅಲ್ವಾ, ನಾವು ಕಾಲವನ್ನ ಯಾರು ಮೀರ್ಲಿಕ್ಕೆ ಸಾಧ್ಯ ಇಲ್ಲ. ಎಲ್ಲರ ಪರಮ ಪ್ರಭು ಭಗವಂತ ಅಂತ ಹೇಳ್ತಾ ಇದ್ದಾರೆ. ಭೌತಿಕ ಪ್ರಕೃತಿಯ ತ್ರಿಗುಣಗಳ ಅಧೀನದ ಸಕಲ ವಿಶ್ವಗಳ ಸಂಪೂರ್ಣ ಅರಿವುಳ್ಳ ಪರಿಪಾಲಕನು ಅಲ್ವಾ? ಸೊ ಈ ಭೌತಿಕ ಪ್ರಪಂಚ ಮತ್ತೆ ಈ 3 ಗುಣಗಳು ಎಲ್ಲವೂ ಸಹ ಭಗವಂತನ ಅಧೀನದಲ್ಲಿದೆ. ಮತ್ತೆ ಎಲ್ಲ ಸಂಪೂರ್ಣವಾದ ಜ್ಞಾನವನ್ನ ಹೊಂದಿದ್ದಾನೆ ಭಗವಂತ.
ಎಲ್ಲವನ್ನ ಅವರು ಪರಿಪಾಲಿಸ್ತಾ ಇದ್ದಾರೆ. ಬರೇ ಭೌತಿಕ ಪ್ರಪಂಚ ಒಂದೇ ಅಲ್ಲ, ಆಧ್ಯಾತ್ಮಿಕ ಪ್ರಪಂಚವನ್ನು ಸಹ ಅವರು ಪರಿಪಾಲಿಸ್ತಾ ಇದ್ದಾರೆ. ಮತ್ತೆ ಈ ಭೌತಿಕ ಪ್ರಪಂಚದಲ್ಲಿ ಪ್ರಳಯ ಆದಾಗ ಎಲ್ಲವೂ ಸಹ ಬರೇ ಜೀವಿಗಳೇ ಅಲ್ಲ, ಈ ಪ್ರಕೃತಿನೂ ಸಹ ಆ ಭಗವಂತನಲ್ಲೇನೆ ಅದು ಲೀನ ಆಗತ್ತೆ. ಸೊ ಅಂತಹ ದೇವೋತ್ತಮ ಪರಮ ಪುರುಷನಿಗೆ ಈಗ ಪರಮ ಪುರುಷನಾದ ಕಪಿಲ ಮುನಿಗೆ ಈಗ ಕರ್ದಮ ಮುನಿ ಶರಣಾಗ್ತಾ ಇದ್ದಾರೆ. ಭಾವಾರ್ಥ: ತನ್ನ ಮಗನಾದ ಕಪಿಲ ಮುನಿಯನ್ನು ಪರಂ ಎಂದು ಸಂಬೋಧಿಸುವ ಕರ್ದಮ ಮುನಿಯಿಂದ ಇಲ್ಲಿ ಐಶ್ವರ್ಯ, ಶಕ್ತಿ, ಕೀರ್ತಿ, ಸೌಂದರ್ಯ, ಜ್ಞಾನ ಮತ್ತು ವೈರಾಗ್ಯ ಎಂಬ ಷಡ್ ಐಶ್ವರ್ಯಗಳು ಸೂಚಿತವಾಗಿದೆ. ಶ್ರೀಮದ್ ಭಾಗವತದ ಪ್ರಾರಂಭದಲ್ಲಿ ದೇವೋತ್ತಮ ಪರಮಪುರುಷನನ್ನು ಕುರಿತು ಹೇಳುವಲ್ಲಿ ಬರುವ ಪರಮ ಸತ್ಯಂ ಎಂಬ ವಾಕ್ಯಾಂಶದಲ್ಲಿ ಪರಂ ಎಂಬ ಶಬ್ದವು ಪ್ರಯೋಗಗೊಂಡಿರುತ್ತದೆ. ಪರಂ ಎಂಬುದು ಅದರ ಮುಂದಿನ ಶಬ್ದವಾಗಿರುವ ಪ್ರಧಾನಂ ಎಂಬುದರಿಂದ ಮತ್ತಷ್ಟು ವಿವರಣೆಗೊಂಡಿದೆ. ಅಂದರೆ ಮುಖ್ಯ, ಆದಿ, ಪ್ರತಿಯೊಂದಕ್ಕೂ ಮೂಲವಾದವನು, ಸರ್ವ ಕಾರಣ ಕಾರಣಂ, ಎಲ್ಲ ಕಾರಣಗಳಿಗೂ ಕಾರಣವಾದವನು ಎಂದು ಅರ್ಥವಾಗುವುದು. ದೇವೋತ್ತಮ ಪರಮ ಪುರುಷನು ರೂಪರಹಿತನಲ್ಲ, ಅವನು ಪುರುಷನು ಅಥವಾ ಭೋಕ್ತಾರನು, ಆದಿ ಪುರುಷನು, ಅವನು ಕಾಲವಸ್ತುವಾಗಿರುವನು ಮತ್ತು ಸರ್ವಜ್ಞನು. ಭಗವದ್ಗೀತೆಯಲ್ಲಿ ದೃಢಪಡಿಸಿರುವಂತೆ ಅವನು ಪ್ರತಿಯೊಂದನ್ನು, ಅಂದರೆ ಭೂತ, ವರ್ತಮಾನ, ಭವಿಷ್ಯಗಳನ್ನು ಬಲ್ಲನು. ಕೃಷ್ಣನು ಹೀಗೆಂದಿದ್ದಾನೆ: ಪ್ರತಿಯೊಂದನ್ನೂ ಬಲ್ಲೆನು, ವಿಶ್ವದ ಯಾವುದೇ ಮೂಲೆಯಲ್ಲಿನ ವರ್ತಮಾನ, ಭೂತ, ಭವಿಷ್ಯತ್ತುಗಳನ್ನ ತಿಳಿದಿರುವೆನು. 3 ಬಗೆಯ ಪ್ರಕೃತಿ ಗುಣಗಳ ಪ್ರಭಾವದಲ್ಲಿ ಚಲಿಸುತ್ತಿರುವ ಭೌತ ಜಗತ್ತು ಕೂಡ ಅವನ ಶಕ್ತಿಯ ಅಭಿವ್ಯಕ್ತಿಯಾಗಿರುತ್ತದೆ. ಪರಾಸ್ಯ ಶಕ್ತಿರ್ ವಿವಿಧೈವ ಶ್ರೂಯತೆ, ಅಂದರೆ ನಾವು ಕಾಣುವ ಪ್ರತಿಯೊಂದು ಅವನ ಶಕ್ತಿಗಳ ಆಂತರಿಕ ಕ್ರಿಯೆಯಾಗಿದೆ. ಶ್ವೇತಾಶ್ವತರ ಉಪನಿಷತ್ 6.8. ಪರಸ್ಯ ಬ್ರಹ್ಮಣಃ ಶಕ್ತಿಸ್ತತೇದ ಅಖಿಲಂ ಜಗತ್. ಇದು ವಿಷ್ಣು ಪುರಾಣದ ಮಾತಾಗಿರುತ್ತದೆ. ನಾವು ಕಾಣುವುದೆಲ್ಲವೂ ಭೌತ ಪ್ರಕೃತಿಯ ಗುಣಗಳ ಅನ್ಯೋನ್ಯ ಕ್ರಿಯೆಗಳೆಂದು ತಿಳಿದುಕೊಳ್ಳಬಲ್ಲೆವು, ಆದರೆ ವಾಸ್ತವವಾಗಿ ಅವೆಲ್ಲವೂ ಭಗವಂತನ ಶಕ್ತಿಯ ಅನ್ಯೋನ್ಯ ಕ್ರಿಯೆಗಳಾಗಿರುತ್ತವೆ. ಲೋಕಪಾಲಂ: ವಾಸ್ತವಿಕವಾಗಿ ಭಗವಂತನು ಸಕಲ ಜೀವಿಗಳ ಪಾಲಕನಾಗಿದ್ದಾನೆ. ನಿತ್ಯೋ ನಿತ್ಯಾನಾಂ: ಅವನು ಸಕಲ ಜೀವಿಗಳಿಗೆ ಮುಖ್ಯನು, ಅವನು ಏಕೈಕನು, ಆದರೆ ಅನೇಕ ಜೀವಿಗಳನ್ನ ಪೋಷಿಸುವನು. ದೇವರು ಇತರ ಎಲ್ಲ ಜೀವಿಗಳನ್ನು ಪೋಷಿಸುವನು, ಆದರೆ ದೇವರನ್ನು ಯಾವನೂ ಪೋಷಿಸಲಾರನು. ಅದು ಅವನ ಸ್ವಚ್ಛಂದ ಶಕ್ತಿಯಾಗಿರುತ್ತದೆ. ಅವನು ಬೇರೆಯವರನ್ನು ಅವಲಂಬಿಸಿರುವುದಿಲ್ಲ. ಯಾವನಾದರೊಬ್ಬನು ತನ್ನನ್ನು ಸ್ವತಂತ್ರನೆಂದು ಕರೆದುಕೊಳ್ಳಬಹುದು, ಆದರೆ ಅವನು ತನ್ನ ಮೇಲಿನವನನ್ನು ಇನ್ನೂ ಅವಲಂಬಿಸಿರುತ್ತಾನೆ. ದೇವೋತ್ತಮ ಪರಮಪುರುಷನು ಪರಾತ್ಪರನಾಗಿದ್ದಾನೆ. ಅವನಿಗಿಂತ ಮೇಲಿನವನು ಅಥವಾ ಅವನ ಸಮಾನನು ಯಾವನೊಬ್ಬನೂ ಇಲ್ಲ. ಕಪಿಲ ಮುನಿಯು ಕರ್ದಮ ಮುನಿಯ ಮಗನಾಗಿ ಅವತರಿಸಿದನು, ಆದರೆ ದೇವೋತ್ತಮ ಪರಮಪುರುಷನ ಓರ್ವ ಅವತಾರಿಯಾಗಿ ಕಪಿಲನಿರುವುದರಿಂದ ಕರ್ದಮ ಮುನಿಯು ಸಂಪೂರ್ಣ ಶರಣಾಗತಿಯೊಂದಿಗೆ ಅವನಿಗೆ ಗೌರವಪೂರ್ಣ ಪ್ರಣಾಮಗಳನ್ನು ಸಲ್ಲಿಸಿದನು. ಈ ಶ್ಲೋಕದಲ್ಲಿ ಇನ್ನೊಂದು ಮಾತು ಬಹಳ ಮುಖ್ಯವಾದುದು: ಆತ್ಮಾನುಭೂತ್ಯ ನುಗತ ಪ್ರಪಂಚಂ. ಭಗವಂತನು ಕಪಿಲನಾಗಿ ಅಥವಾ ರಾಮನಾಗಿ, ನರಸಿಂಹನಾಗಿ ಅಥವಾ ವರಹನಾಗಿ ಅವತರಿಸಿರಲಿ ಅಥವಾ ಈ ಭೌತಿಕ ಜಗತ್ತಿನಲ್ಲಿ ಅವನು ಯಾವ ರೂಪಗಳನ್ನೇ ತಾಳಿರಲಿ, ಅವೆಲ್ಲವೂ ಅವನ ವೈಯಕ್ತಿಕ ಅಂತರಂಗ ಶಕ್ತಿಯ ಅಭಿವ್ಯಕ್ತಿಗಳಾಗಿರುತ್ತವೆ. ಅವು ಎಂದಿಗೂ ಭೌತ ಶಕ್ತಿಯ ರೂಪಗಳಲ್ಲ. ಈ ಭೌತಿಕ ಜಗತ್ತಿನಲ್ಲಿ ಅಭಿವ್ಯಕ್ತಗೊಂಡಿರುವ ಸಾಮಾನ್ಯ ಜೀವಿಗಳಿಗೆ ಭೌತಿಕ ಶಕ್ತಿಯಿಂದ ನಿರ್ಮಿತವಾದ ಶರೀರಗಳಿರುತ್ತವೆ. ಆದರೆ ಕೃಷ್ಣನು ಅಥವಾ ಅವನ ವಿಸ್ತರಣೆಗಳಲ್ಲೊಬ್ಬನು ಇಲ್ಲವೇ ವಿಸ್ತರಣೆಗಳ ಅಂಶಗಳಲ್ಲೊಬ್ಬನು ಭೌತ ಜಗತ್ತಿನಲ್ಲಿ ಅವತರಿಸಿ ಬಂದಾಗ ಅವನು ಭೌತಿಕ ಶರೀರ ಉಳ್ಳವನಾಗಿ ಕಾಣಿಸಿಕೊಂಡರೂ ಅವನ ಶರೀರವು ಭೌತಿಕವಾಗಿರುವುದಿಲ್ಲ. ಅವನಿಗೆ ಯಾವಾಗಲೂ ದಿವ್ಯ ಶರೀರವಿರುತ್ತದೆ. ಆದರೆ ಮೂಢರೆಂದು ಕರೆಯಲ್ಪಡುವ ಮರುಳರು ಮತ್ತು ಧೂರ್ತರು ಭಗವಂತನನ್ನು ತಮ್ಮಲ್ಲಿ ಒಬ್ಬನೆಂದು ಭಾವಿಸುವರು. ಆದ್ದರಿಂದಲೇ ಅವನನ್ನು ಅಣಕಿಸುವರು. ಅವರು ಕೃಷ್ಣನನ್ನು ದೇವೋತ್ತಮ ಪರಮಪುರುಷನೆಂದು ಒಪ್ಪಲು ನಿರಾಕರಿಸುವರು, ಏಕೆಂದರೆ ಅವರು ಅವನನ್ನು ಅರ್ಥ ಮಾಡಿಕೊಳ್ಳಲಾರರು. ಭಗವದ್ಗೀತೆಯಲ್ಲಿ ಕೃಷ್ಣನು ಅವಜಾನಂತಿ ಮಾ ಮೂಢಾಹ, ಮರುಳರು ಮತ್ತು ಧೂರ್ತರು ತನ್ನನ್ನು ಹಾಸ್ಯ ಮಾಡುತ್ತಾರೆ ಎಂದಿರುತ್ತಾನೆ. ಭಗವಂತನು ತನ್ನ ರೂಪದಲ್ಲಿ ಅವತಾರ ತಾಳಿದಾಗ ಅವನು ಭೌತಿಕ ಶಕ್ತಿಯ ಸಹಾಯದಿಂದ ತನ್ನ ರೂಪವನ್ನು ಧರಿಸುವನೆಂದು ಅರ್ಥವಲ್ಲ. ಅವನು ತನ್ನ ಆಧ್ಯಾತ್ಮಿಕ ಸಾಮ್ರಾಜ್ಯದಲ್ಲಿ ಅಭಿವ್ಯಕ್ತವಾಗುವಂತೆ ತನ್ನ ಆಧ್ಯಾತ್ಮಿಕ ರೂಪವನ್ನು ಅಭಿವ್ಯಕ್ತಪಡಿಸುವನು. ಸೊ ಇದನ್ನ ನಾವು ಮುಂದಿನ ವಾರ ನಾವು ತಿಳ್ಕೊಳ್ಳೋಣಂತೆ. ಸೊ ಈಗ ಕೊನೆಗೆ ಕರ್ದಮ ಮುನಿ ಏನ್ ಹೇಳ್ತಾ ಇದಾರೆ, ಭಗವಂತನಿಗೆ ಇವಾಗ ಶರಣಾಗ್ತಾ ಇದಾರೆ. ಶರಣಾಗಿ ನೋಡಿ ಅವರು ಕೇಳ್ಕೊತಾ ಇದ್ದಾರೆ, ನಾನಿವಾಗ ಈ ದಿನ ನನಗೇನೋ ಕೇಳಲಿಕ್ಕಿದೆ, ನಿನ್ನಿಂದಾಗಿ ನಾನೀಗ ಪಿತೃಋಣದಿಂದ ಮುಕ್ತನಾಗಿರುತ್ತೇನೆ. ನನ್ನ ಇಚ್ಛೆಗಳೆಲ್ಲವೂ ಈಡೇರಿರುವುದರಿಂದ ನಾನೋರ್ವ ಪರಿವ್ರಾಜಕ ಭಿಕ್ಷುಕನ ಪದ್ಧತಿಯನ್ನ ಸ್ವೀಕರಿಸಲು ಬಯಸುತ್ತೇನೆ. ಕುಟುಂಬ ಜೀವನವನ್ನ ತ್ಯಜಿಸಿ ಶೋಕ ಮುಕ್ತನಾಗಿ ನನ್ನ ಹೃದಯದೊಳಗೆ ನಿನ್ನನ್ನೇ ಚಿಂತಿಸುತ್ತಾ ಸಂಚರಿಸಲು ಬಯಸುತ್ತೇನೆ ಅಂತ ಹೇಳ್ತಾ ಇದಾರೆ ಅಲ್ವಾ. ನಮ್ಗೆ ಎಷ್ಟು ಆಶ್ಚರ್ಯ ಆಗುತ್ತಲ್ಲ. ಇದೇನಿದು, ಎಲ್ಲರನ್ನೂ ಸಹ ಭಗವಂತನನ್ನ ಕಣ್ಣು ಮುಂದೆ ನೋಡ್ಬೇಕು, ವ್ಯಕ್ತಿ ತಹ ನೋಡ್ಬೇಕು ಅಂತ ಇಚ್ಛೆ ಪಡ್ತಾರೆ. ಈಗ ದೇವೋತ್ತಮ ಪರಮಪುರುಷನೇ ಅವರ ಮನೆಯಲ್ಲಿ ಮಗನಾಗಿ ಬಂದಿದ್ದಾರೆ. ಆದ್ರೆ ಇಲ್ಲಿ ಕರ್ದಮ ಮುನಿ
ತನ್ನ ಮಗನನ್ನ ತನ್ನ ಮನೆಯನ್ನ ತ್ಯಜಿಸಿ ಅವ್ರು ಇವಾಗ ಪರಿವ್ರಾಜಕಾಚಾರ್ಯನಾಗಿ ಹೊರಟಿದನಲ್ವಾ ಅಂತ ನಮ್ಗೆ ಆಶ್ಚರ್ಯ ಆಗತ್ತೆ ಅಲ್ವಾ. ಸೊ ಅದಕ್ಕೆ ಆಚಾರ್ಯರು ಏನ್ ಹೇಳ್ತಾರೆ ಅಂತಂದ್ರೆ, ಕಪಿಲ ಮುನಿ ಈಗ ನಮ್ಗೆ ಆ ವೇದಗಳಲ್ಲಿ ನಮ್ಗೆ ಏನನ್ನ ಹೇಳಿದ್ದಾರೆ, ಗೃಹಸ್ಥನಾಗಿರೋರು ಅವರು ವಾನಪ್ರಸ್ಥಾಶ್ರಮವನ್ನ ಅವರು ಆಚರಿಸ್ಬೇಕು, ಅದಾದ್ಮೇಲೆ ಸನ್ಯಾಸತ್ವವನ್ನ ಪಡ್ಕೋಬೇಕು ಅಲ್ವಾ. ಸೊ ಅದನ್ನ ಅವರು ಆಚರಿಸಿ ತೋರಿಸ್ಬೇಕು. ಸೊ ಇಲ್ಲ ಅಂತಂದ್ರೆ ಬೇರೆಯವರು ಯಾರು ಶ್ರೇಷ್ಠ ವ್ಯಕ್ತಿಗಳಿರ್ತಾರೋ ಅವ್ರನ್ನ ಅನುಸರಿಸ್ತಾರೆ. ಸೊ ಇವಾಗ ಇವ್ರು ಅದನ್ನ ಅನುಸರಿಸ್ಲಿಲ್ಲ ಅಂತಂದ್ರೆ ಬೇರೆ ಸಾಮಾನ್ಯ ಜನರು ಸಹ ಅಯ್ಯೋ ಅವರೇನೆ ಅನುಸರಿಸಿಲ್ವಲ್ಲ, ನಾವೇನು ಅನುಸರಿಸೋದು ಬೇಕಾಗಿಲ್ಲ ಅಂತ ಹೇಳ್ಬಿಟ್ಟು ಯೋಚನೆ ಮಾಡ್ತಾರೆ ಅಲ್ವಾ. ಅದಕ್ಕೋಸ್ಕರ ಇಲ್ಲಿ ಕರ್ದಮ ಮುನಿ ದೇವೋತ್ತಮ ಪರಮಪುರುಷನೇ ತನ್ನ ಮನೆಗೆ ಬಂದ್ರು ಸಹ ಅವ್ರಿವಾಗ ಎಲ್ಲವನ್ನ ತ್ಯಜಿಸಿ ಅವ್ರಿವಾಗ ವಾನಪ್ರಸ್ಥಾಶ್ರಮವನ್ನ ಮತ್ತೆ ಪರಿವ್ರಾಜಕನಾಗಿ ಅವರು ಎಲ್ಲ ಕಡೆ ಸಂಚಾರ ಮಾಡ್ಲಿಕ್ಕೆ ಅವ್ರು ಇವಾಗ ಹೊರಡ್ತಾ ಇದ್ದಾರೆ. ಮತ್ತೆ ಇನ್ನ ಒಂದು ಕಾರಣ ಏನ್ ಹೇಳ್ತಾರೆ ಅಂತಂದ್ರೆ, ನೋಡಿ ಇವಾಗ ನಮ್ಗೆ ಗೊತ್ತಿರೋ ಹಾಗೆ ನಾವು ಈಗ ಪ್ರಾರ್ಥನೆಯಲ್ಲಿ ನೋಡಿದ್ವಿ ಅಲ್ವಾ, ಕರ್ದಮ ಮುನಿ ಅವರು ಕಪಿಲ ಮುನಿಯನ್ನ ಅವರು ಶರಣಾಗ್ತಾ ಇದ್ದಾರೆ ಅಲ್ವಾ. ಅವ್ರಿಗೆ ಅಲ್ಲಿ ವಾತ್ಸಲ್ಯ ಭಾವ ಬರ್ತಾ ಇಲ್ಲ, ಅವ್ರಿಗೆ ಆ ದೇವೋತ್ತಮ ಪರಮಪುರುಷ ಅಂತ ಹೇಳ್ಬಿಟ್ಟು ಅವ್ರಿಗೆ ದಾಸ್ಯ ಭಾವದಲ್ಲಿ ಅವ್ರಿಗೆ ನೋಡ್ತಾ ಇದ್ದಾರೆ. ಸೊ ಇಲ್ಲಿ ಏನಾಗುತ್ತೆ, ರಸಾಭಾವ ಆಗೋಗುತ್ತೆ ಅಲ್ವಾ. ಅದಕ್ಕೋಸ್ಕರ ಅವ್ರು ಇವಾಗ ಏನ್ ಮಾಡ್ತಾ ಇದ್ದಾರೆ, ಅವರು ಪರಿವ್ರಾಜಕಾಚಾರ್ಯನಾಗಿ ಅವ್ರು ಇವಾಗ ಮನೆಯನ್ನ ಬಿಟ್ಟು ಹೊರಡ್ತಾ ಇದ್ದಾರೆ. ಸೊ ಈಗ ಭಗವಂತ ಅವರಿಗೆ ಆಯ್ತು ಅಂತ ಹೇಳ್ಬಿಟ್ಟು ಅವ್ರಿಗೆ ಒಪ್ಪಿಗೆಯನ್ನ ಕೊಡ್ತಾ ಇದ್ದಾರೆ. ಸೊ ನೋಡಿ, ಭಗವಂತ ಅವರಿಗೆ ನೀನು ಏನ್ ಯೋಚನೆ ಮಾಡ್ತಾ ಇದ್ಯಾ ಅದನ್ನ ನೀನು ಮಾಡ್ಲಿಕ್ಕೆ ನನ್ನ ಅನುಮತಿ ಇದೆ ಅಂತ ಹೇಳ್ಬಿಟ್ಟು ಅವರು ಹೇಳ್ತಾರೆ. ಸೊ ಇವಾಗ ಮುಂದಿನ ವಾರದಲ್ಲಿ ಈ ಕೊನೆ ಶ್ಲೋಕ 33ನೇ ಶ್ಲೋಕ ತುಂಬಾ ಅರ್ಥಗರ್ಭಿತವಾದಂತಹ ಶ್ಲೋಕ, ಇದನ್ನ ನಾವು ತಿಳ್ಕೊಳ್ಳಂತೆ. ಸೊ ಈಗ ನಮಗೆ ಗೊತ್ತಿರೋ ಹಾಗೇನೆ ಕರ್ದಮ ಮುನಿ ದೇವೋತ್ತಮ ಪರಮಪುರುಷ ಅಂದ್ರೆ ತನ್ನ ಮಗ ಬೇರೆ ಯಾರು ಇಲ್ಲ, ದೇವೋತ್ತಮ ಪರಮಪುರುಷ ಅನ್ನೋ ಒಂದು ಅರಿವಿದೆ ಅಲ್ವಾ. ಅರಿವಿದ್ದು ಅವರು ಶರಣಾಗ್ತಾ ಇದ್ದಾರೆ. ಅವರು ಭಗವಂತ ಎಲ್ಲ 6 ಬಗೆಗಳನ್ನ ಅವರು ಪರಿಪೂರ್ಣವಾಗಿ ಹೊಂದಿದ್ದಾರೆ. ಮತ್ತೆ ಆ ಸೃಷ್ಟಿ ಸ್ಥಿತಿ ಲಯವನ್ನ ಮಾಡುವಂತಹ ಭಗವಂತನೇ ಈ ಕಪಿಲ ಅಂತ ಹೇಳ್ಬಿಟ್ಟು ಅವ್ರಿಗೆ ಗೊತ್ತಾಗಿ ಅವರು ಶರಣಾಗ್ತಾ ಇದ್ದಾರೆ ಅಲ್ವಾ. ಮತ್ತೆ ಭಗವಂತ ಎಷ್ಟು ಕರುಣಾಮಯಿ, ಅವರು ಭಕ್ತ ವತ್ಸಲ ಅಂತ ಅವರು ಪ್ರಾರ್ಥನೆ ಮಾಡ್ತಾ ಇದ್ದಾರೆ ಅಲ್ವಾ. ಅವರು ಯೋಗಿ ವತ್ಸಲ, ಜ್ಞಾನಿ ವತ್ಸಲ ಅಲ್ಲ. ಅಂದ್ರೆ ಅವರು ಗೃಹಸ್ಥನಾಗಿದ್ರು ಸಹ ಅವರು ಭಗವಂತ ಭಕ್ತಿಗೋಸ್ಕರ ಭಕ್ತಿಯನ್ನ ಒಂದೇ ನೋಡೋದ್ರಿಂದ ಅವರು ಗೃಹಸ್ಥನಾಗಿದ್ರು ಸಹ ಅಂತಹವರ ಮನೆಯಲ್ಲಿ ಅವರು ಕಾಣಿಸ್ಕೋತಾರೆ. ಅವರು ಎಲ್ಲಿ ಕಾಣಿಸ್ಕೋತಾರೋ ಆ ಒಂದು ಏನು ಮನೆತನ ಅದು ಗೌರವವನ್ನ ಪಡೆಯುತ್ತೆ, ಅಂತಹ ಭಕ್ತರು ಗೌರವವನ್ನ ಪಡಿತಾರೆ ಅಂತ ಹೇಳ್ಬಿಟ್ಟು ನಾವು ಇವಾಗ ಇವತ್ತಿನ ಅಧ್ಯಾಯದಲ್ಲಿ ನಾವು ಕರ್ದಮ ಮುನಿಯ ಪ್ರಾರ್ಥನೆಗಳನ್ನ ನಾವು ತಿಳ್ಕೊಂಡ್ವಿ. ಸೊ ಮುಂದಿನ ವಾರ ಇದನ್ನ ಇನ್ನೊಮ್ಮೆ ನಾನು ಯಾರ ಹತ್ರನೂ ಓದಿಸ್ಲಿಲ್ಲ ಈ ಸತಿ. ಸೊ ಮುಂದಿನ ವಾರ ಎಲ್ಲರೂ ಸಹ ನೀವು ಶ್ಲೋಕ ಮತ್ತೆ ಅನುವಾದಗಳನ್ನ ಓದ್ಕೊಂಡು ಮತ್ತೊಮ್ಮೆ ಇದನ್ನ ಅರ್ಥ ಮಾಡ್ಕೊಳ್ಳಿ. ಭಾಗವತಂ ಗ್ರಂಥ ಮಹಾರಾಜ್ ಕಿ ಜೈ, ಶಿಲಾ ಪ್ರಭುಪಾದ್ ಕಿ ಜೈ, ಶಿಲಾ ಗುರುದೇವ್ ಕಿ ಜೈ. ಇಲ್ಲಿ ನೆರೆದಿರುವ ಅನಂತ ಕೋಟಿ ವೈಷ್ಣವ ಭಕ್ತರಿಂದ ಕಿ ಜೈ. ವಾಂಚ ಕಲ್ಪತೃಭ್ಯಶ್ಚ ಕೃಪಾ ಸಿಂಧುಭ್ಯೇವ ಚ ಪತಿತನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ. ಎಲ್ಲರಿಗೂ ಧನ್ಯವಾದಗಳು ಇಷ್ಟೊತ್ತು ನೀವು ಶ್ರದ್ಧೆಯಿಂದ ಕುತ್ಕೊಂಡು ಕೇಳಿರೋದಕ್ಕೆ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ, ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಎಲ್ಲರಿಗೂ ಧನ್ಯವಾದಗಳು. ಯಾರಿಗಾದ್ರೂ ಹರೇ ಪ್ರಶ್ನೆ ಕೃಷ್ಣ ಇದೆ ಕೇಳ್ಬೋದು, ಮಾತಾಜಿ, ಅಥವಾ ಏನಾದ್ರೂ ಧನ್ಯವಾದಗಳು. ರಿಯಲೈಸೇಷನ್ ಆಗಿದ್ರೆ ನೀವು ಹಂಚ್ಕೋಬಹುದು. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಪ್ರಭುಜಿ, ಹೇಳಿ ಪ್ರಭುಜಿ. ಮಾತಾಜಿ, ಇದು ಮೆಸೇಜ್ ಯಾಕೋ ಇದಾಗ್ತಾ ಇದೆ ಮಾತಾಜಿ. ಏನು ಗ್ರೂಪ್ ಅಲ್ಲಿ ಹಾಕ್ತಾರ ಅಥವಾ ಅದು ಇದ್ರಲ್ಲಿ ಹಾಕ್ತಾರ, ಅದರಿಂದ ಕನೆಕ್ಟ್ ಆಗ್ತಾ ಇಲ್ಲ ಮಾತಾಜಿ. ಲಘುನೆ ಒಂದ್ 2-3 ವೀಕ್ ಆಯ್ತು ನಂದು ಅಟೆಂಡ್ ಆಗಕ್ಕೆ ಆಗಿಲ್ಲ ಮಾತಾಜಿ. ಇದು ಹೌದು ಪ್ರಭುಜಿ, ಅದೇ ಲಿಂಕೆ ಪ್ರಭುಜಿ. 4 ಗಂಟೆದು ಹೊಸ ಲಿಂಕ್ ಬಂತಲ್ಲ, ಅದೇ ಲಿಂಕ್ ಅಲ್ಲೇ ಕಳಿಸ್ತಾ ಇರೋದು ಪ್ರಭುಜಿ. ಬೇರೆಯವ್ರಿಗೆ ಯಾರಿಗಾದ್ರೂ ಆತರ ಆಗ್ತಾ ಇದೆಯಾ? ಕಮ್ಯುನಿಟಿ ಗ್ರೂಪ್ ಅಲ್ಲಿ ಹಾಕ್ತಾರೆ, ಅದರಿಂದ ಅದೆಲ್ಲ ಮುಚ್ಚೋಗ್ಬಿಡ್ತದೆ ಮಾತಾಜಿ. ಪ್ರಭುಜಿ, ನೀವು ಒಂದ್ರಲ್ಲೂ ಇಲ್ವಾ? ನೀವು 4 ಸದಾಚಾರ ಗ್ರೂಪ್ ಇದೆ, 4 ಸದಾಚಾರ ಗ್ರೂಪ್ ಅಲ್ಲಿ ಒಂದ್ರಲ್ಲೂ ಇಲ್ವಾ ನೀವು? ಗೊತ್ತೇ ಇಲ್ಲ ಮಾತಾಜಿ. ಅದು ಕಮ್ಯುನಿಟಿಯಲ್ಲಿ ಏನ್ ಬರುತ್ತೆ ಅದರಲ್ಲಿ ಜಾಯ್ನ್ ಆಗ್ತೇನೆ ಮಾತಾಜಿ. ಹಿಂಗ ಆಗ್ತದೆ. ಹೌದಾ ಪ್ರಭುಜಿ? ಅದ್ರಲ್ಲಿ ಹುಡ್ಕೋದ್ ನಿಮ್ಗೆ ಕಷ್ಟ ಆಗತ್ತೆ, ಬೇರೆ ಬೇರೆ ಮೆಸೇಜಸ್ ಎಲ್ಲ ಬರ್ತಿರುತ್ತಲ್ಲ. ಅದಕ್ಕೆ ಹೀಗಾಗಿ ನನ್ಗೆ 2-3 ಕ್ಲಾಸ್ ಮಿಸ್ ಆಯ್ತು ಮಾತಾಜಿ. 2-3 ಕ್ಲಾಸ್ ಮಿಸ್ ಹೌದಾ ಆಯ್ತು. ಪ್ರಭುಜಿ? ಪ್ರಭುಜಿ, ಇದನ್ನ ನೀವು ಸೇವ್ ಮಾಡ್ಕೊಳ್ಳಿ, ಬೇರೆ ಕಡೆ ಎಲ್ಲಾದ್ರೂ ಸೇವ್ ಮಾಡ್ಕೊಳ್ಳಿ. ಇವತ್ತು ನೀವು ಜಾಯಿನ್ ಆಗಿದ್ರಲ್ಲ, ಇದೇ ಲಿಂಕೇನೆ, ಇದನ್ನೇನ್ ಮತ್ತೆ ಚೇಂಜ್ ಮಾಡೋದಿಲ್ಲ. ನೀವು ಒಂದ್ ಕಡೆ ಸೇವ್ ಮಾಡ್ಕೊಳ್ಳಿ.